ನಮಸ್ಕಾರ. ನಾನು ಶುಭಾ ಮಂಜುನಾಥ್, ಎಲಿಟಾ ಪ್ರೊಮೊನೇಟ್ ಸಂಕಲ್ಪ ಸಂಘದ ಅಧ್ಯಕ್ಷೆ. ಸಂಕಲ್ಪ ಎಲಿಟಾ ಪ್ರೊಮೊನೇಟ್ನಲ್ಲಿ 8 ವರ್ಷದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಕೊಡುತ್ತಿದೆ. ಆದರೆ ಈ ಹಲವಾರು ತಿಂಗಳಿಂದ ಈ ಕರೋನಾ ಹಾವಳಿಯಿಂದ ನಾವು ಕಾರ್ಯಕ್ರಮ ಕೊಡಲಾಗುತ್ತಿರಲಿಲ್ಲ. ಇದಕ್ಕಾಗಿ ಈಗ ಒಂದು ನೂತನ ಪ್ರಯೋಗ ಶುರು ಮಾಡಿದ್ದೇವೆ. ಇದೇನೆಂದರೆ ಒಂದು ಲೈವ್ ಪ್ರೋಗ್ರಾಮ್ ಥರ. ನೀವು ಫೇಸ್ಬುಕ್ ಲೈವ್ನಲ್ಲಿ ಅಥವಾ ಯೂಟ್ಯೂಬಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನೋಡಿರಬಹುದು. ಇದೇ ತರಹದ ಒಂದು ಪ್ರಯೋಗ ಇದು ನಿಮಗೆಲ್ಲ ಇಷ್ಟವಾದರೆ ಇದೇ ನಿಟ್ಟಿನಲ್ಲಿ ಮುಂದೆಯೂ ಇಂತಹ ಕಾರ್ಯಕ್ರಮಗಳನ್ನು ನಾವು ಕೊಡಲು ಪ್ರಯತ್ನಿಸುತ್ತೇವೆ. ಮನೆಯಲ್ಲೇ ಇರಿ, ಕೊರೋನಾದಿಂದ ಮುಕ್ತವಾಗಿರಿ. ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘುವೀರ್, ಕಾರ್ಯದರ್ಶಿ, ಸಂಕಲ್ಪ ಎಲಿಟಾ ಪ್ರೊಮೊನೇಟ್ ಕನ್ನಡ ಬಳಗ. ನಮ್ಮ ಅಧ್ಯಕ್ಷರು ಮೊದಲೇ ತಿಳಿಸಿದಂತೆ ಸಂಕಲ್ಪಕ್ಕೆ ಸುಮಾರು 4 ತಿಂಗಳಿಂದ ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಕೊಡಲು ಅಡ್ಡಿಯಾಗ್ತಾ ಇದೆ. ಆದರೆ ನನಗೆ ಈ ದಿನ ತುಂಬಾ ಹೆಮ್ಮೆಯೂ ಆಗ್ತಾ ಇದೆ, ಬೇಸರವೂ ಆಗ್ತಾ ಇದೆ. ಹೆಮ್ಮೆಯ ವಿಷಯ ಏನಂದ್ರೆ, ಸಂಕಲ್ಪವು ಕೊನೆಗೂ ತನ್ನ ಪ್ರಯತ್ನದ ಮೂಲಕ ಇವತ್ತು ನೇರ ಪ್ರಸಾರದಲ್ಲಿ ಒಂದು ಕನ್ನಡ ಕಾರ್ಯಕ್ರಮವನ್ನು ತಮ್ಮ ಸದಸ್ಯರಿಗೆ ಹಾಗೂ ಕನ್ನಡ ಅಭಿಮಾನಿಗಳಿಗೆ ಕೊಡುತ್ತಾ ಇದೆ. ಆದರೆ ಬೇಸರದ ವಿಷಯ ಏನಂದ್ರೆ, ನಿಮಗೆಲ್ಲ ತಿಳಿದಿರುವಂತೆ ಈ ಮಹಾಮಾರಿ ಕೊರೋನಾವು ದೇಶ ವಿದೇಶಗಳಲ್ಲಿ ಹರಡಿ ಜನರನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ. ಈ ಸಂದಿಗ್ಧ ಪರಿಸ್ಥಿತಿಯು ಮರಳಿ ಸಹಜ ಸ್ಥಿತಿಗೆ ಬರಲಿ, ಜನರು ನೆಮ್ಮದಿಯಿಂದ ಬದುಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಕಲಾಸಾರಥಿ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಪ್ರೀತಿಯಿಂದ ಒಪ್ಪಿಗೆ ನೀಡಿದ್ದಾರೆ. ಇವತ್ತಿನ ಈ ಹಾಡು ಹರಟೆ ಹಾಸ್ಯ ಎಂಬ ಕಾರ್ಯಕ್ರಮದಲ್ಲಿ ರಸಮಂಜರಿಯ ರಸದೌತಣವನ್ನು ನೀಡಲು ನಿಮಗೆ ಪುಷ್ಕಳ್ ಕುಮಾರ್ ಅವರು ಆಗಮಿಸಿದ್ದಾರೆ. ವೀಕ್ಷಕರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ ಎಲಿಟಾದ ಗಾನಕೋಗಿಲೆ ಐಶ್ವರ್ಯ ಮಹೇಶ್ ಅವರು ಪ್ರಾರ್ಥನೆಯ ಮೂಲಕ ಆರಂಭಿಸಲಿದ್ದಾರೆ. ನಮಸ್ಕಾರ. ಆರಂಭ ಪೂಜಿತನೇ ದೇವಿ ಸುತನೇ, ಬೇಡಿದ ವರಗಳ ನೀಡುವ ದಾತನೇ. ಆರಂಭ ಪೂಜಿತನೇ ದೇವಿ ಸುತನೇ, ಬೇಡಿದ ವರಗಳ ನೀಡುವ ದಾತನೇ. ಶಿವ ಪಾರ್ವತಿಯರ ಮುತ್ತಿನ ಪುತ್ರನೇ, ಶಿವ ಪಾರ್ವತಿಯರ ಮುತ್ತಿನ ಪುತ್ರನೇ, ಸರ್ವರು ಪೂಜಿಸುವ ಗಣನಾಥನೇ, ಸರ್ವರು ಪೂಜಿಸುವ ಗಣನಾಥನೇ. ಶರಣು ಶರಣು ಹೇ ವಿನಾಯಕ, ಅನುದಿನ ನಂಬಿದೆ ಗಣನಾಯಕ. ಶರಣು ಶರಣು ಹೇ ವಿನಾಯಕ, ಅನುದಿನ ನಂಬಿದೆ ಗಣನಾಯಕ. ಸರ್ವಸಿದ್ಧಿಗಳ ನೀಡುವ ನಾಯಕ, ಸರ್ವಸಿದ್ಧಿಗಳ ನೀಡುವ ನಾಯಕ. ಕರುಣದಿ ಪಾಲಿಸೋ ಶುಭದಾಯಕ, ಕರುಣದಿ ಪಾಲಿಸೋ ಶುಭದಾಯಕ. ಶರಣು ಶರಣು ಹೇ ವಿನಾಯಕ, ಅನುದಿನ ನಂಬಿದೆ ಗಣನಾಯಕ, ಅನುದಿನ ನಂಬಿದೆ ಗಣನಾಯಕ, ಅನುದಿನ ನಂಬಿದೆ ಗಣನಾಯಕ. ಥ್ಯಾಂಕ್ ಯು. ನಮಸ್ಕಾರ. ಸಂಕಲ್ಪ ಕನ್ನಡ ಬಳಗ ಬೆಂಗಳೂರು ಪ್ರಸ್ತುತಪಡಿಸುವಂಥ ಈ ಒಂದು ಸುಂದರ ಭಾನುವಾರದ ಸಂಜೆಯ ಈ ಕಾರ್ಯಕ್ರಮ ಬಹಳ ಸುಂದರವಾದಂಥ ಈ ಒಂದು ಸಮಯದಲ್ಲಿ ಈಗಾಗಲೇ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶುಭಾ ಮಂಜುನಾಥ್ ಅವರು ಪ್ರಸ್ತಾವನೆಯ ಮಾತುಗಳನ್ನು ಆಡಿದರು. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ರಘುವೀರ್ ಅವರು ಕಲಾವಿದರನ್ನು ಪರಿಚಯಿಸಿ ಸ್ವಾಗತಿಸಿದರು. ಹಾಗೆ ಒಂದು ಕಾರ್ಯಕ್ರಮ ಆರಂಭ ಆಗಬೇಕಿದ್ದರೆ ದೇವರ ಭಯ ಬೇಕು. ಹಾಗಾಗಿ ದೇವರ ಭಯವೇ ಜ್ಞಾನದ ಆರಂಭ ಅಂಥೇಳಿ
ಗಾಯಕಿ ಐಶ್ವರ್ಯ ಅವರು ಭಾಳ ಸುಮಧುರವಾದಂಥ ಕಂಠದಿಂದ ಗಣನಾಯಕನ ಪ್ರಾರ್ಥನೆಯನ್ನು ಹಾಡಿದರು. ತುಂಬ ಸಂತೋಷ. ಇಂತಹ ಒಂದು ಕಾರ್ಯಕ್ರಮವನ್ನು ಸಂಕಲ್ಪ ಇವತ್ತು ಆಯೋಜಿಸಿದೆ. ಇವತ್ತು ಮಾತ್ರ ಅಲ್ಲ, ನಿರಂತರವಾಗಿ ವರ್ಷದಲ್ಲಿ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದರ ಸದಸ್ಯರಿಗೆ ಮತ್ತು ಶ್ರೋತೃಗಳಿಗೆ ನೀಡತಕ್ಕಂಥ ಬಹಳ ಒಳ್ಳೆಯ ಕನ್ನಡದ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ ಸಂಕಲ್ಪ. ಈ ಒಂದು ಇಡೀ ತಂಡಕ್ಕೆ ನಮ್ಮ ಕಲಾ ತಂಡದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ವೀಕ್ಷಕರಾಗಿ ಪ್ರೋತ್ಸಾಹಕರಾಗಿ ಸಹಕರಿಸುವಂಥ ಎಲ್ಲರಿಗೂ ಕೂಡ ನಮ್ಮ ನಮನಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸಲೇಬೇಕು. ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಇವತ್ತು ಆರಂಭ ಆಗಿದೆ. ಕೊರೋನಾ ಎಂತಕ್ಕಂಥ ಒಂದು ಭೀಕರ ಮಾರಕ ರೋಗದ ಈ ಹಾವಳಿಯ ಸಂದರ್ಭ, ಅನೇಕ ಸಮಸ್ಯೆಗಳಿಂದ ಇವತ್ತು ಯಾವುದೇ ಸಾರ್ವಜನಿಕ ಸಮಾರಂಭಗಳು ನಡೀತಾ ಇಲ್ಲ. ಹಾಗಾಗಿ ಇಂಥ ಫೇಸ್ಬುಕ್ ಲೈವ್ ಇರ್ಬೋದು, ಯೂಟ್ಯೂಬ್ ಲೈವ್ ಇರ್ಬೋದು, ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ಅನೇಕ ಸಂಘಟನೆಗಳಿವೆ. ಅದರಲ್ಲೂ ಕೂಡ ಸಂಕಲ್ಪ ಹೊರತಾಗಿಲ್ಲ. ಅವರು ಕೂಡ ಭಾಳ ಉತ್ತಮ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಇದು 1 ಗಂಟೆ 1/4 ಗಂಟೆ ಅವಧಿಯ ಒಂದು ಸಂಗೀತ ಹಾಸ್ಯ ವೈವಿಧ್ಯ ಕಾರ್ಯಕ್ರಮ, ಹಾಡು ಹರಟೆ ಹಾಸ್ಯ ಅಂತಕ್ಕದ್ದನ್ನು ಇದನ್ನು ಕೂಡ ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸಿದ್ದೇವೆ. ಪ್ರಾರ್ಥನೆ ಮಾಡಲಿಕ್ಕೆ ಸಂಕಲ್ಪದ ಒಂದು ಸದಸ್ಯ ಕಲಾವಿದೆಯೇ ಬಹಳ ಒಂದು ನಾಂದಿಯನ್ನು ಹಾಡಿಕೊಟ್ಟಿದ್ದಾರೆ ನಮಗೆ. ಮತ್ತು ಇನ್ನೇನು ನಾವು ಪ್ರಾರ್ಥನೆ ಹಾಡಬೇಕಂತಿಲ್ಲ, ಅಷ್ಟು ಸುಮಧುರವಾಗಿ ಅಷ್ಟು ಚಿಕ್ಕ ಚೊಕ್ಕದಾದಂಥ ಹಾಡಿನಿಂದ ನಮ್ಮ ಕಾರ್ಯಕ್ರಮ ಆರಂಭ ಆಗಿದೆ. ಯಾಕಂದರೆ ಹಾಡು ಎಷ್ಟು ದೊಡ್ಡದು ಇರ್ಬೋದು, ಆದರೆ ಪ್ರಾರ್ಥನೆಯ ಹಾಡು ಬಹಳ ಚಿಕ್ಕದಿರಬೇಕಂತೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಷ್ಟು ಉದ್ದ ನಮ್ಮ ದಾಸರ ಕೀರ್ತನೆಯ ಭಕ್ತಿಗೀತೆ ಇರ್ಬೋದು, ಭಾಳಷ್ಟು ಉದ್ದ ಇರ್ತದೆ. ಅದು ಅವರು ಸಾಹಿತಿಗಳಾಗಿ ಬರೀತಾರೆ. ಆದರೆ ಹಾಡುವವರು ಒಂದು ವೇದಿಕೆಯಲ್ಲಿ ಎಷ್ಟು ಉದ್ದ ಹಾಡಬೇಕು ಎಂಬುದು ಬಹಳ ಮುಖ್ಯ. ಅದರಲ್ಲೂ ಪ್ರಾರ್ಥನೆಯ ಎಂಬ ಹಾಡುಗಳು ಉಂಟಲ್ಲ, ಅದು 1.5 ನಿಮಿಷ, ತಪ್ಪಿದರೂ 2 ನಿಮಿಷಕ್ಕೆ ಮೇಲೆ ಹೋಗಬಾರದು ಎಂಬುದು. ಇವಾಗ ಇಂಥ ಒಂದು ಲೈವ್ ಪ್ರೋಗ್ರಾಮ್ನಲ್ಲಿ ಅದರ ಪ್ರತ್ಯೇಕ, ಆದರೆ ವೇದಿಕೆಯಲ್ಲಿ ನಡೀತಕ್ಕಂಥ ಓಪನ್ ಏರ್ ಪ್ರೋಗ್ರಾಮ್ನಲ್ಲಿ ಅತಿಥಿಗಳ ಸಮಾರಂಭ ಇರ್ತದೆ, ಭಾಳ ಭಾಷಣಗಳ ಒಂದು ವಿಶೇಷವಾದಂಥ ಸಂಯೋಜನೆ ಇರ್ತದೆ. ಹಾಗಾಗಿ ಅಲ್ಲಿ ಪ್ರಾರ್ಥನೆ ಹಾಡುವವರು ಎಷ್ಟು ಉದ್ದ ಹಾಡಬೇಕು, ಭಾಳ ಅದನ್ನು ಆಲೋಚನೆ ಮಾಡಬೇಕಾದ. ಇವತ್ತು ಶಾಲೆ ಮಕ್ಕಳಿಗೂ ನಾವು ಹೇಳಿಕೊಡುವಾಗ ಅದು ಬೇಕು. ಅಂಥ ಒಳ್ಳೆಯ ಸಮಯವನ್ನು, ಆ ಚಿಕ್ಕ ಅವಧಿಯನ್ನು ಉಪಯೋಗ ಮಾಡುವುದರ ಮೂಲಕವಾಗಿ ಐಶ್ವರ್ಯವರು ಹಾಡಿದರು. ಚಿಕ್ಕ ಹಾಡಿರಬೇಕು. ಯಾಕಂದರೆ ಉದ್ದ ಹಾಡಿದ್ದಾಗ ಏನು ಸಮಸ್ಯೆ ಬರ್ತದೆ ಅಂದರೆ, ಒಂದು 10-15 ಜನ ಅತಿಥಿಗಳು ಒಮ್ಮೊಮ್ಮೆ ಇರ್ತಾರೆ ಸಭಾಂಗಣದಲ್ಲಿ, ವೇದಿಕೆಯಲ್ಲಿ. ಹಾಗಾಗಿ ಈ ಅತಿಥಿಗಳಿಗೆ ಒಂದು ಹಿಂಸೆ ಆಗಬಾರ್ದು, ಅಥವಾ ಆಡಿಯನ್ಸಿಗೆ ಕೂಡ ಒಂದು ಹಿಂಸೆ ಆಗಬಾರ್ದು. ಒಂದು ಸರ್ತಿ ಒಬ್ಬಳು ಸುಬ್ಬಮ್ಮ ಅಂತ ಇದ್ಲು. ಆ ಸುಬ್ಬಮ್ಮ ಪ್ರಾರ್ಥನೆಯನ್ನು ಮಾಡೋದು ಯಾವಾಗಲೂ. ಎಲ್ಲಿಯಾದರೂ ಒಂದು ಸಮಾರಂಭ ಇದ್ದರೆ ಪ್ರಾರ್ಥನೆಗೆ ಯಾರು ಅಂತ ಹೇಳಿದರೆ ಅವಳು ಸುಬ್ಬಮ್ಮ ಬರ್ತಾಳೆ. ಆಯ್ತಪ್ಪ, ಅವಳಿಗೆ ಕಾಂಟ್ರಾಕ್ಟ್ ಅದು. ಒಂದು ದಿವಸ ಒಂದು ದೊಡ್ಡ ಸಮಾರಂಭಕ್ಕೆ ಸುಬ್ಬಮ್ಮ ಬಂದಿದ್ದಾನೆ. ಸುಬ್ಬಮ್ಮನಿಗೆ ಭಾಳ ಒಂದು 45ರ ಸುಬ್ಬಮ್ಮ ಒಳ್ಳೆಯ ತಲೆ ಬಾಚಿ ಒಂದು ಹೂವೆಲ್ಲ ಇಟ್ಟುಕೊಂಡು ಒಂದು ಒಳ್ಳೆಯ ಮಗದ ಸೀರೆ ಉಟ್ಕೊಂಡು ಬರ್ತಾಳೆ. ಭಾಳ 1 ಗಂಟೆ ಮೊದಲೇ ಬಂದು ಕೂತ್ಕೊಳ್ತಾಳೆ. ಕಾರ್ಯಕ್ರಮ 5 ಗಂಟೆಗೆ ಶುರುವಾಗೋದು, ಏನೋ ಒಂದು ತಡ ಆಯಿತು, ಸ್ವಲ್ಪ ಶುರುವಾಗುವಾಗ ಲೇಟಾಗಿತ್ತಂತೆ. ಸಾಧಾರಣ ಅವರು ಬರಬೇಕು, ಇವರು ಬರಬೇಕು, ರಾಜಕೀಯದವರು ಬರಬೇಕು, ಮಂತ್ರಿಗಳು ಬರಬೇಕು, ಶಾಸಕರು ಬರಬೇಕು. ಆಮೇಲೆ ಎಲ್ಲ ಬರುವಾಗ ಒಂದು 15 ಮಂದಿ ಕೂತ್ಕೊಳ್ಳಿತು. ಆ ವೇದಿಕೆ ಆರಂಭ ಆಯಿತು. ಆರಂಭ ಆದ ಕೂಡಲೇ ಎಲ್ಲಿದ್ದಾರೆ ಪ್ರಾರ್ಥನೆಯ ಸುಬ್ಬಮ್ಮ ಎಲ್ಲಿದ್ದಾರೆ? ಪ್ರಾರ್ಥನೆಯ ಸುಬ್ಬಮ್ಮ ಇಲ್ಲಿ ಇದ್ರಲ್ಲ, ಅವರು ಬೇಗ ಬಂದಿದ್ದಾರೆ, ಎಲ್ಲಿ ಹೋದರು? ಅಲ್ಲಿದ್ದಾರೆ, ಬನ್ನಿ ಪ್ರಾರ್ಥನೆ ಶುರುವಾಗಲಿ. ಎಲ್ಲ ನಿಂತು. ಪ್ರಾರ್ಥನೆ ಅಂದರೆ ದೇವರ ನಾಮಕ್ಕೆ ಒಂದು ಗೌರವ ಕೊಡುವಂಥ ಕಾರ್ಯಕ್ರಮ. ಹಾಗಾಗಿ ಅತಿಥಿಗಳೆಲ್ಲ ನಿಲ್ತಾರೆ. ನಿಂತಾಗ ಇವರ ಪ್ರಾರ್ಥನೆ ಶುರುವಾಯಿತು. ಅವರಿಗೆ ಮಾತ್ರ ಶ್ರುತಿ ಬೇಕು, ಒಳ್ಳೆ ಶ್ರುತಿ ಬೇಕು. ಪ್ರಾರ್ಥನೆ ಶ್ರುತಿ ಇಲ್ದಿದ್ರೆ ಹಾಡೋದಿಲ್ಲ. ಅದರ ಮೇಲೆ ಮೈಕ್ ಇಲ್ದಿದ್ರೆ ಹಾಡೋದಿಲ್ಲ ಅವರು ಪ್ರಾರ್ಥನೆ. ಅಂತ ಒಂದು ಸುಬ್ಬಮ್ಮ. ಆ ಪ್ರಾರ್ಥನೆ ಶುರುವಾಯಿತು. ಒಂದು ದಳದ ಲಿಂಗವೇ ಬಂದು ನಮ್ಮ ಸಲಹೋನಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 2 ದಳದ ಲಿಂಗವೇ ಬರಡು ಬಾಳ ನೀಗಿಸು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 3 ದಳದ ಲಿಂಗವೇ ಪಾರು ಮಾಡು ಎನ್ನನು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 4 ದಳದ ಲಿಂಗವೇ ಸಾಕು ಮಾಡು ಇನ್ನನು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 5 ದಳದ ಲಿಂಗವೇ ಠಾಪ್ ಅಂತ ಕರೆಂಟ್ ಹೋಯ್ತು. ಕರೆಂಟ್ ಹೋದ ಕೂಡಲೇ ಅಮ್ಮ ಪದ್ಯ ನಿಲ್ಲಿಸ್ಬಿಟ್ಟಿತ್ತು, ಹಾಡೋದೇ ಇಲ್ಲ. ಆಮೇಲೆ
ಅಷ್ಟೊತ್ತಿಗೆ ಅಯ್ಯೋ ಕರೆಂಟ್ ಹೋಯ್ತಲ್ಲ, ಜನ್ರೇಟರ್ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ಅದಕ್ಕೆ ಪುನಃ ಡೀಸೆಲ್ ಇಲ್ಲ ಅಂತ ಡೀಸೆಲ್ ತಗೊಂಡು ಬರಬೇಕು. ಅದೆಲ್ಲ ಆಗುವಾಗ ಒಂದು ಅರ್ಧ ಗಂಟೆ ಹೋಗ್ತದೆ. ಇಷ್ಟ ಆಗುವಾಗ ಪಾಪ ವೇದಿಕೆಯಲ್ಲಿ ನಿಂತವರಿಗೆಲ್ಲ ಒಂದು ರೀತಿ, ಎಲ್ರಿಗಲ್ಲ, ಕೆಲವರಿಗೆ ಸೊಂಟ ನೋವು ಶುರುವಾಗ್ತದೆ, ಕಾಲು ನೋವು ಶುರುವಾಗ್ತದೆ. ಅವರಿಗೆ ಪಾಪ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಮೆಲ್ಲ ಸುಬ್ಬಮ್ಮನನ್ನು ಕರೆದ್ರು, ಕರೆಂಟ್ ಬರಲಿಲ್ಲ. ಅಷ್ಟೊತ್ತಿಗೆ ಸುಬ್ಬಮ್ಮನನ್ನು ಕರೆದು ಹತ್ತಿರ ಬಂದು, ಸುಬ್ಬಮ್ಮ ಏನು ಕೇಳಿದ್ರು. ಅಲ್ಲಮ್ಮ, ನಿಮ್ಮ ಈ ಪ್ರಾರ್ಥನೆಯಲ್ಲಿ ಒಟ್ಟಿಗೆ ಎಷ್ಟು ದಳ ಉಂಟು ಕೇಳಿದ್ರಂತೆ ಒಬ್ಬರು. ಆವಾಗ ನನ್ನ ಪ್ರಾರ್ಥನೆಯಲ್ಲಿ 82 ದಳ ಉಂಟು. ಓ ದೇವ, ಇದು ಪ್ರಾರ್ಥನೆ ಎಷ್ಟೊತ್ತಿಗೆ ಮುಗಿಯಿತು. ಹಾಗಾಗಿ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಇರಬೇಕು. 82 ದಳ ಮುಗಿಯುವಾಗ ಇನ್ನೊಂದು 10 ನಿಮಿಷ 15 ನಿಮಿಷ ಹೋಗೋದಿಲ್ಲ. ಅಂಥ ಪ್ರಾರ್ಥನೆಗಳನ್ನು ಹಾಡಬಾರ್ದು. ಸುಂದರವಾದಂಥ ಸಾಹಿತ್ಯ, ಸುಮಧುರವಾದಂಥ ರಾಗ ಸಂಯೋಜನೆಯೊಂದಿಗೆ ಚಿಕ್ಕದಾಗಿ ಚೊಕ್ಕದಾಗಿ ಪ್ರಾರ್ಥನೆ ಎಂಬುದು ಇರಬೇಕು. ಅಂಥ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ಹಾಡಿದಂಥ ಐಶ್ವರ್ಯ ಸಂಕಲ್ಪದ ಸದಸ್ಯೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕೊರೋನಾ ಮಹಾಮಾರಿ ರೋಗ ಎಲ್ಲೆಡೆ ಹಬ್ಬಿಕೊಳ್ತಾ ಇದೆ ಮತ್ತು ಇದರಲ್ಲಿ ಹಲವಾರು ಸಮಸ್ಯೆಗಳು ಹುಟ್ಟಿಕೊಂಡಿವೆ. ಸರ್ಕಾರದವರು ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಂಥ ರೀತಿಯಲ್ಲಿ ಪರಸ್ಪರ, ಅಂದರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈಗ ಒಂದು ಕಾಲದಲ್ಲಿ ಮನುಷ್ಯನಿಗೆ ಅವನ ಸ್ವಾರ್ಥ ಇತ್ತು. ಅವನಿಗೆ ಒಂದು ರೀತಿಯಲ್ಲಿ ಮನೆಯಲ್ಲಿ ಅವನಿಗೆ ಏನು ತೊಂದರೆ ಆಗದೇ ಇರಬಹುದು, ಅವನ ರಾಜ್ಯಕ್ಕೆ ಏನಾಗಬಾರ್ದು ಅಂತ. ಉತ್ತರ ಭಾರತದಲ್ಲಿ ದೊಡ್ಡ ನೆರೆ ಹಾವಳಿ ಅಂಥೇಳಿ ಪೇಪರಲ್ಲಿ ಓದ್ತಾ ಕೂತ್ಕೊಳ್ತಾನೆ ಬೆಳಿಗ್ಗೆ ಟೀ ಕುಡಿಯುವಾಗ. ಸದ್ಯ ದಕ್ಷಿಣ ಭಾರತಕ್ಕೆ ಏನೂ ಆಗಲಿಲ್ಲ ಅಂತ ಅವನಿಗೆ ಅದೇ ಖುಷಿ. ಆಮೇಲೆ ಪುನಃ ಒಂದು ದಿವಸ ಓದುವಾಗ ಇಂಥ ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ ರೈಲು ದುರಂತ ಅಥವಾ ಅಗ್ನಿ ದುರಂತ ಆಯಿತು ಅಂತ ಓದ್ತಾನೆ. ಸದ್ಯ ನಮ್ಮ ಬೆಂಗಳೂರಿಗೆ ಏನಾಗಲಿಲ್ಲಲ್ಲ ಅಂತೇಳಿ, ಕರ್ನಾಟಕಕ್ಕೆ ಏನಾಗಲಿಲ್ಲ ಅಂತೇಳಿ. ಈ ಥರದಲ್ಲಿ ಅವನು ಹೇಳ್ತಾ ಇದ್ದಾನೆ. ಮತ್ತೆ ಬರ್ತಾ ನಮ್ಮ ಗ್ರಾಮಕ್ಕೇನೂ ಆಗಲಿಲ್ಲ ಅಂತ. ಕೊನೆಗೆ ಪಕ್ಕದ ಮನೆಯವರಿಗೆ ಏನಾದರೂ ಒಂದು ದೊಡ್ಡ ಸಮಸ್ಯೆ ಆದರೆ ಕೂಡಲೇ ಹೌದಾ ಅಂತ ಹೇಳಿ, ಸದ್ಯ ನನಗೇನಾಗಿಲ್ಲ ಅಂತ. ಅಂಥ ಸ್ವಾರ್ಥದ ಮನುಷ್ಯ ಮನೋಭಾವನೆ ಇರ್ತಾ ಇತ್ತು ಒಂದು ಕಾಲದಲ್ಲಿ. ಇವಾಗ ಹಾಗಲ್ಲ, ಪಕ್ಕದ ಮನೆಯ ಅವನ ಕ್ಷೇಮವನ್ನೇ ಕಾಯ್ತಾ ಇರ್ತಾರೆ. ಪಕ್ಕದ ಮನೆಯವನು ಕ್ಷೇಮದಾಗಿದ್ದರೆ ಇವರಿಗೊಂದು ಖುಷಿ, ಯಾಕಂದರೆ ಕೊರೋನಾ ನಮ್ಮನ್ನು ಬಾಧಿಸುವುದಿಲ್ಲ ಅಂತೇಳಿ. ಹಾಗಾಗಿ ಪಕ್ಕದ ಮನೆಯವರ ಕ್ಷೇಮವನ್ನು ಬಯಸುವಂಥ ಕಾಲ ಬಂದಿದೆ ನೋಡಿ ಇವತ್ತು. ಅಂಥ ಸಂದರ್ಭದಲ್ಲಿ ನಾವಿದ್ದೇವೆ, ಎಚ್ಚರಿಕೆಯಿಂದ ಇರಬೇಕು. ಸಾಮಾಜಿಕ ಅಂತರವನ್ನು ನಾವು ಕಾಯ್ದುಕೊಂಡ್ರೆ, ಆಹಾರದಲ್ಲಿ ನಾವು ವಿಶೇಷವಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡ್ರೆ, ಅದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ಆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ, ಅದು ಸಂಕಲ್ಪದವರಿಗೆ ಗೊತ್ತುಂಟು. ಅದಕ್ಕಾಗಿ ಸಾಂಸ್ಕೃತಿಕವಾಗಿ ಇಂಥ ಕಾರ್ಯಕ್ರಮವನ್ನು ನೋಡುವ, ಕೇಳುವ ಅಂತೇಳಿ ಒಂದು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆಯಿಂದ ಮಾನಸಿಕ ಸ್ವಾಸ್ಥ್ಯ ಇರ್ತದೆ. ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಿ, ಧೈರ್ಯ ತಂದುಕೊಳ್ಳಿ. ಈ ಮೂಲಕವಾಗಿ ಮನಸ್ಸಿನಲ್ಲಿಯೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಹುಟ್ಟುತ್ತದೆ ಎಂಬುದು ಬಹಳ ಸತ್ಯವಾದಂಥ ವಿಚಾರ. ಆ ಕಾರಣಕ್ಕೆ ಇವತ್ತಿಲ್ಲಿ ಬಂದಿದ್ದೇವೆ. ಆದರೆ ಮನೆಯಲ್ಲೇ ಇದ್ದಾರೆ ಎಲ್ಲರೂ, ಹೆಚ್ಚಾಗಿ ಮನೆಯಲ್ಲಿದ್ದಾರೆ. ಈಗ ಒಂದು ಅನ್ಲಾಕ್ ಅಂದರೆ ಲಾಕ್ಡೌನ್ ಇದ್ದದ್ದು ಅನ್ಲಾಕ್ ಆದಾಗ ಮತ್ತು ಪುನಃ ಸ್ವಲ್ಪ ಬೀದಿಗಿಳಿತಾರೆ ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿ ಅಲ್ಲಿ ಹೋಗ್ತಾರೆ. ಅಂತೂ ಭಾಳಷ್ಟು ತಿಂಗಳಲ್ಲಿ ಲಾಕ್ಡೌನ್ ಆಗಿ ಒಳಗಿರುವಂಥ ಸಂದರ್ಭದಲ್ಲಿ ಏನು ಎಲ್ಲ ಯಾವಾಗಲೂ ತಿನ್ನದಂಥ ತಿಂಡಿಯನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡೋದು. ಇವತ್ತೇನು ತಿಂಡಿ ಮಾಡೋದು, ನಾಳೆ ಏನು ತಿಂಡಿ ಮಾಡೋದು, ಇವತ್ತೇನು ತಿಂಡಿ ಮಾಡೋದು, ನಾಳೆ ಏನು ತಿಂಡಿ ಮಾಡೋದು ಅಂತ ಇದನ್ನೇ ಆಲೋಚನೆ ಮಾಡಿಕೊಂಡು ತಂದೆ, ತಾಯಿ, ಮಗ, ಅಣ್ಣ, ತಂಗಿ, ಚಿಕ್ಕಮ್ಮ, ದೊಡ್ಡಮ್ಮ, ಅಂದರೆ ಅವಿಭಕ್ತ ಕುಟುಂಬ ಆದರೆ ಎಲ್ಲರೂ ಇರ್ತಾರೆ ನೋಡಿ. ಇಲ್ದಿರೋ ಒಂದು 4 ಜನ ಅಂತೂ ಗ್ಯಾರಂಟಿ ಒಂದು ಮನೆಯಲ್ಲಿ. ಈ ಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಏನು ತಿಂಡಿ, ಏನು ಊಟ, ಏನು ಪದಾರ್ಥ, ಈ ಥರ ಒಂದು ರೀತಿಯಲ್ಲಿ ಮಾಡ್ತಾ ಇರುವಾಗ ಹಲವಾರು ಸ್ವೀಟ್ಗಳ ಮಧ್ಯೆ ಪಾಯಸ ಅಂತ ಒಂದಿದೆ. ಒಂದು ದಿವಸ ಒಬ್ಬಾಕೆ ಯಜಮಾಂತಿ ಒಂದು ಪಾಯಸ ಮಾಡಿದ್ರಂತೆ. ಆ ಪಾಯಸ ಮಾಡಿದಾಗ ಭಾಳ ವಿಶೇಷವಾಗಿ ಆಚೆ ಈಚೆ ಸ್ವಲ್ಪ ಹತ್ತಿರದ ದಿನಸಿ ಅಂಗಡಿಗೆ ಅಥವಾ ಇನ್ನೇನಾದರೂ ಮೆಡಿಕಲ್ಗೆಲ್ಲ ಹೋಗಿ ಬರ್ತಾರೆ ಮನೆಯವರು. ಆದರೆ ಅಷ್ಟೊತ್ತಿಗೆ ಒಂದು ಪಾಯಸ ರೆಡಿಯಾಗಿದೆ ಮನೆಯಲ್ಲಿ. ಪಾಯಸ ಬಂತು, ಪಾಯಸ ಕುಡಿತಾ ಇದ್ದಾನಂತೆ, ಬೈತಾ ಇದ್ದಾನೆ ಹೆಂಡತಿಗೆ, ಮನೆ ಯಜಮಾಂತಿಗೆ ಬೈತಾ ಇದ್ದಾನಂತೆ. ಯಾಕೆ ಬೈಯೋದು ಅಂತ ಹೇಳಿದ್ರೆ, ಏನೇ ಒಂದು ಪಾಯಸ ಮಾಡಿದ್ದೀನಿ ನೀನು, ಈ ರೀತಿ ಪಾಯಸ ಯಾರಾದರೂ ಮಾಡ್ತಾರಾ, ಇದಕ್ಕೆ ಬೇಳೆನೇ ಹಾಕಲಿಲ್ವಾ ನೀನು, ಇದಕ್ಕೆ ದ್ರಾಕ್ಷಿನೇ ಹಾಕಲಿಲ್ವಾ, ಇದಕ್ಕೆ ಗೋಡಂಬಿನೇ ಹಾಕಲಿಲ್ವಾ ಅಂತ ಜೋರು ಮಾಡ್ತಾ ಇದ್ದಾನಂತೆ. ಆವಾಗ ಅವಳು ಹೇಳ್ತಾಳೆ, ಮೊದಲು ನಿಮ್ಮ ಮಾಸ್ಕ್ ತೆಗೀರಿ ಅಂತ. ಮಾಸ್ಕ್ ತೆಗೆದು ಈ ಪಾಯಸ ಕುಡೀರಿ, ಆಮೇಲೆ ನಿಮಗೆಲ್ಲ ಬೇಳೆಯೂ ಸಿಗ್ತದೆ, ಆಮೇಲೆ ಗೋಡಂಬಿಯೂ ಸಿಗ್ತದೆ, ದ್ರಾಕ್ಷಿಯೂ ಸಿಗ್ತದೆ ಅಂತ. ಇಂಥ ರೀತಿಯಲ್ಲಿವರೆಗೆ ಪರಿಸ್ಥಿತಿ ಆಗಿದೆ. ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು,
ರೋಗ ನಿರೋಧಕ ಶಕ್ತಿಯ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಾಗಾಗಿ ಇಂಥ ಕೋವಿಡ್-19 ಇದರಲ್ಲಿ ನೀವೆಲ್ಲ ಪಾರಾಗ್ತೀರಿ ಎಂಬ ಒಂದು ವಿಶೇಷವಾದಂಥ ಹಾರೈಕೆಯನ್ನು ನಾವು ಮಾಡ್ತಾ, ಇವತ್ತು ನಾವೆಲ್ಲರೂ ಕೂಡ ಬಹಳ ಒಳ್ಳೆಯ ಒಂದು ದಿವಸದಲ್ಲಿದ್ದೇವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರ್ಗಿಲ್ ವಿಜಯ ದಿನ ಇವತ್ತು. ಇದನ್ನು ನಾನು ನೆನಪಿಸಲೇಬೇಕಾಗ್ತದೆ. ಯಾಕಂದರೆ ಇವತ್ತು ಈ ಕೊರೋನಾ ಸಂದರ್ಭದಲ್ಲಿ ನಮಗೆ ಆ ವೈದ್ಯಕೀಯ ಚಿಕಿತ್ಸೆ ವೈದ್ಯಾಧಿಕಾರಿಗಳು, ಅದರ ಜೊತೆಗೆ ಆಶಾ ಕಾರ್ಯಕರ್ತೆಯರು ಮತ್ತು ನಮಗೆ ಈ ಹೊತ್ತಿನಲ್ಲಿ ಆಹಾರವನ್ನಾದರೂ ಸ್ವಲ್ಪ ಒಂದಿಷ್ಟು ಬೆಳೆಯತಕ್ಕಂಥ ಒಬ್ಬ ನಮ್ಮ ಭಾರತದ ಬೆನ್ನೆಲುಬು ಆಗಿರತಕ್ಕಂಥ ರೈತ, ಅವರೆಲ್ಲರ ಜೊತೆಗೆ ನಾವು ಮರೆಯದೇ ಇರತಕ್ಕಂಥವರು ನಮ್ಮ ಗಡಿ ಕಾಯುವ ಯೋಧರನ್ನು. ನಮ್ಮ ರಾಷ್ಟ್ರದ ಯೋಧರು ಅದೆಷ್ಟು ಪ್ರಾಮುಖ್ಯವಾಗಿ ನಮಗೆ ಕಾಣ್ತಾರೆ. ಇಡೀ ದೇಶವನ್ನು ಕಾಯ್ತಕ್ಕಂಥ ಅವರು ಆ ಕಾರ್ಗಿಲ್ ಯುದ್ಧ ಶಕ್ತಿ ತುಂಬಲಿ, ಆ ಭಾರತ ಮಾತೆ ಅವರನ್ನು ಸಂರಕ್ಷಣೆಗೊಳಿಸಲಿ ಎಂಬ ಈ ರೀತಿಯಲ್ಲಿ ನಾವು ಬೇಡುವುದರೊಂದಿಗೆ ಇವತ್ತು ಒಂದು ದೇಶಭಕ್ತಿ ಗೀತೆಯೊಂದಿಗೆ ನಾವು ಮತ್ತೆ ಹಾಡಿನ ಬದಿಗೆ ಸ್ವಲ್ಪ ಬರೋಣ. ಯಾಕಂದರೆ ನಮ್ಮ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ದಾಮೋದರ ಶೆಟ್ಟಿ ಅವರು ಒಂದು ವಿಶೇಷವಾದಂಥ ದೇಶಭಕ್ತಿಯನ್ನು ಬರೆದಿದ್ದಾರೆ. ಅಂದರೆ ಅವರು ನಾವೆಲ್ಲ ಆ ಯೋಧರು ಒಂದು ಕಡೆಯಲ್ಲಿ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದರೆ ನಾವೇನು ಮಾಡಬೇಕು, ಇಲ್ಲಿ ಎಲ್ಲರೂ ಕೂಡ ವೀರರಾಗಿ ಎದ್ದುಕೊಂಡು ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಚಿಂತನೆಗಳು ನಡೆಸಬೇಕು ಎಂಬ ಒಂದು ಧ್ವನಿ ಇಲ್ಲಿ ಇದೆ. ಅದನ್ನೀಗ ನಾವು ಕೇಳೋಣ. ಬಹಳ ವಿಶೇಷವಾದಂಥ ಒಂದು ಗೀತೆ. ವೀರರಾಗಿ ಶೂರರಾಗಿ ನಾಡಿಗಾಗಿ ಬಾಳಿರಿ, ವೀರರಾಗಿ ಶೂರರಾಗಿ ನಾಡಿಗಾಗಿ ಬಾಡಿರಿ, ಸತ್ಯ ಶಾಂತಿ ನ್ಯಾಯಕ್ಕಾಗಿ ಪ್ರಾಣವನ್ನೇ ನೀಡಿರಿ, ಸತ್ಯ ಶಾಂತಿ ನ್ಯಾಯಕ್ಕಾಗಿ ಪ್ರಾಣವನ್ನೇ ನೀಡಿರಿ, ದೇಶದ ಸಂಕಷ್ಟದಲ್ಲಿ ತಾಯಿಯ ಮೊರೆ ಕೇಳಿರಿ, ಜೀವ ತೆತ್ತ ಹುತಾತ್ಮರ ಚರಿತೆಯನ್ನು ಸ್ಮರಿಸಿರಿ, ಜೀವ ತೆತ್ತ ಹುತಾತ್ಮರ ಚರಿತೆಯನ್ನು ಸ್ಮರಿಸಿರಿ, ವೀರರಾಗಿ ಶೂರರಾಗಿ ನಾಡಿಗಾಗಿ ಬಾಳಿರಿ, ಸತ್ಯ ಶಾಂತಿ ನ್ಯಾಯಕ್ಕಾಗಿ ಪ್ರಾಣವನ್ನೇ ನೀಡಿರಿ. ಸ್ವಾತಂತ್ರ್ಯದ ಹೋರಾಟದಿ ಬಲಿದಾನವಗೈದರು ಝಾನ್ಸಿ ರಾಣಿ ಅಬ್ಬಕ್ಕ ವೀರ ಭಗತ್ ಸಿಂಗರು. ಸ್ವಾತಂತ್ರ್ಯದ ಹೋರಾಟದಿ ಬಲಿದಾನವಗೈದರು ಝಾನ್ಸಿ ರಾಣಿ ಅಬ್ಬಕ್ಕ ವೀರ ಭಗತ್ ಸಿಂಗರು. ಗಾಂಧಿ ತಾತ ಜವಾಹರ ತಿಲಕ ಗೋಖಲೆಯರು, ಗಾಂಧಿ ತಾತ ಜವಾಹರ ತಿಲಕ ಗೋಖಲೆಯರು, ಎದೆಯಾಳದ ವೀರದಿಂದ ಶಾಂತಿ ಸಮತೆ ಮೆರೆದರು, ವೀರರಾಗಿ ವೀರರಾಗಿ ಶೂರರಾಗಿ ನಾಡಿಗಾಗಿ ಬಾಳಿರು, ಸತ್ಯ ಶಾಂತಿ ನ್ಯಾಯಕ್ಕಾಗಿ ಪ್ರಾಣವನ್ನೇ ನೀಡಿರಿ, ದೇಶದ ಸಂಕಷ್ಟದಲ್ಲಿ ತಾಯಿಯ ಮೊರೆ ಕೇಳಿರಿ, ಜೀವ ತೆತ್ತ ಹುತಾತ್ಮರ ಚರಿತೆಯನ್ನು ಸ್ಮರಿಸಿರಿ, ಜೀವ ತೆತ್ತ ಹುತಾತ್ಮರ ಚರಿತೆಯನ್ನು ಸ್ಮರಿಸಿರಿ, ಜೀವ ತೆತ್ತ ಹುತಾತ್ಮರ ಚರಿತೆಯನ್ನು ಸ್ಮರಿಸಿರಿ. ಇಂತಹ ಈ ರಾಷ್ಟ್ರ ಪ್ರೇಮದ ಗೀತೆ ಇವತ್ತು ಬಹಳ ಬೇಕಾಗಿದೆ. ಮಕ್ಕಳಿಗೆ ಇವತ್ತು ಶಾಲೆಯೆಲ್ಲ ಬಹಳ ಇನ್ನೂ ಲೇಟಾಗಿ ಆರಂಭ ಆಗ್ತಾ ಇದೆ. ಆದರೆ ಆನ್ಲೈನ್ ಪಾಠ ಶುರುವಾಗಿದೆ. ಈಗ ಆನ್ಲೈನ್ ಪಾಠ ಶುರುವಾಗಿ ಅದರಿಂದ ಪಾಪ ಮಗುವಿನ ಹಿಂದೆ ಪುನಃ ತಾಯಿ ತಂದೆ ಎಲ್ಲ ಕೂತು ಒಂದಷ್ಟು ತಲೆಬಿಸಿ ಮಾಡ್ತಾ ಇದ್ದಾರೆ. ಉತ್ತರ ಹೇಳಿಕೊಟ್ಟರು. ಮೊನ್ನೆ ಒಂದು ಯಾರಿಗೋ ಹುಡುಗನಿಗೆ ಒಂದು 15 ಮಾರ್ಕ್ ಬಂದಿದೆ ಅಂತೆ. ಆ ರೀತಿಯಲ್ಲಿ ಅಲ್ಲಿವರೆಗೆ ಆಗಿದೆ. ಯಾವ ರೀತಿಯಲ್ಲಿ ಅದು ಮನಸ್ಸಿಗೆ ಹೋಗ್ತದೋ ಬಿಡ್ತದೋ ಅಂತ ಗೊತ್ತಿಲ್ಲ. ಒಂದು ಮಗು ಕೇಳ್ತಾ ಉಂಟಂತೆ ಅಪ್ಪನ ಹತ್ರ ಅಮ್ಮನ ಹತ್ರ, ಈ ಸರ್ತಿ ಶಾರದಾ ಪೂಜೆಗೆ ನಾವು ಪುಸ್ತಕ ಇಡೋದಾ ಅಥವಾ ನಾವು ಮೊಬೈಲ್ ಇಡೋದಾ ಅಮ್ಮ ಅಂತೇಳಿ. ಈ ಥರದ ಅಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ. ಏನು ಮಾಡೋಣ ಹೇಳಿ. ಆದರೂ ಕೂಡ ನಾವು ಇವತ್ತು ಇಂತಹ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಅದೊಂದು ಸಂದೇಶಾತ್ಮಕ ಕೊರೋನಾ ಜಾಗೃತಿಯ ಒಂದು ಕಾರ್ಯಕ್ರಮವೂ ಕೂಡ ಇದಾಗಿರಬೇಕಲ್ವೇ. ಅಂತಹ ರೀತಿಯಲ್ಲಿ ನಾವೆಲ್ಲ ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಸಂಕಲ್ಪ ಬೆಂಗಳೂರು ಕೂಡ ಆ ಚಿಂತನೆಯನ್ನು ಮಾಡಿದೆ.
ಸಾಂಸ್ಕೃತಿಕವಾಗಿ ಸಾಹಿತ್ಯವಾಗಿ ಒಟ್ಟಾರೆ ಏನಾದರೂ ಮಾಡೋದಲ್ಲ. ಆ ಭಾನುವಾರ ಏನಾದರೂ ಮಾಡೋಣ ಟೈಮ್ ಪಾಸ್ಗೆ ಏನಾದರೂ ಮಾಡಿದರೆ ಏನು ಮಾಡ್ಬೋದು ನೋಡಿ. ಹಾಗಲ್ಲ, ಟೈಮ್ ಪಾಸ್ ಹೇಗೆ ಮಾಡುವುದು ಅಂತ ಗೊತ್ತಿರಬೇಕು. ಒಟ್ಟಾರೆ ಟೈಮ್ ಪಾಸ್ ಮಾಡಿದರೆ ಪ್ರಯೋಜನ ಇಲ್ಲ. ಭಾನುವಾರ ಇರ್ಬೋದು ಅಥವಾ ಶನಿವಾರ ಇರ್ಬೋದು, ಈ ಸಂದರ್ಭದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಮಾತುಕತೆ ಮಾಡುವಾಗಲೂ ಒಂದು ಅರ್ಥ ಇರಬೇಕು, ರಚನಾತ್ಮಕ ವಿಷಯಗಳಿರಬೇಕು. ಅದರ ಜೊತೆಗೆ ಮತ್ತೆ ಇನ್ನೇನಾದರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಸಂವಾದಿಸುವಂಥ ಹೊತ್ತಿನಲ್ಲಿ ಕೂಡ ಅದು ಅರ್ಥಪೂರ್ಣವಾಗಿರಬೇಕು. ಅದರಲ್ಲಿ ಒಂದು ರೀತಿಯ ಪರಿಣಾಮ ಇರಬೇಕು. ಒಟ್ಟಾರೆ ಟೈಮ್ ಪಾಸ್ ಮಾಡುವವರು ಇರ್ತಾರೆ, ಕಡಲೆಕಾಯಿ ತಿನ್ನೋದು ಅಥವಾ ಇಸ್ಪಿಟ್ ಆಟ ಆಡೋದು, ಇನ್ನೇನಾದರೂ ರಾಜಕೀಯ ಮಾತಾಡೋದು, ಅದಲ್ಲ. ಈ ಟ್ರೈನಲ್ಲಿ ಹೋಗೋ ಕೆಲವರಿಗೆ ಅಭ್ಯಾಸ ಇರ್ತದೆ. ಮಡ್ರಾಸಿಂದ ಬೆಂಗಳೂರು ಕಡೆಗೆ ಹೋಗುವಂಥ ಒಂದು ಟ್ರೈನ್ನಲ್ಲಿ ಟೈಮ್ ಪಾಸ್ಗೆ ಇಬ್ಬರು ಮಾತಾಡ್ತಾ ಇದ್ದಾರಂತೆ. ಟ್ರೈನ್ನಲ್ಲಿ ಎದುರು ಬದರು ಕೂತ್ಕೊಳ್ಳೋದು ನೋಡಿ. ಬಸ್ಸಲ್ಲೆಲ್ಲ ಒಂದೇ ಕಡೆ ಮುಖ ಮಾಡಿ ಕೂತ್ಕೊಳ್ತೇವೆ ನಾವು. ಟ್ರೈನಲ್ಲಿ ಎದುರು ಬದರು ಕೂತ್ಕೊಳ್ಳುವಾಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿ ಇಬ್ಬರು. ಏನು ಮಾತು? ನೀವು ದೂರ ಹೊರಟ್ರಿ ಸ್ವಾಮಿ ಅಂತ. ನಾನು ಬೆಂಗಳೂರಿಗೆ. ಹೌದಾ, ಬೆಂಗಳೂರಿಗೆ ಎಲ್ಲಿ ನಿಮಗೆ? ಬೆಂಗಳೂರಲ್ಲಿ ನಮ್ಮದು ಗಾಂಧಿನಗರ. ಅಯ್ಯೋ, ನಮ್ಮದು ಕೂಡ ಗಾಂಧಿನಗರವೇ. ಗಾಂಧಿನಗರದಲ್ಲಿ ಆಯ್ತು ನಿಮ್ಮದು? ಗಾಂಧಿನಗರದಲ್ಲಿ ನಮ್ಮದು 9th ಕ್ರಾಸ್. ಅಯ್ಯೋ ನಮ್ಮದು ಅದೇ ಕ್ರಾಸ್. ಇದ್ರಾಗ ಬಂದು ಕೂತ್ಕೊಂಡಿದ್ದಾರೆ ಮಾತಾಡೋದು. ನಮ್ಮದು ಅದೇ ಕ್ರಾಸ್ ರೀ. ಹೌದಾ, ಯಾವ ಬಿಲ್ಡಿಂಗ್? ನಮ್ಮದೊಂದು ರೂಪಾ ಬಿಲ್ಡಿಂಗ್. ಅಯ್ಯೋ, ನಮ್ಮದು ಕೂಡ ಅದೇ ಬಿಲ್ಡಿಂಗ್ ಸ್ವಾಮಿ. ಹೌದಾ, ನಿಮ್ಮದು ಎಷ್ಟನೇ ಫ್ಲೋರು ರೂಪಾ ಬಿಲ್ಡಿಂಗ್ನಲ್ಲಿ? ನಮ್ಮದು 2nd ಫ್ಲೋರ್. ಅಯ್ಯೋ, ನಮ್ಮದು ಕೂಡ 2nd ಫ್ಲೋರ್ ರೀ. ಫ್ಲೋರ್ ನಂಬರ್ ಹೇಳ್ಬೋದಾ? ನಮ್ಮದು 124. ಅಯ್ಯೋ, ನಮ್ಮದು ಕೂಡ 124. ಅಷ್ಟೊತ್ತಿಗೆ ಹತ್ತಿರ ಕೂತವನಿಗೆ ಕಿರಿಕಿರಿ ಆಯ್ತಂತೆ. ಅಯ್ಯೋ, ಏನ್ರಿ ಹುಚ್ಚರಾಗಿ ಮಾತಾಡ್ತಿದ್ರಿ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀರಾ ಅಂತ. ಆವಾಗ ಅವನು ಹೇಳ್ತಾನಂತೆ, ಓಯ್ ಹುಚ್ಚು ನಿಮಗೆ. ಯಾಕ್ರಿ ಹುಚ್ಚು ನಿಮಗೆ? ನಾವು ಟೈಮ್ ಪಾಸಿಗೆ ಅಪ್ಪ ಮಗ ಮಾತಾಡ್ತಿದ್ದೇವೆ ಅಂತ ಹೇಳ್ತಾರಂತೆ. ಅದಕ್ಕೊಂದು ಅರ್ಥ ಉಂಟಾ? ಟೈಮ್ ಪಾಸಿಗೆ ಅಪ್ಪ ಮಗ ಈ ರೀತಿ ಮಾತಾಡೋದಾ? ಸರಿಯಪ್ಪ, ಅವರು ಒಂದೇ ಕ್ರಾಸು, ಒಂದೇ ಬಿಲ್ಡಿಂಗು, ಒಂದೇ ಫ್ಲೋರು, ಒಂದೇ ಡೋರ್, ಎಲ್ಲ ಸರಿ. ಆದರೆ ಏನಾದರೂ ಮಾತನಾಡೋದ್ರಲ್ಲಿ ಒಂದು ವಿಶೇಷತೆ ಇರಬೇಕು, ಇಲ್ಲವಾದ್ರೆ ಸುಮ್ಮನೆ ಟೈಮ್ ಪಾಸ್ ಅಲ್ಲ. ಹಾಗಾಗಿ ಸಂಕಲ್ಪ ಬೆಂಗಳೂರು ಭಾನುವಾರದ ಈ ಸಂಜೆ ಅರ್ಥಪೂರ್ಣವಾಗಿರಬೇಕು, ರಚನಾತ್ಮಕವಾಗಿರಬೇಕು ಅಂತೇಳಿ ಒಂದು ಸಾಹಿತ್ಯಿಕವಾದಂಥ, ಸಾಂಸ್ಕೃತಿಕವಾದಂಥ, ಒಂದು ಮನಸ್ಸಿಗೆ ಸಂತೋಷ ಕೊಡುವಂಥ, ಹಾಸ್ಯ ಮಿಶ್ರಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಯೋಜನೆ ಹಾಕಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ ಕಲಾವಿದರಿಗೆ. ನನ್ನ ಜೊತೆಗೆ ಹಿನ್ನೆಲೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸತೀಶ್ ಸುರತ್ಕಲ್ ಅಂತೇಳಿ, ಬಹಳ ಸುಪ್ರಸಿದ್ಧ ಕೀಬೋರ್ಡಿಸ್ಟ್ ಅವರು. ಹಾಗೆ ದೀಪಕ್ ರಾಜೋಳಾಲ್ ಅಂತ ತಬಲಾ ಆರ್ಟಿಸ್ಟ್ ನಮ್ಮ ಜೊತೆಗಿದ್ದಾರೆ. ಹಾಗೆ ಇನ್ನೂ ಅನೇಕ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಜೊತೆಗೆ. ಅವರ ಹೆಸರುಗಳನ್ನು ಮತ್ತೆ ಹೇಳುತ್ತೇನೆ ನಾನು. ಹಾಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಗುರುತಿಸಿಕೊಳ್ಳುವಂಥ ರೀತಿ ಒಂದು ಸಂಘಟನೆಗೆ, ಯಾಕಂದರೆ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ರಘುವೀರ್ ಅಂತ ಇವತ್ತು ಸ್ವಾಗತ ಮಾಡಿದರು. ಅವರು ನಮಗೆ ಒಂದು ಸಾಂಸ್ಕೃತಿಕ ಸ್ನೇಹಿತರು. ಮುಂಬಯಿಯ ಕಲಾಜಗತ್ತು ಸಂಘಟನೆ ಮೂಲಕ ಸ್ನೇಹಿತರಾಗುವ ಮೂಲಕ ಅವರು ಕೂಡ ಪ್ರತಿಭಾವಂತ ನಟ, ಸಂಘಟಕ, ಇನ್ನೇನು ಎಲ್ಲವೂ ಅವರಿಗೆ. ಹಾಗಾಗಿ ಸಂಕಲ್ಪ ಒಂದು ಗಟ್ಟಿ ಕಂಬ ಅಂತ ಹೇಳ್ಬೋದೇನು ಗೊತ್ತಿಲ್ಲ. ಅಂತಹ ರೀತಿಯಲ್ಲಿ ಅವರು ಇವತ್ತು ಇಂಥ ಒಂದು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವಾಗ, ಚಿಂತನೆ ಮಾಡುವಾಗ ಎಲ್ಲ ಆಲೋಚನೆ ಮಾಡ್ತಾರೆ. ಅದನ್ನು ಒಂದು ಸಂಘಟನೆಗೆ, ಒಂದು ಕಲಾವಿದರನ್ನು ಗುರುತಿಸುವಂತಹ ಶಕ್ತಿ ಇರಬೇಕು. ಇವತ್ತು ಸಾಂಸ್ಕೃತಿಕವಾಗಿ IIT ಕಂಪನಿಯಲ್ಲಿ ಇರುವಂತಹ ಮಕ್ಕಳು ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಮಾಡಿದಂತಹ ಸ್ಟೂಡೆಂಟ್ಸ್ ಎಲ್ಲ ಅಮೆರಿಕದಲ್ಲೂ ಆಸ್ಟ್ರೇಲಿಯಾದಲ್ಲಿ ಇರುವವರಿಗೆ, ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪ್ರೀತಿ, ಸಾಹಿತ್ಯ ಏನು, ಸಾಹಿತ್ಯದಲ್ಲಿ ಯಾರಿದ್ದಾರೆ, ರಾಜಕೀಯದಲ್ಲಿ ಯಾರಿದ್ದಾರೆ, ರಾಜಕೀಯ ನಾಯಕರು ಯಾರು, ಸಾಂಸ್ಕೃತಿಕ ದೊಡ್ಡ ಕಲಾವಿದರು ಯಾರು ಅಲ್ವಾ, ಇನ್ಸ್ಟ್ರೂಮೆಂಟ್ ಕಲಾವಿದರು, ವಾದ್ಯಗೋಷ್ಠಿ ಕಲಾವಿದರು, ಯಾರೆಲ್ಲ ಗೊತ್ತಿರುವುದಿಲ್ಲ ಅವರಿಗೆ. ಹಾಗಾಗಿ ಅವರ ಪರಿಚಯವನ್ನು ಅದನ್ನು ಮಾಡಿಕೊಳ್ಳುವಂಥ ರೀತಿ ಊರಿನಲ್ಲಿದ್ದಂಥ ಈ ಸಂಘಟನೆಯಲ್ಲಿ ದುಡಿಯುವಂಥವ್ರಿಗೆ ಗೊತ್ತಿರ್ತದೆ. ಒಂದ್ಸರ್ತಿ ಅಮೆರಿಕದಲ್ಲಿದ್ದಂಥ ಒಬ್ಬ ಮಗನ ಮದುವೆ, ಎಲ್ಲ ಮದುವೆ ಅಲ್ಲೇ ಮಾಡ್ಕೊಂಡಿದ್ದಾನೆ ಅಂತ ಒಂದು ರಿಸೆಪ್ಷನ್ ಆಗಬೇಕಲ್ಲ. ಅಪ್ಪ ಅಮ್ಮ ಒಟ್ಟಾಗಿ ಅವರು ರಿಸೆಪ್ಷನ್ ಮಾಡ್ತಾ ಒಂದು ದೊಡ್ಡ ಸಭೆ ಸೇರಿಸಿ ಊರಿನ ಸ್ನೇಹಿತರಿಗೆ, ಅವರ ಬಂಧುಗಳಿಗೆ ಒಂದು ಊಟ ಕೊಡಬೇಕಂತೇಳಿ ಎಲ್ಲ ಸೇರಿಸಿದ್ದಾನೆ. ಆ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕಂತ ದೊಡ್ಡ ಬಿಸ್ಮಿಲ್ಲಾ ಖಾನ್ನ ಶಿಷ್ಯ ಒಬ್ಬರು ದೊಡ್ಡ ಶಹನಾಯಿ ವಾದಕರನ್ನು ಬಂದು ಒಂದು ಪ್ಲಾಟ್ಫಾರ್ಮ್ ಹಾಕಿ ಕೊಟ್ಟಿದ್ದಾರೆ ಅವರಿಗೆ. ಆ ಪ್ಲಾಟ್ಫಾರ್ಮ್ ಹಾಕಿ ಕೊಟ್ಟ ಮೇಲೆ ಅದರಲ್ಲಿ ಕೂತು ಕಾರ್ಯಕ್ರಮ ಆಗ್ತಾ ಉಂಟು. ಅದನ್ನು ನೋಡಲಿಕ್ಕೆ ಕೇಳಲಿಕ್ಕಾಗಿಯೇ ಒಂದಷ್ಟು ಜನ ಬಂದಿದ್ದಾರೆ. ಆಮೇಲೆ ಇವರನ್ನು ವಿಶ್ ಮಾಡಲಿಕ್ಕೆ ಮಗ ಮತ್ತು ಮಗಳು ಕೂತಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲರೂ ಬಂದು ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆದ ನಂತರ ಇವತ್ತಿನ ಬೃಹತ್ ಕಲಾವಿದರಿಗೆ ಒಂದು ಗಾರ್ಲ್ಯಾಂಡ್ ಮಾಡಿ ಬರಬೇಕು, ಒಂದು ಶಾಲು ಹಾಕಿ ಬರಬೇಕು ಅಂತೇಳಿ ಯಾರು ಮಾಡೋದು? ಅದನ್ನು ಮದುಮಗನೇ ಮಾಡಿದರೆ ಚಂದ ಅಂತೇಳಿ ಮದುಮಗನ ಅಪ್ಪ ಮದುಮಗನ ಹತ್ರ, ಅವರ ಮಗನ ಹತ್ರ ಹೇಳಿದ್ರು, ಹೋಗಲಿ ಅಲ್ಲಿ ಕಲಾವಿದರಿಗೆ ಒಂದು ಗೌರವ ಮಾಡಿ ಬಾ ಮಗ ಅಂತ. ಆ ಮಗ ಹೋದ, ಆ ಮಾಲೆ ಶಾಲೆ ಇಟ್ಕೊಂಡು ಹೋಗಿ
ಹಾಕಿದ್ದು ಯಾರಿಗೆ ಅವ ಶ್ರುತಿ ಊದುವವರೊಬ್ರು ಕೂಳ್ತಾರೆ ಸೈಡಲ್ಲಿ. ಆ ಶ್ರುತಿ ಊದುವವರೇ ಮಾಲೆ ಹಾಕಿ ಬಂದ ಇವ. ಆ ಕಡೆಗೆ ಅಪ್ಪ ಯೋಧವರೇ ನೀನು ಯಾರಿಗೆ ಹಾಕಿದ್ದು ಮಾಲೆ? ದೊಡ್ಡ ಕಲಾವಿದರು ಈ ಬದಿಯಲ್ಲಿ ಕೂತಿದ್ರಲ್ವಾ ಶಾನಾಯ ಇಟ್ಕೊಂಡು, ನೀನು ಯಾರಿಗೆ ಅಯ್ಯೋ ಅವ್ರದ್ದು ಅಂದರೆ ಅವರು 3 ಗಂಟೆಯಿಂದ ಬಿಡದೆ ಓದ್ತಾ ಇದ್ರು, ಇವರು ಶಾನಾಯ ಇಷ್ಟು ಬಿಟ್ಟು ಬಿಟ್ಟು ಓದ್ತಾ ಇದ್ರು. ಹಾಗಾಗಿ ಇವರು ಸಣ್ಣ ಕಲಾವಿದರು, ಅವರು ದೊಡ್ಡ ಕಲಾವಿದರು ಅಂತ ಅವ್ರಿಗೆ ನಾನು ಗೌರವ ಮಾಡಿದ್ದು ಅಂತ ಹೇಳಿ. ನೋಡಿ, ಪರಿಚಯವೇ ಇಲ್ಲ. ಯಾವ ವಾದ್ಯ, ಯಾವ ಗಾಯಕ, ಯಾವ ಮಾತುಗಾರ, ಯಾವ ವಿಷಯದಲ್ಲಿ ಯಾವ ನರ್ತನ ಮಾಡ್ತಾರೆ ಅವರದೆಲ್ಲ ಪರಿಚಯವೇ ಇಲ್ಲದಂಥ ಒಂದು ಸಂದರ್ಭಗಳು ಇವತ್ತು ನಮ್ಮ ಮಕ್ಕಳು ಎಷ್ಟು ಕಲ್ತರೂ ಇಲ್ಲದೇ ಇರ್ತದೆ. ಅದಕ್ಕೆ ಇಂತಹ ಸಾಂಸ್ಕೃತಿಕ ಸಂಘಟನೆಗಳು ಕೆಲಸ ಮಾಡ್ತದೆ. ಎಲ್ಲಾದರೂ ಅಂತಹ ಮಕ್ಕಳನ್ನು ಕರೆಸಿ, ಅಂಥ ಸ್ಟೂಡೆಂಟ್ಸ್ಗಳನ್ನು, ಅಂಥ ಹೊರದೇಶಗಳಲ್ಲಿ ಇದ್ದವರನ್ನು ಕರೆಸಿ ಆ ಮೂಲಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ನೋಡುವ ಕೇಳುವ ಹಾಗೆ ಕೂಡ ಮಾಡಿದರೆ ಅವರಿಗೆ ಇಂಥ ನಮ್ಮ ದೇಶದ ಕಲಾವಿದರ ಪರಿಚಯ ಆಗ್ತದೆ ಎಂಬುದನ್ನು ಕೂಡ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಇಂತಹ ಯಾವುದೇ ಸನ್ಮಾನಗಳಿರ್ಬೋದು ಅಥವಾ ಗುರುತಿಸುವುದಿರ್ಬೋದು, ಅದೆಲ್ಲ ಎಲ್ಲರೂ ಅವ್ರು ಮಾಡ್ತಾರಂತ ನಾವು ಮಾಡಬಾರ್ದು. ಅದು ಕೂಡ ನೋಡಬೇಕು ನಾವು ಅಲ್ವಾ. ಇನ್ನೊಬ್ಬರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋಗೋದಲ್ಲ ಯಾವುದನ್ನು ಕೂಡ. ಅವರು ಏನೋ ಮಾಡಿದ್ರು ಅಂತ ಮೊನ್ನೆ, ಅದಕ್ಕೆ ನಾವು ಕೂಡ ಪ್ರಯೋಜನ ಇಲ್ಲ ಅದು. ಹಾಗಾಗಿ ನೀವೇನು ಮಾಡ್ತೀರಾ ಅದನ್ನೇ ಮಾಡ್ತಾ ಹೋಗಿ, ಆ ರೀತಿಯಲ್ಲಿ ಮಾಡಿ ಹೋಗ್ತಾ ಇರಬೇಕು ವಿನಃ ಬೇರೆ ಯಾವುದೇ ಉದ್ದೇಶದಲ್ಲಿ ನಾವಿರಬಾರ್ದು. ಯಾಕಂದರೆ ನಾವು ಒಂದು ಪ್ರಶಸ್ತಿ ಒಬ್ರಿಗೆ ಸಿಕ್ಕಿತ್ತು, ಒಬ್ಬರಿಗೆ ಸನ್ಮಾನ ಆಯಿತು, ಅದನ್ನು ನೋಡಿ ಒಬ್ಬರಿಗೆ ಆಸೆ ಆಯ್ತಂತೆ, ನನಗೂ ಒಂದು ಸನ್ಮಾನ ಆಗಬೇಕು, ನನಗೂ ಒಂದು ಪ್ರಶಸ್ತಿ ಸಿಗಬೇಕು ಅಂತ. ಅದು ಒಟ್ಟಾರೆ ಅಂತ ಆಸೆ ಮಾಡಿದರೆ ಆಗ್ತದ? ಅದಕ್ಕೇನು ಮಾಡಬೇಕು ಅಂತ ಒಂದು ದಿವಸ ಏನಾದರೂ ಇದಕ್ಕೆ ಯಾಕೆ ಸಾಧನೆ ಬೇಕು. ಸಾಧನೆ ಏನು ಮಾಡೋದಪ್ಪ? ಯಾರಿಗಾದರೂ ಉಪಕಾರ ಮಾಡಬೇಕು. ನಾನು ಉಪಕಾರ ಹಗಲಿಗೆ ಏನಾದರೂ ಮಾಡ್ಬೋದು. ರಾತ್ರಿ ಹೊತ್ತಿನಲ್ಲಿ ನಾನು ಒಬ್ಬರಿಗೆ ಉಪಕಾರ ಮಾಡಿದರೆ ಅದರಿಂದ ಖಂಡಿತವಾಗಿಯೂ ಕೂಡ ಎಲ್ಲರೂ ಮೆಚ್ಚಿಕೊಳ್ತಾರೆ. ಅದೊಂದು ದೊಡ್ಡ ನನ್ನ ಹಿರಿಮೆ ಆಗ್ತದೆ. ಅದರಿಂದ ಯಾರಾದರೂ ಸನ್ಮಾನಿಸ್ಬೋದು ಅಥವಾ ಯಾರಾದರೂ ಪ್ರಶಂಸೆ ಮಾಡಬಹುದು ಅಂತ ಎನಿಸಿದಂತೆ. ಏನಪ್ಪ ರಾತ್ರಿ ಹೊತ್ತಿನಲ್ಲಿ ಉಪಕಾರ ಮಾಡೋದಂತ ಒಂದು ದಿವಸ 1 ಗಂಟೆ ರಾತ್ರಿಗೆ ಒಂದು ಜೀಪ್ ಇಟ್ಕೊಂಡು ಹೊರಟ. ಅದೇನಿಲ್ಲ, ಬ್ಲ್ಯಾಂಕ್ ರೋಡಲ್ಲಿ ಏನಿಲ್ಲ, ಲಾಕ್ಡೌನ್ ಅಲ್ಲ, ಅಂತೂ ಇಂತೂ ಬ್ಲ್ಯಾಂಕ್ ಇತ್ತು. ಅಂತೂ ಇಂತೂ ಆ ಬ್ಲ್ಯಾಂಕ್ ಇರುವಂಥ ಏನು ವೆಹಿಕಲ್ ಇಲ್ಲದಂಥ ರಸ್ತೆ ಅಂದರೆ ರಾತ್ರಿ ಹೊತ್ತು. ಆದ್ದರಿಂದ ಹೋಗ್ತಾ ಇರುವಾಗ ಎದುರುಗಡೆ ಒಂದು ಜೀಪ್ ಸಿಕ್ಕಿತ್ತು, ಹೋಗ್ತಾ ಇದೆ. ಅದು ಕೂಡ ಹೋಗ್ತಾ ಇರುವಾಗ ಎದುರುಗಡೆ ಇರುವಂಥ ಜೀಪ್ನಲ್ಲಿ ಒಂದು ಪಾರ್ಸೆಲ್ ಕೆಳಗೆ ಬಿತ್ತಂತೆ. ಇವನಿಗೆ ಖುಷಿ ಆಯ್ತು. ಅಂದರೆ ಖುಷಿ ಯಾಕೆ? ಅಯ್ಯೋ ದೇವ್ರೆ, ಅವರು ಯಾರು ಕಟ್ಟಿದ್ದಾರೆ ಏನೋ ಪಾರ್ಸೆಲ್ ಕೆಳಗೆ ಬಿತ್ತು, ಅದನ್ನು ಎತ್ತುಕೊಂಡು ತನ್ನ ಜೀಪಿಗೆ ಹಾಕಿದ. ಮನೆ ಕುತ್ಕೊಂಡೋಗಲ್ಲ, ಇದನ್ನು ಅವರು ವಾಪಸ್ ಕೊಡುವಂತ ಒಂದು ಉಪಕಾರ ಮಾಡ್ತೇನೆ ಪ್ರಾಮಾಣಿಕತೆಯಿಂದ ಅಂತೇಳಿ ತೆಗೆದು ತನ್ನ ಜೀಪಿಗೆ ಹಾಕಿದ. ಮತ್ತೆ ಫಾಸ್ಟ್ ಹೋಗುವಾಗ ಪುನಃ ಒಂದು ಪಾರ್ಸೆಲ್ ಕೆಳಗೆ ಬಿತ್ತು ಎದುರುಗಡೆ ಹೋಗುವ ಜೀಪ್ನಲ್ಲಿ. ಮತ್ತೆ ಮುಂದೆ ಹೋಗುವಾಗ ಇನ್ನೊಂದು ಪಾರ್ಸೆಲ್ ಕೆಳಗೆ ಬಿತ್ತು. ಅಯ್ಯೋ ದೇವ್ರೆ, ಫಾಸ್ಟ್ ಆಗಿ ಹೋದ 3 ಬಂಡಲ್ ಪಾರ್ಸೆಲ್ ಅನ್ನು ತನ್ನ ಜೀಪಿಗೆ ಹಾಕಿ ಹೋಗುವಾಗ ಆ ಎದುರುಗಡೆ ಹೋಗುವಂಥ ಜೀಪ್ ಒಂದು ಕಡೆ ನಿಂತಿತ್ತು. ಹತ್ತಿರ ಹೋಗಿ, ಸ್ವಾಮಿ ನಮಸ್ಕಾರ, ನಿಮ್ಮ ಜೀಪಲ್ಲಿ ಯಾರು ಪಾರ್ಸೆಲ್ ಕಟ್ಟಿದ್ದು? ಎಲ್ಲ ರೋಡಲ್ಲಿ ಉದುರ್ತಾ ಉಂಟಲ್ಲ, ಬೀಳ್ತಾ ಇದೆ. ಏನು ಅವಸ್ಥೆ, ನಾನು ಹಿಂದಿನಿಂದ ಬರ್ತಿದ್ದರಿಂದ ಆಯಿತು. ಹಾಗಾಗಿ ನೋಡಿ, ಆ 3 ಪಾರ್ಸೆಲ್ ನಾನು ಇಟ್ಕೊಂಡು ಬಂದಿದ್ದೇನೆ, ಈಗಲೇ ನಿಮಗೆ ಪುನಃ ವಾಪಸ್ ಪ್ರಾಮಾಣಿಕವಾಗಿ ನಾನು ಅದನ್ನೆಲ್ಲ ತಗೊಂಡು ಹೋಗೋನಲ್ಲ, ಈ ಪಾರ್ಸೆಲ್ 3 ವಾಪಸ್ ನಾನು ನಿಮಗೆ ತಂದು ಕೊಟ್ಟಿದ್ದೇನೆ ಅಂತ ವಾಪಸ್ ತಂದು ಕೊಡ್ತಾ ಇದ್ದೇನೆ. ಆವಾಗ ಅಯ್ಯೋ ದೇವರೇ, ನಿಮಗೊಂದು ಉಪಕಾರ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತು ಅಂತ ಹೇಳ್ತಾನೆ ಅಂತ. ಪುನಃ ನಿಮ್ಮ ಉಪಕಾರಕ್ಕೆ 1 ಸೇರು ಉಪ್ಪಾಯ್ತಲ್ಲ ಸ್ವಾಮಿ. ಏನು ನ್ಯೂಸ್ ಪೇಪರ್ ಬಂಡಲೆಲ್ಲ ನಾವು ಅಲ್ಲಲ್ಲಿ ಡ್ರಾಪ್ ಕೊಡ್ತಾ ಬರ್ತಾ ಇತ್ತು, ಅದನ್ನು ಪುನಃ ತಗೊಂಡು ಬಂದು ನನಗೆ ಕೊಟ್ಟಿದ್ದೆ ಅಲ್ಲ ನೀವು. ಓ ದೇವರೇ, ನಿನ್ನ ಅವಸ್ಥೆ ಏನು ಅವಸ್ಥೆ. ಹಾಗಾಗಿ ಆ ನ್ಯೂಸ್ ಪೇಪರ್ ಬಂಡಲ್ ನೋಡಿ ಪುನಃ ವಾಪಸ್ ಕೊಟ್ಟು, ಇಲ್ಲ ಆ ಕಡೆಯಲ್ಲ ಪೇಪರ್ ಓದಲಿಕ್ಕಿಲ್ಲ ಯಾರಿಗೂ, ಆ ಪರಿಸ್ಥಿತಿ ಮಾಡ್ಕೊಂಡಿದ್ದ. ಅಂದರೆ ಅವನು ಓದಬೇಕಿತ್ತು ಈ ಪಾರ್ಸೆಲ್ ಏನು, ಯಾವುದು, ಯಾಕೆ ಬಿತ್ತು, ಯಾಕೆ ಹಾಕಿದ್ದಾರೆ ಅಂತೇಳಿ ಅಲ್ವಾ. ಏನೂ ಮನಸ್ಸಿನಲ್ಲಿ ಅದನ್ನು ನೋಡದೆ ಕೇಳದೆ ಒಟ್ಟಾರೆ ನಾವು ಏನಾದರೂ ಚಿಂತನೆ ಮಾಡಿ ಯಾರಿಗಾದರೂ ಉಪಕಾರ ಮಾಡ್ತೇನೆ, ಯಾರ ಮೂಲಕವಾದರೂ ಪ್ರಾಮಾಣಿಕತೆಯನ್ನು ತೋರಿಸ್ತೇನೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅರ್ಥಪೂರ್ಣವಾಗಿ ಚಿಂತನೆ ಮಾಡಿ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಇಂಥ ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡುವುದರ ಮೂಲಕವಾಗಿ ಯಾವುದೇ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ಬೋದು, ಆಯೋಜನೆ ಮಾಡ್ಬೋದಂತೆ. ಇವತ್ತು ಇಂತಹ ಈ ಕೊರೋನಾ ಹೊತ್ತಿನಲ್ಲಿ ಯಾವುದು ಜಯಗಳಿಸಿದೆ ಅಂತ ಹೇಳಿದರೆ ಪರಸ್ಪರ ಪ್ರೀತಿ ವಿಶ್ವಾಸಗಳು, ಮಾನವೀಯತೆ ಇವತ್ತು ಹೊರಗೆ ಬಿದ್ದಿದೆ ನೋಡಿ. ಇಂಥ ಈ ಒಂದು ಕೋವಿಡ್-19 ಈ ಒಂದು ಅವಧಿಯಲ್ಲಿ ಖಂಡಿತವಾಗಿಯೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುವುದರ ಮೂಲಕ, ಜಾತಿ ಮತ ಭೇದ ಇಲ್ಲದೆ ಒಬ್ಬರಿಗೊಬ್ಬರು ಸಹಕಾರ ಮಾಡುವುದರ ಮೂಲಕವಾಗಿ, ಎಲ್ಲರೂ ಇದನ್ನೇ ಚಿಂತನೆ ಮಾಡುವುದರ ಮೂಲಕವಾಗಿ ಇದು ಈ ಹೊತ್ತಿನಲ್ಲಿ ಬಹಳಷ್ಟು ಒಳ್ಳೆಯ ಒಂದು
ಕೆಲಸ ಆಗಿದೆ. ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗುವಂಥ ಒಂದು ಕಾಲ ಇದಾಗಿದೆ. ಹಾಗಾಗಿ ಜಾತಿ ಮತ ಭೇದ ಇಲ್ಲದೇ ಇರುವಂಥದ್ದು ಅನೇಕ ಇದೆ, ಅದು ಯಾರೂ ತಿಳ್ಕೊಳ್ಳಿಲ್ಲ. ನಮ್ಮ ಸಂಗೀತವೂ ಕೂಡ ಹಾಗೆ. ಇದರಲ್ಲಿರ್ತಕ್ಕಂಥ ಯಾವುದೇ ಕಲಾವಿದನಿಗೆ ಅಥವಾ ಕಲಾವಿದರು ಯಾವ ಜಾತಿ ಮತ ಧರ್ಮ ಅದನ್ನು ನೋಡಿಕೊಂಡು ಆಟ ಆಡೋದಲ್ಲ ಅಥವಾ ಹಾಡೋದಲ್ಲ ಅಥವಾ ನುಡಿಸುವುದಲ್ಲ ಅಲ್ವಾ. ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ಪ್ರತಿಭೆ ಸರಿಗಮ ಪದನಿ ಎಂತಕ್ಕಂಥ ಈ 7 ಸ್ವರಗಳು ಸೇರಿ ಸಂಗೀತವಾದರೆ ಅದು ಎಲ್ಲ ಭಾಷೆಗೂ ಕೂಡ ಪೂರಕವಾದ್ಯ, ಎಲ್ಲ ಧರ್ಮಕ್ಕೂ ಪೂರಕವಾದ್ದು, ಎಲ್ಲ ಮತಕ್ಕೂ ಪೂರಕವಾದಂಥ ಆ ಚಿಂತನೆಯ ಒಂದು ವಿಶೇಷ ಸ್ವಾರಸ್ಯಕರವಾದ ಸಂಗತಿ. ಅದಕ್ಕೆ ಬೇಕಾಗಿ ಒಂದು ಸಂಗೀತ ಅಂತ ಹೇಳಿದ್ರೆ ಧರ್ಮ ಸಂಗೀತ ಅಂತ ನಾನು ಅಂದರೆ ರಿಲಿಜಿಯನ್ ಮ್ಯೂಸಿಕ್. ಇದೇನಪ್ಪ ರಿಲಿಜಿಯನ್ ಮ್ಯೂಸಿಕ್ ಅಂತ ಹೇಳಿದ್ರೆ ಸಂಗೀತ ಸ್ವರಗಳು ಆ ಧಾಟಿಗಳು ಒಂದೊಂದು ರಿಲಿಜಿಯನಿಗೆ ಒಂದೊಂದು ಧಾಟಿಯ ವಿಚಾರದ ಆರಾಧನಾ ಪದ್ಧತಿ, ಅದರ ಒಂದು ಆಚರಣಾ ಪದ್ಧತಿಗಳಿರ್ತದೆ. ಅದೇ ರೀತಿಯಲ್ಲಿ ಸಂಗೀತದ ಛಾಯೆಗಳು ಕೂಡ ಬದಲಾವಣೆಗಳಿರ್ತದೆ. ಸಂಗೀತದ ಎಲ್ಲ ರೀತಿಯ ತತ್ವಗಳು ಒಂದೇ, ಅದನ್ನು ಗಮನಿಸಬೇಕು ನೋಡಿ. ಅದಕ್ಕಾಗಿ ನಾನು ಇಂಗ್ಲೀಷ್ನ 26 ಲೆಟರ್ ಉಪಯೋಗಿಸ್ತಾ ಇದ್ದೇನೆ. ಅಂದರೆ ಹಿಂದೂ ಧರ್ಮ ಸಂಗೀತ, ಮುಸ್ಲಿಂ ಧರ್ಮ ಸಂಗೀತ ಮತ್ತು ಕ್ರೈಸ್ತ ಧರ್ಮ ಸಂಗೀತ, ಈ 3 ಆ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಆ ಸಂಗೀತದ ಒಂದು ಧ್ವನಿ ಬೇರೆ. ಇದಕ್ಕೆ ನಾನು ಒಂದು 26 ಲೆಟರ್ ಇಂಗ್ಲೀಷ್ನದ್ದು ಯೂಸ್ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಯಾವ ಧರ್ಮದ ಸಾಹಿತ್ಯ ಯಾವ ಮತದ ಸಾಹಿತ್ಯ ಬೇಡ, ಇದೇ ರೀತಿಯಲ್ಲಿ 26 ಲೆಟರ್ ಇಂಗ್ಲೀಷ್ನದ್ದು ಯೂಸ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಆ ಒಂದು ವಿಚಾರವನ್ನು ನೀವು ರಿಲಿಜಿಯನ್ ಮ್ಯೂಸಿಕ್ನಲ್ಲಿ ನಾನು ತೋರಿಸ್ತಾ ಇದ್ದೇನೆ, ಕೇಳಿ. ಮೊದಲಿಗೆ ಅದು ಹಿಂದೂ ಧರ್ಮ ಸಂಗೀತ ಟೋನ್ನಲ್ಲಿ ಹೇಗೆ ಆಗುತ್ತೆ. ತರನಿ ನಾನ ತರಣಿ ತಾರಣಿ ನಾನನಾದ ತರಣೇ ತಾದರ ABCDEFGHIJKLMNOP QRSTUVWXYZ ABCDEFGHIJKLMNOP QRSTUVWXYZ ABCDEFGGGG ABCDEFGHIJKLMNOP QRSTUVWXYZ ABCDEFGHIJKLMNOP QRSTUVWXYZ. ನೋಡಿ, ಇದು ಹಿಂದೂ ಧರ್ಮ ಸಂಗೀತದ ಒಂದು ಸಾಹಿತ್ಯ ಕ್ರೈಸ್ತ ಧರ್ಮ ಸಂಗೀತದಲ್ಲಿ ಹೇಗೆ ಸೇರ್ಬೋದಂತ. ABCDEFG HIJKLM OPQRSTUVWXYZ ABCDEFG HIJKLM OPQRSTUVWXYZ. ಇದು ಕ್ರಿಶ್ಚಿಯನ್ ಕಮ್ಯುನಿಟಿಯ ಒಂದು ಮ್ಯೂಸಿಕ್ಕಿನ ಒಂದು ರೀತಿ. ಆಮೇಲೆ ಮಾಪ್ಲೆ ಪಾಟ್ ಅಥವಾ ಮುಸ್ಲಿಂ ಧರ್ಮದ ಒಂದು ಸಂಗೀತದ ಶೈಲಿಯಲ್ಲಿ ಹೀಗೆ ಬರ್ತದೆ. ABCDEFG HIJKLMNOP QRSTUVWXYZ ABCDEFG HIJKLMNOP QRSTUVWXYZ. ಈ 3 ಧರ್ಮದಲ್ಲಿ ಈ ಸಂಗೀತದಲ್ಲಿ ಈ ಲೆಟರ್ ಸೇರಲಿಕ್ಕೆ ಏನು ಕಾರಣ ಅಂದರೆ ಎಲ್ಲ ಧರ್ಮದ ತತ್ವಗಳು ಒಂದೇ, ಕಾನ್ಸೆಪ್ಟ್ ಒಂದೇ. ಹಾಗಾಗಿ ನಾವೆಲ್ಲ ಅದನ್ನು ಆಲೋಚನೆ ಮಾಡಿದರೆ
ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬಹುದು ಎಂಬುದು ಕೂಡ ಬಹಳ ಮುಖ್ಯವಾದಂಥ ವಿಚಾರ ಅಲ್ವಾ. ಅಂಥ ಒಂದು ಪ್ರೀತಿ ವಿಶ್ವಾಸ ಈ ಕೋವಿಡ್-19 ಈ ಅವಧಿಯಲ್ಲಿ ಪರಸ್ಪರ ಮಾನವೀಯತೆಯಲ್ಲಿ ಹುಟ್ಟಿಕೊಂಡು ಸಾಕಷ್ಟು ಜನರಿಗೆ ಉಪಕಾರಿಯಾಗಿದೆ. ಆ ಮೂಲಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೇಗಿದ್ದೀರಿ ಅಂತ ಕೇಳಿದರೆ ಚೆನ್ನಾಗಿದ್ದೀರಿ ಅಂತ, ಅದು ಮಾಮೂಲು ಅಲ್ಲ. ಒಂದೊಂದು ಕಾಲದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೇಗಿದ್ದೀರಾ ಕೇಳಿದರೆ ಹುಷಾರಿಲ್ಲ, ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳಿಕೊಳ್ಳೋರು ಎಷ್ಟೋ ಜನ ಇದ್ದರು. ಆದರೆ ಈ ಸಂದರ್ಭದಲ್ಲಿ ಯಾರನ್ನೇ ಕೇಳಿ ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಿ, ಏನು ಇದು ಕಾಯಿಲೆ ಇದ್ದರೂ ಕೂಡ ಹೇಳುವುದೇ ಇಲ್ಲ. ಯಾಕೆ ಹೇಳಿಬಿಟ್ರೆ ಅಥವಾ ಕೆಮ್ಮಿ ಬಿಟ್ಟರೆ ಕ್ವಾರಂಟೈನ್ ಹೇಳ್ಕೊಂಡು ಹೋಗ್ತಾರೆ ಅಂತೇಳಿ ಒಂದು ಭಯ ಅವನಿಗೆ. ಆ ರೀತಿಯಲ್ಲಿ ಭಯ ಪಟ್ಕೊಟ್ಟಿರುವಂಥ ವಾತಾವರಣ ಇವತ್ತು ಬಂದಿದೆ. ಹಾಗಾಗಿ ಯಾರು ಭಯಪಡಬೇಕಾದ್ದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸೈಕಾಲಜಿ, ಮನುಷ್ಯನಿಗೆ ಭಯ ಜಾಸ್ತಿ ಆಗಿದೆ ಈಗ. ಈ ಕೊರೋನಾ ಈ ಒಂದು ಕಾಯಿಲೆಗಿಂತಲೂ ಅಥವಾ ಆ ಕೋವಿಡ್-19 ಈ ಒಂದು ರೋಗಕ್ಕಿಂತಲೂ ಹೆಚ್ಚಾಗಿ ಭಯವೇ ಒಂದು ದೊಡ್ಡ ರೋಗ ಆಗಿ ಹೋಗಿದೆ ಈಗ. ಒಂದು ಸೈಕಾಲಜಿ ಮನುಷ್ಯನಿಗೆ ಮನಸ್ಸಿನಲ್ಲಿ ಬಂದು ಹೋಗಿದೆ. ಅದು ಆ ಮನಸ್ಸಿನಲ್ಲಿ ಬಂದು ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಮಾನಸಿಕ. ಅದಕ್ಕೆ ಮನಃಶಾಸ್ತ್ರಜ್ಞ ಆಗಬೇಕಲ್ವಾ, ಅಂಥವನ ಹತ್ರ ಹೋಗಬೇಕಾಗುತ್ತೆ. ಒಬ್ಬನಿಗೆ ಹಾಗೆ ಆಯಿತು. ಒಂದು ಸಂದರ್ಭದಲ್ಲಿ ಒಂದು ಕಾಯಿಲೆ ಬಂದಿತ್ತಂತೆ. ಏನು ಕಾಯಿಲೆ ಅವನಿಗೆ ಅಂತ ಹೇಳಿದ್ರೆ, ಒಂದು ಮಾನಸಿಕ ಕಾಯಿಲೆ ಏನೂ ಅಲ್ಲ ಅವನಿಗೆ. ಅವನು ಭಯ ಪಡ್ತಾ ಇದ್ದಾನೆ, ನನಗೆ ರಾತ್ರಿ ಇಡೀ ನಿದ್ದೆ ಇಲ್ಲ. ಏನಪ್ಪ ಅಂತ ಇನ್ನೊಬ್ಬ ಕೇಳಿದ್ರಿ. ಅಂದರೆ ಏನಂತ, ನನ್ನ ಕ್ವಾಟ್ನ ಅಡಿಭಾಗದಲ್ಲಿ ಯಾರೋ ಬಂದು ಅಡಿಗೆ ಕೂತ್ಕೊಳ್ಳೋದು. ನಾನು ಮಲಗೋದು, ರಾತ್ರಿ ಹೊತ್ತು ಮಲಗೋ ಈ ಸಂದರ್ಭದಲ್ಲಿ ನನ್ನ ಕಾಟ್ನ ಅಡಿಭಾಗದಲ್ಲಿ ಯಾರೋ ಬಂದು ಅಡಿಗೆ ಕೂತು ನನಗೆ ಭಯ ಆಗ್ತದೆ. ಆಮೇಲೆ ಇಲ್ಲ, ಈ ಥರದಲ್ಲಿ ಒಂದು ಭಯ, ನನಗೆ ನಿದ್ದೆ ಬರುವುದಿಲ್ಲ. ಆ ರೀತಿಯಲ್ಲಿ ಯಾರೋ ಹೇಳ್ಕೊಂಡ, ಅವನ ದೋಸ್ತಿಗಳಲ್ಲಿ ಅಥವಾ ಇನ್ನು ಉಳಿದವರೆಲ್ಲ ಹೇಳಿಕೊಂಡಾಗ ಅಲ್ಲಿ ಯಾರೋ ಹೇಳಿದರು, ಒಬ್ಬರು ಸೈಕಾಲಜಿಸ್ಟ್ ಇದ್ದಾರೆ, ಮನಃಶಾಸ್ತ್ರಜ್ಞ ವೈದ್ಯರು, ಅವರ ಬದಿಯಲ್ಲಿ ಹೋಗಬೇಕು, ಅವ್ರ ಹತ್ರ ಕೇಳಿದ್ರೆ ಅವ್ರು ಏನಾದರೂ ಹೇಳ್ಯಾರಂತ ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡಿದ. ಸ್ವಾಮಿ ನಮಸ್ಕಾರ, ನನಗೆ ಈ ಥರ ಒಂದು ಸಮಸ್ಯೆ ಇದೆ, ಏನು ನಾನು ಮಲಗುತ್ತಿರುವಂಥ ಕೋಣೆ ಒಳಗೆ ಆ ಕಾಟ್ನ ಅಡಿಭಾಗದಲ್ಲಿ ಯಾರು ಅಡಗಿ ಕೂತು ನನಗೆ ಭಯ ಆಗ್ತಾ ಇದೆ ಡೈಲಿ ರಾತ್ರಿಯಲ್ಲಿ ಅಂತ ಹೇಳುವಾಗ, ಅಯ್ಯೋ ಅದೆಲ್ಲ ಸಿಂಪಲ್, ಏನಾಗೋದಿಲ್ಲ, ಕೌನ್ಸಿಲಿಂಗ್ ಮಾಡ್ತೇನೆ, ಮತ್ತು ಸ್ವಲ್ಪ ಟ್ರೀಟ್ಮೆಂಟ್ ಬೇಕು ಮಾತ್ರ ನಿಮಗೆ. ಒಂದು ತಿಂಗಳಿಗೆ 4 ಸರ್ತಿ ಬರಬೇಕು, ವಾರಕ್ಕೊಮ್ಮೆ, ಒಂದು 7-8 ಸಾವಿರ ಖರ್ಚು ಉಂಟು ಅಂತ ಹೇಳಿದ್ರಂತೆ. ಓ ದೇವ, 7-8 ಸಾವಿರ ಖರ್ಚು ನನಗೆ ಬೇಡಪ್ಪ, ದಮ್ಮೆ ನೋಡುವ ಅಂತೇಳಿ ಮತ್ತೆ ಪುನಃ ವಾಪಸ್ ಹೋದ. ಪತ್ತೇ ಇಲ್ಲ, ಅವನು ಬರಲೇ ಇಲ್ಲ. ಎಲ್ಲೋ ಒಂದು ದಿವಸ ಒಂದು ಸಮಾರಂಭದೊಳಗೆ ಆ ಪೇಷಂಟ್ ಅದೇ ಡಾಕ್ಟ್ರಿಗೆ ಸಿಕ್ಕಿದ. ಓ ನಮಸ್ಕಾರ, ಏನು ನೀವು ಬಂದೇ ಇಲ್ಲ, ಸ್ವಲ್ಪ ಚಾರ್ಜ್ ಎಲ್ಲ ಕಡಿಮೆ ಮಾಡ್ಬೋದಿತ್ತು, ಬರಬೇಕಿತ್ತಲ್ವ ಅಂತ. ಈಗ ಹೇಗುಂಟು ಕೇಳಿದ್ರಂತ. ಈಗ ಅದು ನಮ್ಮ ನೇಬರ್ ಒಬ್ಬರು ಕಾರ್ಪೆಂಟ್ರು 100 ರೂಪಾಯಿಗೆ ಗುಣ ಮಾಡಿದ್ದಾರೆ. ಹೌದಾ, 100 ರೂಪಾಯಿಗೆ ಗುಣ ಮಾಡಿದ, ಅದೇನು ಇಲ್ಲ, ಅವರು ಅದು ಕಾಟ್ ಉಂಟಲ್ಲ, ಅದರ 4 ಕಾಲು ತುಂಡು ಮಾಡಿ ನೆಲದಲ್ಲಿ ಇಟ್ಟಿದ್ದಾರೆ. ಈಗ ಆ ಕಾಟಿಗೆ ಅಡಿಯೇ ಇಲ್ಲ, ಹಾಗಾಗಿ ಅಡಿಗೆ ಕೂತ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಯಾರು, ಹಾಗಾಗಿ ನನಗೆ ಭಯ ಇಲ್ಲ ಅಂತ ಹೇಳಿ. ಏನೇನು ಅವಸ್ಥೆ ನೋಡಿ. ಒಂದು ಮನುಷ್ಯನ ಒಂದು ಆಲೋಚನೆಗಳನ್ನು, ಸೈಕಾಲಜಿಯನ್ನು ಹೇಗೆ ಬದಲಾವಣೆ ಮಾಡಿ ಒಂದು ಮನುಷ್ಯನಿಗೆ ಧೈರ್ಯ ತರಬಹುದು ಎಂಬುದು ಇದೊಂದು ನಿದರ್ಶನ ಆಗಿರ್ತದೆ. ಹಾಗಾಗಿ ಇನ್ನು ಕೆಲವರು ಆ ಎಲ್ಲ ಮರಣ ಮೃದಂಗ ಅಂತೇಳಿ ಬರ್ತಾ ಇರ್ತದಲ್ಲ, ಹಾಗಾಗಿ ಬಾಕಿ ಮೃದಂಗ ಎಲ್ಲ ಮರ್ತೋಗಿದೆ ಜನರಿಗೆ, ಅದರಿಂದಲೇ ಭಯ ಪಟ್ಟುಕೊಂಡಿರ್ತಾರೆ. ಟಿ ವಿಯಲ್ಲಿ ಬರುವಂಥ ಒಂದು, ಅಂದರೆ ನಿಜವಾಗಿ ನಾವು ಇಂಥ ಒಂದು ಒಳ್ಳೆಯ ಸಂಕಲ್ಪದವರು. ಕನ್ನಡ ಬಳಗ ನೋಡಿ, ಕನ್ನಡ ಭಾಷೆಯಲ್ಲೇ ಕನ್ನಡ ಪ್ರಾದೇಶಿಕವಾಗಿ ಸ್ವಲ್ಪ ಮಂಗಳೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಸ್ವಲ್ಪ ಇಂಥ ಒಂದು ಭಾಷೆಯಲ್ಲಿ ಸ್ವಲ್ಪ ಪ್ರಾದೇಶಿಕತೆ ಇರಬಹುದು. ಆದರೂ ಕೂಡ ಕನ್ನಡ ಭಾಷೆ ಅದೆಷ್ಟು ಚಂದ ಎಂಬುದು ಬಹಳ ಎಲ್ರಿಗೂ ತಿಳಿದಂಥದ್ದು. ಅಂಥ ಒಂದು ಕನ್ನಡ ಬಳಗವನ್ನು ಕಟ್ಟಿಕೊಂಡು ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆ ಬೆಳಿಬೇಕು ಎಂಬ ದೃಷ್ಟಿಯಲ್ಲಿ. ಯಾಕಂದರೆ ಕನ್ನಡ ಭಾಷೆ ಬಗ್ಗೆ ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಟಿ ವಿ ಹೇಳ್ತದೆ ಬೆಳಿಗ್ಗೆ ಎದ್ದ ಕೂಡಲೇ, ಇದು ಕನ್ನಡ ವಾಹಿನಿ, ಬೆಳಿಗ್ಗೆ ಆದ ಕೂಡಲೇ ನಮೋ ನಮೋ ಅಂತ ಒಂದೇ ಮಾತ್ರ ಆದ ಕೂಡಲೇ ಕನ್ನಡ ವಾಹಿನಿ ಅಂತ ಹೇಳ್ತದೆ. ಆಮೇಲೆ ಬರುವುದಂಥದ್ದು ಡ್ರಾಮಾ ಜೂನಿಯರ್, ಮಜಾ ಟಾಕೀಸ್, ಕಾಮಿಡಿ ಟೈಮ್, ಆಯಿತಾ, ಎಲ್ಲವೂ ಇಂಗ್ಲೀಷ್. ಹಾಗಾಗಿ ಇಂಥ ಇಂಗ್ಲೀಷ್ ಅಂದರೆ ಭಾಷೆಯೊಳಗಿರ್ಬೋದು, ಅದಕ್ಕೆ ಅವರಿಗೆ ಅದರ ಶೀರ್ಷಿಕೆಯೇ ಸಿಗಲಿಲ್ಲ ಕನ್ನಡದ್ದು. ಆ ರೀತಿಯಲ್ಲಿ ನಾವು ಕನ್ನಡ ಭಾಷೆಯನ್ನು ಹೇಗೆ ಪ್ರೀತಿಸಬೇಕು, ಹೇಗೆ ಉಳಿಸಬೇಕು, ಹೇಗೆ ವಿಶ್ವಾಸಕ್ಕೆ ತರಬೇಕು, ಇದು ಇವತ್ತು ಬಹಳ ಮಾತೃಭಾಷೆಯ ಮೇಲಿನ ಅಭಿಮಾನ ಬಹಳ ಮುಖ್ಯವಾದ. ಅದಕ್ಕೂ ನಾವೆಲ್ಲ ಕರ್ನಾಟಕದವರು.
ಕರ್ನಾಟಕದವರಾದ್ಮೇಲೆ ಕನ್ನಡ ಭಾಷೆಯ ಮೇಲಿನ ಅಭಿಮಾನ ಪ್ರೀತಿ ಬೇಕೇ ಬೇಕು. ಹಾಗಾಗಿ ಕನ್ನಡ ಬಳಗ ಹೊಂದಬೇಕು ಆ ಕೆಲಸ ಮಾಡಲಿಕ್ಕೆ. ಅದು ಸಂಕಲ್ಪದ ಕೆಲಸ ಅಲ್ವಾ? ಆ ಸಂಕಲ್ಪದಿಂದಲೇ ಮಾಡಿರತಕ್ಕಂಥ ಸಂಕಲ್ಪ. ಆದ್ದರಿಂದ ಬಹಳ ವಿಶೇಷವಾದಂಥ ಇಂಥ ಕನ್ನಡ ಅಂತ ಹೇಳಿದ ಕೂಡಲೇ ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಇಂಗ್ಲಿಷ್ ಮಿಕ್ಸ್ ಕನ್ನಡ ಆಗಿದೆ ಅಲ್ವಾ? ಅಂಥ ರೀತಿಯಲ್ಲಿ ಎಲ್ಲಿ ಹೋದರೂ ಇಂಗ್ಲಿಷ್ ಮಿಕ್ಸ್ ಕನ್ನಡವೇ. ದೊಡ್ಡ ಕನ್ನಡದ ಚಳವಳಿಗೆ ಒಬ್ಬರು ಭಾಷಣ ಮಾಡಲಿಕ್ಕೆ ಬಂದರಂತೆ. ಭಾಷಣ ಮಾಡಲಿಕ್ಕೆ ಬಂದಾಗ ಎಲ್ಲ ಇಂಥ ಒಂದು ಕನ್ನಡ ಚಳವಳಿಯನ್ನು ನೀವು ಮಾಡ್ತಾ ಇದ್ದೀರಿ, ಬಹಳ ಸುಂದರವಾಗಿದೆ, ಬಹಳ ಸುಮಧುರವಾಯಿತು, ಇಂಥ ಇವತ್ತಿನ ಕಾರ್ಯಕ್ರಮ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಯಿತು. ಹಾಗೆ ನಿಮ್ಮೆಲ್ಲರ ಪ್ರಯತ್ನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಚಳವಳಿ ಮುಂದೆ ಕೂಡ ನಡೀಬೇಕು. ಕನ್ನಡ ಭಾಷೆಯ ಪ್ರೇಮ ಬೇಕು, ಪ್ರೀತಿ ಬೇಕು, ಅದನ್ನು ಉಳಿಸಬೇಕು, ಬೆಳೆಸಬೇಕು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಕೂತರಂತೆ. ಅಷ್ಟೊತ್ತಿಗೆ ಯಾರೋ ಬಂದರು ಅವನ ಹತ್ರ, ಸ್ವಾಮಿ ನಿಮ್ಮ ಭಾಷಣ ಭಾಳ ಚೆನ್ನಾಗಿತ್ತು, ಆದರೆ ನೀವು ಕೊನೆಗೊಂದು ಥ್ಯಾಂಕ್ಸ್ ಹೇಳಬಾರ್ದಿತ್ತು. ಹೌದಾ, ಸಾರಿ ಅಂತ ಹೇಳಿದ್ರೆ. ಆಗೋದಿಲ್ಲ ರೀ, ಎಲ್ಲಿ ಹೋದರೂ ಕೂಡ ಇಂಗ್ಲಿಷ್ ಮಿಕ್ಸ್ ಕನ್ನಡವೇ ಇರುವುದು ವಿನಃ ಅವನಿಗೆ ಪೂರ್ತಿ ಕನ್ನಡ ಮಾಡಲಿಕ್ಕೆ ಅವನ ಹತ್ರ ಕೂಡ ಸಾಧ್ಯವೇ ಆಗದಿರೋಂಥ ಪರಿಸ್ಥಿತಿ. ಸರ್ಕಾರ ಆದೇಶ ಹೊರಡಿಸಿತು ಕಡತಗಳೆಲ್ಲ ಕನ್ನಡದಲ್ಲಿರಬೇಕು ಅಂತೇಳಿ ಅಲ್ವಾ? ಒಬ್ಬೊಮ್ಮೆಗೆ ವ್ಯಾಪಾರಿಗಳಿಗೆಲ್ಲ ಕನ್ನಡದ ಭಾಷೆಯ ಬಗ್ಗೆ ಬಹಳ ಎಚ್ಚರಿಕೆ ಕೊಟ್ಟಿತ್ತಂತೆ. ಯಾಕಂದರೆ ಎಲ್ಲ ನಾಮಫಲಕಗಳು ಕನ್ನಡದಲ್ಲಿರಬೇಕು ಅಂತ. ಆಯಿತು, ಒಮ್ಮೊಮ್ಮೆ ಬರ್ತದೆ, ಒಂದು ಆದೇಶ ಬಂದು ಸ್ವಲ್ಪ ಸಮಯ ಇರ್ತದೆ, ಯಾರು ಮಾಡಿದ್ರು ಬಿಟ್ಟರು ಅಂತ ಅದು ಮುಖ್ಯ ಅಲ್ಲ ಅಲ್ವಾ? ಹಾಗಾಗಿ ಆ ಆದೇಶ ಬಂದ ಕೂಡಲೇ ಒಬ್ಬರು ಮಹಾಲಕ್ಷ್ಮಿ ವೆಹಿಕಲ್ ಗ್ಯಾರೇಜ್ ಅಂತ ಇತ್ತು ಒಂದು. ಅದನ್ನು ಅವರು ಪಾಪ ಸರ್ಕಾರದ ಆದೇಶ ಬಂದಿದ್ದ ದೊಡ್ಡ ಬೋರ್ಡು, ಸ್ವಲ್ಪ ಪೇಂಟ್ ಜಾಸ್ತಿ ಖರ್ಚು ಆಗ್ತದೆ ಕನ್ನಡಕ್ಕೆ ಅಂತೂ ಇಂತೂ ಬಾಳಿ ಬಿಟ್ಟರು. ಮಹಾಲಕ್ಷ್ಮಿ ವಾಹನಗಳ ದುರಸ್ತಿ ಕಾರ್ಯಾಲಯ ಅಂತ ಬರೆದು ಬಿಟ್ಟರು ಪಾಪ. ಅದು ಸುಲಭ, ಗ್ಯಾರೇಜ್ ಅಂದರೆ ಸುಲಭ, ಒಂದು 4 ಸ್ಪೆಲ್ಲಿಂಗ್ ಹಾಕಿದ್ರೆ ಆಯ್ತಲ್ವಾ? ಇದು ಹಾಗಲ್ಲ, ಅಂತೂ ಕನ್ನಡಕ್ಕೆ ಅನುವಾದ ಆಗ್ಬೇಕಂತ ಹೇಳಿ ಮಹಾಲಕ್ಷ್ಮಿ ವೆಹಿಕಲ್ ಗ್ಯಾರೇಜ್ ಅಂತ ಇದ್ದದ್ದನ್ನು ಮಹಾಲಕ್ಷ್ಮಿ ವಾಹನಗಳ ದುರಸ್ತಿ ಕಾರ್ಯಾಲಯ ಅಂತ ಮಾಡಿಬಿಟ್ರು. ಯಾರೋ ಬಂದಾಗ ಪ್ರಾಧಿಕಾರದ ಅಧ್ಯಕ್ಷರು ಅಥವಾ ಮಿನಿಸ್ಟರ್ ಬಂದಾಗ ಖುಷಿ ಆಯ್ತು ಅವರಿಗೆ, ನಮ್ಮ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದ್ದಾರೆ ಕನ್ನಡಕ್ಕಾಗಿ. ಎಂಥ ಅಭಿಮಾನ, ಭಾಳ ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡಿ. ಎಲ್ಲಿದ್ದಾರೆ ಯಜಮಾನರು, ಎಲ್ಲಿದ್ದಾರೆ ಮಾಲಕರು, ಬನ್ನಿ ಅವರಿಗೆ ನಮಸ್ಕಾರ. ಒಳ್ಳೆಯ ರೀತಿಯಲ್ಲಿ ನಮ್ಮ ಆದೇಶವನ್ನು ಪಾಲನೆ ಮಾಡಿ ವಾಹನಗಳ ದುರಸ್ತಿ ಕಾರ್ಯಾಲಯ ಅಂತ ಬದಲಾವಣೆಗೊಳಿಸಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಅಂತ ಹೇಳಿದರು. ಸ್ವಾಮಿ, ನೀವು ಹೇಳಿದ ಆದೇಶದ ಮೇರೆಗೆ ಆ ಬೋರ್ಡೇನೋ ನಾನು ಬದಲಾವಣೆ ಮಾಡಿ ಹಾಕಿದ್ದೇನೆ, ಆದರೆ ಬೋಲ್ಟ್ ನಟ್ ಸ್ಪಾನರಿಗೆ ಕನ್ನಡದಲ್ಲಿ ಅಂತ ಹೇಳೋದು ಅಂತ ತಲೆಬಿಸಿಯಲ್ಲಿದ್ದೇನೆ ಅಂತ. ಎಂಥ ಅವಸ್ಥೆ ನೋಡಿ ಅಲ್ವಾ? ಆ ಗ್ಯಾರೇಜಿನೊಳಗೆ ಬೋಲ್ಟ್ ನಟ್ ಸ್ಪಾನರ್ ಇಲ್ಲ, ಡಿಕ್ಷನರಿಯಲ್ಲಿ ಇರ್ಬೋದು, ಆದರೆ ಆ ಕನ್ನಡದ ವರ್ಡ್ ಅವನಿಗೆ ಅರ್ಥ ಆಗ್ತದೆ, ಕೆಲಸದವನಿಗೆ. ಅವನಿಗೆ ಬೋಲ್ಟೇ ಆಗಬೇಕು, ನಟ್ಟೆ ಆಗಬೇಕು, ಸ್ಪಾನರೇ ಆಗಬೇಕಲ್ವಾ? ಅದಕ್ಕೆ ಕನ್ನಡ ವರ್ಡನ್ನು ಹುಡುಕಿಕೊಂಡು ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ರೀತಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ಇವತ್ತು ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು ಅಲ್ವಾ? ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ. ಅವರ ಹಾಡು ಬರೆದದ್ದನ್ನು ಹಾಡಿನಲ್ಲಿ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಹಾಗೆ ಭಾಷಣದಲ್ಲಿ ಯಾವಾಗಲೂ ಹೇಳ್ತಾರೆ ಕೆಲವರೆಲ್ಲ, ಎಲ್ಲಾದರೂ ಇರು, ಎಂಥಾದರೂ, ಎಂದೆಂದು ನೀ ಕನ್ನಡವಾಗಿರು ಅಂತ. ಕನ್ನಡ ಭಾಷೆಯ ಮೇಲಿನ ಅಭಿಮಾನದಿಂದ ಎಷ್ಟೆಷ್ಟೋ ಉಪನ್ಯಾಸಗಾರರು, ಭಾಷಣಗಾರರು ಇಡೀ ದೇಶ ತಿರುಗಾಡ್ತಾ ಇದ್ದಾರೆ. ತಿರುಗಾಡಿ ಉಪನ್ಯಾಸಕರಿಗೆ ಅದೇ ಕೆಲಸ ಇರ್ತದೆ. ಎಲ್ಲ ಕಡೆ ಹಾಡ್ತಾರೆ ಅವರು, ಎಲ್ಲ ಕಡೆಯಲ್ಲಿ ಒಂದು ಭಾಷಣ ಮಾಡ್ತಾರೆ. ಆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಕೊಡುವಂಥವರು ಆಗಿರ್ತಾರೆ. ಅಂಥ ರೀತಿಯಲ್ಲಿ ಇರುವಂಥವರು ಒಂದು ದಿನ ಸಾಧಾರಣ 4 ಕಡೆ ಅವರಿಗೆ ಭಾಷಣ ಇತ್ತಂತೆ, ಹಾಡುಗಾರಿಕೆ ಇತ್ತು, ಎಲ್ಲ ಆಯಿತು. ಎಲ್ಲ ಆಗಿ ಮನೆಗೆ ಹೋಗುವಾಗ 12 ಗಂಟೆ ರಾತ್ರಿ ಆಗಿದೆ. ಭಾಳ ಖುಷಿಯಾಗಿದೆ ಅವರಿಗೆ. ಏನಂದರೆ ಏನೋ ಪೇಮೆಂಟ್ ಎಲ್ಲ ಸಿಕ್ಕಿದೆ, ಅದರ ಜೊತೆಗೆ ಒಂದಷ್ಟು ಜನ ಕೈ ಚಪ್ಪಾಳೆ ತಟ್ಟಿದ್ದಾರೆ ಅವರ ಮಾತಿಗಳಿಗೆಲ್ಲ. ಅದು ಅವರಿಗೆ ಸಂತೋಷ. ಮನುಷ್ಯನಿಗೆ ಅದೇ ಕಲಾ ಪ್ರೋತ್ಸಾಹ ಭಾಳ ಮುಖ್ಯ. ಅದಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದೇನಂತಿಲ್ಲ, ಅಭಿಮಾನಿ ದೇವರುಗಳು ಅಂತ. ಅಭಿಮಾನಿಗಳಂತ ಎಲ್ಲಿದ್ದಾರ? ಒಂದು ಸಂಕಲ್ಪದ ಕನ್ನಡ ಚಟುವಟಿಕೆಗಳಿಗೆ ಪ್ರೇಕ್ಷಕರು, ವೀಕ್ಷಕರಿದ್ದಾರಾ, ಅವರು ದೇವರಿಗೆ ಸಮಾನ. ಅಂಥ ರೀತಿಯಲ್ಲಿ ಕಲಾವಿದರು ಕೂಡ ಅಷ್ಟೇ. ನಾವೇನೋ ಒಂದು ಚಟುವಟಿಕೆ ಮಾಡಿದ್ರು, ನೃತ್ಯಗಾರನಿರ್ಬೋದು, ಯಕ್ಷಗಾನ ಕಲಾವಿದನಿರ್ಬೋದು, ನಾಟಕ ರಂಗಭೂಮಿಯಲ್ಲಿರ್ತಕ್ಕಂಥವನಿರ್ಬೋದು ಅಲ್ವಾ? ಅದೇ ರೀತಿ ಸಂಗೀತಗಾರನಿರ್ಬೋದು, ಅವನಿಗೆ ಕಲಾಭಿಮಾನಿಗಳು ಬಹಳ ಮುಖ್ಯ. ಅವರ ಆಶೀರ್ವಾದವೇ ಶ್ರೀರಕ್ಷೆ ಅಲ್ವಾ? ಅಂಥ ರೀತಿಯಲ್ಲಿ 4 ಕಡೆ ಭಾಷಣ ಮಾಡಿ 12 ಗಂಟೆಗೆ ಮನೆಗೆ ಹೋಗುವಾಗ ಬಹಳ ಖುಷಿಯಲ್ಲಿದ್ದ. ಆದರೂ ಕೂಡ ಹೆಂಡತಿ ಅಯ್ಯೋ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇಲ್ಲ, ಊಟ ಬಳಸಿದ್ಲು. ಹಾಗೆ ಹಾಸಿಗೆ ಹಾಕುವಾಗ ಇವತ್ತು ಭಾಳ ಖುಷಿ ಆಯಿತು ಮಾರೈತಿ. ಏನಂತ ಹೇಳಿದರೆ, ಏನು 4 ಕಡೆಗೆ ಭಾಷಣ, 4 ಕಡೆಯಲ್ಲಿ ಭಾಷಣ ನಂದು ನಿಜವಾಗಿ ಭಾಳ ಚೆನ್ನಾಗಿ ಬಂತು, ಭಾಳ ಚೆನ್ನಾಗಿ ಬಂತು. ಏನು ಚಪ್ಪಾಳೆ! ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು ಅಂಥೇಳಿ ನಾನು ಹೇಳ್ತಾ ಶುರು ಮಾಡಿದಂಥ ನನ್ನ ಉಪನ್ಯಾಸ ಅಂತ ಹೇಳುವಾಗ ಹೆಂಡತಿ ಹೇಳಿದಿಲ್ಲಂತೆ ಹಾಸಿಗೆ ಬಿಡಿಸುವಾಗ, ಎಲ್ಲಾದರೂ ಇರಿ,
ಎಂತಾದರೂ ಇರಿ 10 ಗಂಟೆ ಒಳಗೆ ಮನೆಯಲ್ಲಿ ಇರಿ ಅಂತೇಳಿ ಜೋರು ಮಾಡ್ತಾಳೆ ಅವಳು. ನೋಡಿ, ಹೌದಾ? ಒಬ್ಬ ಸಾಹಿತಿ ಆಗಿರ್ಬೇಕು, ಸಂಗೀತ ಕಲಾವಿದ ಇರ್ಬೋದು, ಅವನು ಊರು ತುಂಬ ಅವನಿಗೆ ಕೀರ್ತಿ ಉಂಟು, ಅವನಿಗೆ ಪ್ರಚಾರ ಉಂಟು ಅಂತೇಳಿ, ಅವನಿಗೆ ಹೆಸರು ಉಂಟು ಅಂತೇಳಿ ಹೋದರೆ ಮನೆ ಬಂದಾಗ ಯಾವ ರೀತಿ ಸ್ವಾಗತ ಸಿಗ್ತದೆ ಎಂಬುದನ್ನು ಕೂಡ ನಾವು ಗಮನದಲ್ಲಿಡಬೇಕಾಗ್ತದೆ ಅಲ್ವಾ? ಅಂಥ ಕನ್ನಡದ ಕೆಲಸಗಳನ್ನು ಮಾಡ್ತಕ್ಕಂಥ ಈ ಸಂಕಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಬಾರಿಸು ಕನ್ನಡ ಎಂದಿನವ ಎಂತಕ್ಕಂಥ ಒಂದು ಗೀತೆ ಬಹಳ ಪ್ರಸಿದ್ಧಿಯಲ್ಲಿ ಬಂದಿದೆ. ಅದು ಕುವೆಂಪು ಅವರು ರಚನೆ ಮಾಡಿದಂಥ ಈ ಗೀತೆ, ಅದನ್ನೀಗ ನಾವು ಕೇಳೋಣ ಅಂತೆ. ಬಾರಿಸು ಕನ್ನಡ ದಿಂಡಿನವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ದಿಂಡಿನವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ದಿಂಡಿನವ. ಸತ್ತಂಗಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಸತ್ತಂಗಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು, ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹಲಸು. ಬಾರಿಸು ಕನ್ನಡ ದಿಂಡಿನವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ದಿಂಡಿನವ. ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮದಿ ಮದಿಯಲ್ಲಿ. ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮದಿ ಮದಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ ದಿಂಡಿನವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ದಿಂಡಿನವ, ಬಾರಿಸು ಕನ್ನಡ ದಿಂಡಿನವ, ಬಾರಿಸು ಕನ್ನಡ ದಿಂಡಿನವ. ಆಹಾ, ಇಂತಹ ಕನ್ನಡ ದಿಂಡಿನದ ಬಗ್ಗೆ ಬಹಳ ವಿಶೇಷವಾಗಿ ಇಂತಹ ಕವಿಗಳು ಬಹಳ ಒಳ್ಳೆ ರೀತಿಯಲ್ಲಿ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ ನಮಗೆ. ಅಂತಹ ಸಾಹಿತ್ಯಗಳು ಚೆನ್ನಾಗಿ ಬರಬೇಕು, ಚೆನ್ನಾಗಿ ಅರ್ಥ ಆಗಬೇಕು, ಎಲ್ರಿಗೂ ತಿಳಿಬೇಕೆಂಬ ರೀತಿಯಲ್ಲಿ ಅನೇಕರು ಕೂಡ ನಮ್ಮ ರಾಷ್ಟ್ರ ಕವಿಗಳಾಗಿರತಕ್ಕಂಥವರು ಯಾವ ರೀತಿಯ ಸಾಹಿತ್ಯ ಕೊಡುಗೆಯನ್ನು ನಮಗೆಲ್ಲ ಕೊಟ್ಟಿದ್ದಾರೋ ಅದೇ ರೀತಿ ಸಂಗೀತಜ್ಞರು ಅದಕ್ಕೆ ಒಳ್ಳೆಯ ಸ್ವರ ಸಂಯೋಜನೆಯನ್ನು ಮಾಡುವುದರ ಮೂಲಕ ಮಾಡಿದ್ದಾರೆ. ಅಂತಹ ರೀತಿಯಲ್ಲಿ ಆ ಸ್ವರ ಸಂಯೋಜನೆ ಮಾಡಿದವರಿಗೂ ಸಾಹಿತ್ಯವನ್ನು ಕೊಟ್ಟವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾವು ಈ ಸಂದರ್ಭದಲ್ಲಿ ಮಾಡಲೇಬೇಕು. ಕನ್ನಡ ಸಂಘ ಅಂತಹ ಕೆಲಸಗಳನ್ನು ಮಾಡ್ತಾ ಇದೆ ಬೇರೆ ಬೇರೆ ಸಂದರ್ಭದಲ್ಲಿ ಅಂತೇಳಿ ಕೂಡ ಹೇಳ್ತಾ ಇದ್ದೇನೆ ನಾನು. ಹಾಗೆ ಈ ಒಂದು ಹೊತ್ತಿನಲ್ಲಿ ನಾವೆಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಏನಿದ್ರೂ ಕೂಡ ನಾವು ರೋಗ ನಿರೋಧಕ ಶಕ್ತಿ ಇರುವಂಥ ಕಷಾಯಗಳಿರ್ಬೋದು, ಉಳಿದಂಥ ಯಾವುದೇ ಅದನ್ನೇ ಒಂದು ರೀತಿಯಲ್ಲಿ ತಲೆಗೆ ಹಚ್ಕೊಳ್ಳೋದಲ್ಲ ಅಲ್ವಾ? ಅಂಥ ರೀತಿಯಲ್ಲಿ ಬೇಕಾದಷ್ಟು ಜಾಗರೂಕತೆಯಿಂದ ಆಹಾರ ಪದಾರ್ಥಗಳಲ್ಲೇ ಒಳ್ಳೆಯ ರೀತಿಯ ಆ ಮದ್ದುಗಳಿವೆ, ಅಂದರೆ ಔಷಧ ಇದೆ. ನಾವು ತಿನ್ನುವ ತರಕಾರಿಗಳಲ್ಲಿರ್ಬೋದು, ನಾವು ಆ ತರಕಾರಿಗಳಿಗೆ ಯೂಸ್ ಮಾಡುವಂಥ ಯಾವುದೇ ಸಾಂಬಾರ ಜಿನಸುಗಳಿರ್ಬೋದು, ಅದರಲ್ಲೇ ಒಂದು ರೀತಿಯ ಔಷಧಗಳಿರೋದ್ರಿಂದ ಅದನ್ನು ಸಮಾನಾಂತರದಲ್ಲಿ ನಾವು ಯೂಸ್ ಮಾಡೋದರ ಮೂಲಕವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಎಲ್ಲ ಮನೆಯಲ್ಲೇ ಕೂತು ತಿಂದು ಉಂಡವರು ಸ್ವಲ್ಪ ಫ್ಯಾಟ್ ಆಗಿದ್ದಾರೆ, ಎಕ್ಸಸೈಸ್ ಮಾಡಲಿಕ್ಕೆ ಹೊರಗೆ ಹೋಗುವುದಿಲ್ಲ ಕೆಲವರು, ಆ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ. ಅಂತೂ ಇಂತೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ.
ಇನ್ನು ಕೆಲವರು ತೆಳ್ಳಗಾಗ್ತಾರೆ, ಇನ್ನು ಕೆಲವರು ದಪ್ಪಾಗಿದ್ದಾರೆ, ಇನ್ನು ಕೆಲವರು ಏನೇನೋ ಆಗಿದ್ದಾರೆ ಅಲ್ವಾ. ಉದ್ದಾಗಿದ್ದಾರೆ, ಕಪ್ಪಾಗಿದ್ದಾರೆ, ಬೆಳ್ಳಗಾಗಿದ್ದಾರೆ, ಏನು ಬದಲಾವಣೆಗಳೆಲ್ಲ ಆಗಿದೆ ಫಿಸಿಕಲಿ. ಹಾಗಾಗಿ ಒಬ್ಬರು ತೋರಾಗಿದ್ದಾರೆ, ನನಗಿಂತಲೂ ಸ್ವಲ್ಪ ದಪ್ಪ ಆದವರು ಒಂದು ದಿವಸ ಡಾಕ್ಟ್ರ್ ಹತ್ರ ಹೋದಂತೆ. ಡಾಕ್ಟ್ರ್ ಹತ್ರ ಹೋಗಿ ಮೆಲ್ಲ ಹೋಗಿದ್ದಾರೆ. ಏನು ಕೋವಿಡ್ ಅಲ್ಲ, ಜ್ವರ ಅಲ್ಲ, ಏನಿಲ್ಲ, ಸ್ವಲ್ಪ ನಾನು ದಪ್ಪ ಆಗಿದ್ದೇನೆ, ನನಗೆ ಸ್ವಲ್ಪ ತೆಳ್ಳಗಾಗಬೇಕು, ಕ್ಷೀಣ ಆಗಬೇಕು, ನಾನು ಏನಾದರೂ ಮಾತ್ರೆ ಇದ್ದರೆ ಕೊಡಿ ಅಂತ. ಅಯ್ಯೋ ಅದಕ್ಕೆಲ್ಲ ಬೇಡ ಮಾತ್ರೆ, ಏನು ಟ್ಯಾಬ್ಲೆಟ್ ಅಗತ್ಯ ಇಲ್ಲ. ಮತ್ತೆ ಏನಿಲ್ಲ, ಸ್ವಲ್ಪ ವಾಕಿಂಗ್ ಮಾಡಿ, ಬೆಳಿಗ್ಗೆ ಸ್ವಲ್ಪ ವಾಕಿಂಗ್, ಸಂಜೆ ಸ್ವಲ್ಪ ವಾಕಿಂಗ್ ಅಲ್ವಾ, ಆಮೇಲೆ ಸರಿ ಹೋಗ್ಬೋದು. ಸ್ವಲ್ಪ ಆಹಾರ ಬಗ್ಗೆ ಜಾಗ್ರತೆ ಮಾಡಿ ಅಂತ. ಆಹಾರ ಏನು ತಿನ್ಬೋದು? ಏನಿಲ್ಲ, ಆಹಾರ ಮಧ್ಯಾಹ್ನ ಒಂದು 4 ಚಪಾತಿ, 1 ಗ್ಲಾಸ್ ಮಜ್ಜಿಗೆ, ರಾತ್ರಿ ಕೂಡ ಒಂದು 4 ಚಪಾತಿ, ತಪ್ಪಿದ್ರೆ 2 ಚಪಾತಿ ಅಲ್ವಾ, 2 ಚಪಾತಿ, 1 ಗ್ಲಾಸ್ ಮಜ್ಜಿಗೆ. ಮಧ್ಯಾಹ್ನ ಚಪಾತಿ ಮಜ್ಜಿಗೆ, ರಾತ್ರಿ ಚಪಾತಿ ಮಜ್ಜಿಗೆ, ಅದ್ರ ಜೊತೆಗೆ ವಾಕಿಂಗ್ ಸಾಕು. ಏನು ಮದ್ದು ಬೇಡ, ಔಷಧಿ ಬೇಡ, ಮಾತ್ರೆ ಬೇಡ ಅಂತ. ಹೌದಾ, ನಮಸ್ಕಾರ ಡಾಕ್ಟ್ರೆ ಅಂತ ಹೋದ. ಒಳ್ಳೆ ಡಾಕ್ಟ್ರು. ಯಾರಾದರೂ ವ್ಯಾಪಾರಕ್ಕಾಗಿ ಏನಾದರೂ ಟ್ಯಾಬ್ಲೆಟ್ ಕೊಡ್ತಿದ್ರು ನೋಡಿ, ಅದೆಲ್ಲ ಒಳ್ಳೆ ಒಂದು ಪ್ಲ್ಯಾನ್ನಲ್ಲೇ ಹೇಳಿಬಿಟ್ರು. ಹಾಗೆ ಹೋಗುವಾಗ ಪುನಃ ವಾಪಸ್ ಬಂದಂತೆ ಡಾಕ್ಟರ್ ಹತ್ರ. ಡಾಕ್ಟ್ರೇ ಏನು ಬಂದ್ರಿ ಪುನಃ ಅಂತ. ಹಾಗೆ ಏನಿಲ್ಲ, ಅದು ಇದು ಊಟಕ್ಕಿಂತ ಮೊದಲ ಮಜ್ಜಿಗೆ ಆಮೇಲೆ ಅಂತ ಕೇಳ್ತಾನಂತೆ. ಮಜ್ಜಿಗೆ ಏನು ಅರ್ಥ 1 ಗ್ಲಾಸ್ ಮಜ್ಜಿಗೆ ಊಟಕ್ಕಿಂತ ಮೊದಲ ಆಮೇಲೆ ಅಂತ ಕೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲವೂ ಬೇಕು ಅವನಿಗೆ, ಮಜ್ಜಿಗೆಯೂ ಬೇಕು, ಚಪಾತಿಯೂ ಬೇಕು, ಊಟವೂ ಬೇಕು, ಎಲ್ಲ ಬೇಕು. ಅಂದರೆ ಈ ಚಪಾತಿಯೂ ಬೇಕಾಗಿದೆ ಅವನಿಗೆ, ಊಟವೂ ಬೇಕಾಗಿದೆ. ಹಾಗಾಗಿ ಎಂಥ ಒಂದು ರೀತಿಯಲ್ಲಿ ನಾವು ಊಟ ಮಾಡಿದರೆ ಅಥವಾ ಆಹಾರ ತಿಂದರೆ ಏನು ಪ್ರಯೋಜನ ಇಲ್ಲ, ದಪ್ಪ ಆಗೋದು ಮಾತ್ರ ಸತ್ಯವೇ ಆಗಿರ್ತದೆ. ಹಾಗಾಗಿ ನಾವು ಇಂಥ ಸಾಹಿತ್ಯಗಳು, ಈ ಹಾಡುಗಳು, ಈ ಸಂಗೀತದ ಸಂಯೋಜನೆಯಲ್ಲಿ ಯಶಸ್ವಿ ಆಗ್ತಾ ಬಂದಿದೆ. ಹಾಗಾಗಿ ಅದೆಲ್ಲೂ ಕೂಡ ಸುಮಧುರವಾಗಿ ಕೇಳಬೇಕಾದ್ರೆ ಆ ಸಂಗೀತಜ್ಞರನ್ನು ಸ್ಮರಿಸಬೇಕು. ಅದರ ಜೊತೆಗೆ ನಾವೆಲ್ಲ ಹಿಂದಿನ ಕಾಲದಲ್ಲಿ ನಿಜವಾಗಿ ಕೂಡ ಚಲನಚಿತ್ರದ ರಂಗಕ್ಕೆ ನಾವು ಹೋಗೋದಿದ್ರು ಕೂಡ ಒಂದು ಬಹಳ ಹಿಂದಿನ ಕೆಲವು ಗೀತೆಗಳನ್ನು ನೀವು ಆಲೋಚನೆ ಮಾಡಬೇಕು. ಏನಂತೇಳಿದ್ರೆ ಎಷ್ಟು ಸುಮಧುರವಾಗಿತ್ತು ಹಿಂದಿನ ಸಾಹಿತ್ಯವೇ. ಹಾಗೆ ಒಳ್ಳೆ ಸಾಹಿತ್ಯಗಳು ಅಲ್ವಾ. ಅಂದರೆ ಒಂದು ಪ್ರಣಯ ಗೀತೆ, ಒಂದು ಲವ್ ಸಾಂಗ್ ಆದರೂ ಕೂಡ ಅದು ಅರ್ಥಪೂರ್ಣವಾಗಿ ಒಬ್ಬರಿಗೆ ಪರಸ್ಪರ, ಅಂದರೆ ಲವ್ವರಿಗೆ ಅರ್ಥ ಆಗಬೇಕಲ್ಲ, ಲವ್ವರಿಗೆ ಅರ್ಥ ಆಗೋ ರೀತಿಯಲ್ಲಿ ಆ ಸಾಹಿತ್ಯ ಇರಬೇಕು ಅಲ್ವಾ. ಹಾಗಾಗಿ ಅಂಥ ಗೀತೆಗಳಿತ್ತು. ಬಯಲುದಾರಿ ಒಂದು ಚಿತ್ರದಲ್ಲಿ ಒಂದು ಸಾಹಿತ್ಯ, ಅದಕ್ಕೆ ಸಂಗೀತವನ್ನು ಅಷ್ಟು ಚೆನ್ನಾಗಿ ಸುಮಧುರವಾಗಿ ಪೋಣಿಸಿದ್ದಾರೆ ಡಿ ಕೊಡಿ. ಆ ಸುಮಧುರವಾಗಿ ಪೋಣಿಸಿದಂಥ ಆ ಗೀತೆಗಳು, ಅದಕ್ಕೆ ಕ್ಲಿಷ್ಟ ಸಾಹಿತ್ಯ ಇಲ್ಲ, ಬಹಳ ಸರಳ ಸಾಹಿತ್ಯ ನೋಡಿ, ಅದು ಬಹಳ ಫೇಮಸ್ ಆಗಿತ್ತು ಆ ಸಂದರ್ಭದಲ್ಲಿ. ಅಂಥ ಹಳೆಯ ಗೀತೆಗಳು, ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ನೋಡಿ, ಆ ರೀತಿಯಲ್ಲಿ ಅದು ಹೇಗೆ ಕೇಳಿರ್ಬೋದು ನೀವೆಲ್ಲ. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲು ನೀನೆ, ನನ್ನಲ್ಲು ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ನೋವಲ್ಲು ನೀನೆ, ನಲಿವಲ್ಲು ನೀನೆ. ಏನು ಒತ್ತಕ್ಷರವೇ ಇಲ್ಲ, ನೋವಲ್ಲೂ ನೀನೆ, ನಲಿವಲ್ಲೂ ನೀನೆ ಅಲ್ವಾ. ಇಂತಹ ಒಂದು ಬಹಳ ಸುಂದರ ಸಾಹಿತ್ಯಗಳು, ಅಷ್ಟು ಸುಲಭದ ಸಾಹಿತ್ಯಗಳೆಲ್ಲ ಇತ್ತು. ಅದು ಅರ್ಥ ಆಗ್ತದೆ ಲವ್ವರಿಗೆ ಅಲ್ವಾ. ಪ್ರಣಯ ಗೀತೆ ಅಂದರೆ ಪರಸ್ಪರ ಅರ್ಥ ಆಗುತ್ತೆ. ಆನಂತರ ಬಂದಂತಹ ಕೆಲವು ಸಾಹಿತ್ಯ ನೋಡ್ಬೋದು ನೀವು. ನಿನ್ನ ನೋಡಲೆಂತೋ ಮನಸ್ಸು ಕೇಳಲೆಂತೋ, ಏನೋ ಒಂಥರ ಥರ, ನೋಡಲೊಂಥರ ಥರ, ಕೇಳಲೊಂಥರ ಥರ, ನೋಡಲೊಂಥರ ಥರ, ಕೇಳಲೊಂಥರ ಅವಳು ಪ್ರೀತಿ ನೋಡ್ತಾಳೆ, ಇವನಿಗೇನು ಥರ ಆಗ್ತಾ ಉಂಟು, ನಿಜವಾಗಿ ನನ್ನ ಮೇಲೆ ಪ್ರೀತಿ ಉಂಟಾ ಇಲ್ವಾ ಅಂತ ಅನುಮಾನ ಬರುವ ರೀತಿಯ ಸಾಹಿತ್ಯ ಅಲ್ವಾ. ಏನು ಥರ ಅಂತಿಲ್ಲ ಅಲ್ವಾ, ಆ ಥರ ಬಂತು. ಆಮೇಲೆ ಬಹಳ ಹಿಂದೆ ನೀವು ಕೇಳ್ತಿರ್ಬೋದು, ಬಹಳ ಒಳ್ಳೆಯ ಸಾಹಿತ್ಯವನ್ನು ತಂದೆ ತಾಯಿಗೆ, ಅಪ್ಪ ಅಮ್ಮನಿಗೆ ಗೌರವ ಕೊಡುವಂಥ, ಪ್ರೀತಿಸುವಂಥ ಒಂದು ಹಾಡುಗಳಿತ್ತು ನೋಡಿ. ಹೌದಾ, ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ 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 ಎಂದರೆ ಏನೋ ಹರ್ಷವೋ.
ಅಮ್ಮನ ಮೇಲೆ ಪ್ರೀತಿ ಗೌರವದಿಂದ ಹಾಡುವಂಥ ಈ ಸಾಹಿತ್ಯ ಒಂದು ಕಾಲದಲ್ಲಿತ್ತು ಸಿನಿಮಾಗಳಲ್ಲಿ. ಆ ನಂತರ ಬಂದ ಸಾಹಿತ್ಯ ನೀವು ಕೇಳಿರ್ಬೋದು. ಅಮ್ಮಲೂಂಜ ಅಪ್ಪಲೂಂಜ ಅಮ್ಮಲೂಂಜ ಅಪ್ಪಲೂಂಜ ಅಮಾವಲೂಂಜ ಅಬಾವಲೂಂಜ. ಈ ಸಾಹಿತ್ಯ ಈ ಹಾಡು ಕೇಳಿ ಕೇಳಿ ಇಡೀ ಕುಟುಂಬ ಲೂಸ್ ಆಗಿ ಹೋಗಿದೆ. ಹಾಗಾಗಿ ಸಾಹಿತ್ಯ ಹೇಗೆ ಅಂತೂ ಸಂಶೋಧನೆ ಪರಿಷ್ಕರಣೆ ಅಂತ ಮಾಡಿಕೊಂಡು ಹೋಗಿದ್ದಾರೆ. ಅಂಥದ್ದು ರೀತಿಯಲ್ಲಿ ಎಷ್ಟು ಬೇಕೋ ಅದನ್ನು ಆಯ್ಕೆ ಮಾಡೋದು ನಮ್ಮಲ್ಲಿರಬೇಕು. ಇವತ್ತಿನ ಮಕ್ಕಳು ಒಂದು ರೀತಿಯಲ್ಲಿ ಸುಧಾರಿತ ಜೀವನವನ್ನು ನಡೆಸಿಕೊಳ್ಬೇಕಾದ್ರೆ ಯಾವ ರೀತಿ ಅವರು ಬೆಳೆದು ಬರಬೇಕು ಅಂಥ ರೀತಿಯಲ್ಲಿ ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ಆ ಸಾಹಿತ್ಯಗಳನ್ನು ಸಂಗೀತವನ್ನು ಅಥವಾ ಯಾವುದೇ ಕಲಾ ಕಾರ್ಯಕ್ರಮಗಳನ್ನು ಅವರಿಗೆ ಕೊಡಬೇಕು, ವೀಕ್ಷಕರಿಗೂ ಕೊಡಬೇಕು, ನಮ್ಮ ಮನೆ ಮಕ್ಕಳಿಗೂ ಕೊಡಬೇಕಾಗ್ತದೆ ಅಲ್ವಾ. ಅಂಥ ಒಂದು ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಇವತ್ತು ಕಲೆ ಸಂಗೀತ ಕಲಾಕಾರರಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಂಥ ರೀತಿಯಲ್ಲಿ ಒಂದು ಕಾಲದಲ್ಲಿ ಮಳೆಗಾಲದಲ್ಲಿ ಬೆನಿಫಿಟ್ ಶೋ ನಡೀತಾ ಇತ್ತು. ಇವತ್ತು ಬಹಳ ಕಷ್ಟ ಆಗಿದೆ. ಕಲಾವಿದರೆಲ್ಲ ಮನೆಯಲ್ಲಿದ್ದಾರೆ, ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ಬಹಳಷ್ಟು ಕಲೆಗೆ ಸಂಬಂಧಪಟ್ಟಂಥ ಸಂಘಟನೆ ಮಾಡುವಂಥ ಯಾವುದೇ ಧ್ವನಿ ಪರಿಕರಗಳು ಲೈಟಿಂಗ್ಗಳು ಅಂಥ ಉದ್ಯಮಿಗಳು ಕೂಡ ಒಂದು ರೀತಿಯಲ್ಲಿ ಸ್ತಬ್ಧರಾಗಿದ್ದಾರೆ ಅಲ್ವಾ. ಬೇರೆ ಬೇರೆ ರೀತಿಯಲ್ಲಿ ಇಂಥ ಕಲಾ ಕಾರ್ಯಕ್ರಮಗಳು ನಡೆಯುವಂತೆ ಈ ಮಳೆಗಾಲದಲ್ಲಂತೂ ಸಭಾಂಗಣಗಳಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರ್ತದೆ. ಬೆನಿಫಿಟ್ ಶೋ ಆಗ್ತಾ ಇರುವಂಥದ್ದು ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಆರ್ಕೆಸ್ಟ್ರಾಗಳಿರ್ಬೋದು, ಇದೆಲ್ಲ ಬೆನಿಫಿಟ್ ಶೋ ನಡೆಯುವಂಥ ಒಂದು ಕಾಲಾವಧಿ ಕೂಡ ಈ ಮಳೆಗಾಲದಲ್ಲಿ ಆಗ್ತದೆ. ಅಥವಾ ಬೇರೆ ರೀತಿಯಲ್ಲಿ ಕೂಡ ಕಾರ್ಯಕ್ರಮಗಳು ಬಹಳ ಬೃಹತ್ ಆಡಿಯನ್ಸ್ಗೆ ನಡೀತಾ ಬಂದಿರ್ತಕ್ಕಂಥ ಕಾಲ. ಈ ವರ್ಷ ಮಾತ್ರ ಇದಕ್ಕೆ ಸಮಸ್ಯೆ ಆಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಅದು ಸರಿಯಾಗ್ಬೋದಂತ ನಾವು ಆಶಾ ಭಾವನೆಯನ್ನು ಇಟ್ಕೊಳ್ಬೇಕು. ಯಾಕಂದರೆ ಬೆನಿಫಿಟ್ ಶೋ ಅಂತ ಹೇಳಿದ ಕೂಡ ನನಗೊಂದು ನೆನಪಾಯ್ತು. ಬೆನಿಫಿಟ್ ಶೋ ಅಂತ ಹೇಳಿದ ಕೂಡಲೇ ಕೆಲವೊಮ್ಮೆ ಹೌಸ್ಫುಲ್ ಆಗ್ತದೆ. ಹೇಗೆ ಹೌಸ್ಫುಲ್ ಆಗುತ್ತೆ ಅಂತ ಅದು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಒಂದು ಕಡೆ ಒಂದು ಸರ್ತಿ ಬಹಳ ಸ್ಟಾರ್ ಡಾನ್ಸರಿದ್ದು ಒಂದು ಪ್ರೋಗ್ರಾಮ್ ಆಗ್ತಾಯಿತ್ತು. ಪ್ರೋಗ್ರಾಮ್ ಆಗ್ತಾ ಇರುವಾಗ ದೊಡ್ಡ ಸಭಾಂಗಣ, 3-4 ಗೇಟ್ ಇದೆ. ಬೆನಿಫಿಟ್ ಶೋ ಟಿಕೆಟ್ ಮೊದಲು ಅಡ್ವಾನ್ಸ್ ಆಗಿ ತಗೊಂಡವ್ರು ಬರ್ತಾ ಇದ್ದಾರೆ, ಅವತ್ತೇ ಬಂದವರು ಒಳಗೆ ಬರ್ತಾ ಇದ್ದಾರೆ. ಫುಲ್ ಹೌಸ್ಫುಲ್ ಬೋರ್ಡ್ ಹಾಕಿದ್ದಾರೆ. ಅಯ್ಯೋ, ಅಷ್ಟೊತ್ತಿಗೆ ಒಬ್ಬ ಬಂದು ಒಂದು ಗೇಟು ಬಿಡಲಿಲ್ಲ, 2ನೇ ಗೇಟ್ ಬಂದ, 3ನೇ ಗೇಟಿಗೆ ಬಂದ. ಸ್ವಾಮಿ ನನಗೊಂದು ಒಳಗೆ ಬಿಡಿ ಅಂತ ಹೇಳ್ತಾನಂತೆ. ಯಾಕೆ ಸ್ವಾಮಿ, ನಿಮ್ಮ ಕೈಯಲ್ಲಿ ಪಾಸ್ ಉಂಟಾ, ನಿಮ್ಮ ಕೈಯಲ್ಲಿ ಟಿಕೆಟ್ ಉಂಟಾ ಕೇಳ್ತಾನೆ ಗೇಟ್ ಕೀಪರ್. ಸ್ವಾಮಿ ಟಿಕೆಟ್ ಪಾಸು ಇಲ್ಲ, ನನ್ನ ಪರಿಚಯ ಆಗಲಿಲ್ವ ನಿಮಗೆ ಅಂತ. ಏನು ರೀ ಪರಿಚಯ? ಪರಿಚಯ ಹೌಸ್ಫುಲ್ ಆಗಿದೆ ಸ್ವಾಮಿ, ಹಾಗೆ ಪರಿಚಯ ಮಾಡಿಕೊಂಡ್ರೆ ಆಗಕ್ಕಿಲ್ಲ, ನಿಮ್ಮದು ಟಿಕೆಟ್ ಕೊಡಿ, ಇಲ್ಲವೇ ಪಾಸ್ ಕೊಡಿ, ಒಳಗೆ ಹೋಗಿ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ಮತ್ತೆ ನೆಗಡ್ತಾನೆ ಯಾರು ಬಂದವ. ಆವಾಗ ಏನು ರೀ ನೆಗಡ್ತಾ ಇದ್ದೀರಿ ಅಂತ ಕೇಳುವಾಗ, ಒಳಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲ ಅವಳು ನನ್ನ ಹೆಂಡತಿ ಸ್ವಾಮಿ ಅಂತ ಹೇಳಿದಂತ. ಹೌದಾ, ಹಾಗೆ ಹೇಳಿ 4 ಮಂದಿ ಹೋಗಿ ಆಗಿದೆ, ನೀವು ಅಲ್ಲೇ ನಿಲ್ಲಿ ಅಂತ ಹೇಳ್ತಾನೆ. ಕಡೆ ನೋಡುವಾಗ ನಿಜ ಗಂಡಿಗೆ ಬಂದವ. ಅದ್ರ ಮೊದಲೆಲ್ಲ ಹೋದವರು ಯಾರೋ ದೇವರಿಗೊಬ್ಬರಿಗೆ ಗೊತ್ತು. ಇಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಮೋಸ ಕೂಡ ನಡೀತದೆ, ಆ ರೀತಿಯಲ್ಲಿ ಹೌಸ್ಫುಲ್ ಆಗ್ತದೆ ಎಂಬುದನ್ನು ಗಮನಿಸಬೇಕು. ಕಲಾ ಕಾರ್ಯಕ್ರಮವನ್ನು ನಾವು ಆ ರೀತಿ ಬಹಳ ಒಳ್ಳೆಯ ಅಚ್ಚುಕಟ್ಟಾಗಿ ನಡೆಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಸಂಗೀತದಂಥ ಕಾರ್ಯಕ್ರಮ ಇರ್ಬೋದು, ಸಾಹಿತ್ಯಿಕ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಇನ್ನು ರಂಗಭೂಮಿ ಚಟುವಟಿಕೆಗಳನ್ನು ನಾವು ಮಾಡುವಾಗ ಬಹಳಷ್ಟು ಇದರ ಮೇಲೆ ಆಸಕ್ತಿ, ಗೌರವ, ಪ್ರೀತಿ ಹಾಗೆ ಪರಸ್ಪರ ಇದು ಬೇಕು. ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ವಿಚಾರ ಅಂತೇಳಿ ಆಲೋಚನೆ ಮಾಡಬೇಕಾದಂಥ ವಿಚಾರ ಇದೆ. ಆ ದೃಷ್ಟಿಯಲ್ಲಿ ಸಂಕಲ್ಪ ಬೆಂಗಳೂರು ಕನ್ನಡ ಬಳಗ ಬಹಳ ಒಳ್ಳೆಯ ಅರ್ಥಪೂರ್ಣವಾದಂಥ ಕೆಲಸಗಳನ್ನು, ನಾನು ಲೈವ್ ಆಗಿ ಕಾರ್ಯಕ್ರಮ ಕೊಡಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅಂತ ಸ್ನೇಹಿತರಾದಂಥ ರಘುವೀರವರು, ಅವರು ಬೆಂಗಳೂರಲ್ಲಿ ಇರ್ತಾರೆ ಕೆಲವು ಕಾರ್ಯಕ್ರಮಗಳಲ್ಲಿ, ಮತ್ತು ಕೆಲವು ಕಾರ್ಯಕ್ರಮ ಮುಂಬೈಲಿ ಇರ್ತಾರೆ, ಮತ್ತೊಂದು ಕಡೆಯಲ್ಲಿ ಇರ್ತಾರೆ. ಹೀಗೆ ಆಚೀಚೆ ಓಡಾಡ್ತಾ ಮತ್ತು ಉದ್ಯೋಗವನ್ನು ಮಾಡುತ್ತಾ ಬಹಳ ಒಳ್ಳೆಯ ಸಾಂಸ್ಕೃತಿಕ ಚುರುಕಾದಂಥ ಒಬ್ಬರು ಕಲಾವಿದರಾಗಿ ಮತ್ತು ಸಂಘಟಕರಾಗಿ ಇದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಸಹಕರಿಸ್ತಕ್ಕಂಥ ಅಧ್ಯಕ್ಷರು, ಖಜಾಂಚಿ ಮತ್ತು ಉಳಿದಂಥ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಹಾಗಾಗಿ ಇಂಥ ಒಂದು ಸಂಗೀತದಲ್ಲಿ ಆ ಸಾಹಿತ್ಯ ಏನಿದ್ರೂ ಕೂಡ ಬಹಳ ಒಳ್ಳೆಯ, ಅಂದರೆ ಸಾಹಿತ್ಯ ಯಾವ ಸಂಗೀತದ ಕಲೆಗೆ ಅಂತ ಒಂದು ಶ್ರೇಷ್ಠತೆ ಇದೆ. ಆ ಶ್ರೇಷ್ಠತೆ ಯಾಕೆ ಇದೆ ಅಂತ ಹೇಳಿದರೆ, ಅದು ಯಾವ ಸಾಹಿತ್ಯವೂ ಆಗುತ್ತೆ, ಅದು ಅಷ್ಟು ಚೆನ್ನಾಗಿ ಕೇಳಲಿಕ್ಕೆ ಬರ್ತದೆ. ಹಾಗಾಗಿ ನನ್ನಲ್ಲಿ ಒಂದು ಐಟಮ್ ಇದೆ, ಏನಂತ ಹೇಳಿದ್ರೆ ಒಂದು ಲೋಹ ಸಂಗೀತ ಅಂತ, ಮೆಟಲ್ ಸಾಂಗ್. ಮೆಟಲ್ ಸಾಂಗ್ ಅಂದರೆ ಏನು? ಎಲ್ಲ ಮೆಟಲ್ಗಳನ್ನು ಸೇರಿಸಿ ಒಂದು
ಸಾಹಿತ್ಯದ ಮೂಲಕವಾಗಿ ಒಂದು ಸಂಗೀತವನ್ನು ಮಾಡಬಹುದು ಸಾಧ್ಯ ಇದೆ. ಅದು ಹೇಗಪ್ಪ ಅಂತೇಳಿ ಒಂದು ಷಣ್ಮುಖ ಪ್ರಿಯ ರಾಗ ಇರ್ಬೋದು, ಅದೇ ರೀತಿಯಲ್ಲಿ ಒಂದು ಆದಿತಾಳ ಏಕತಾಳದ ಈ ರೀತಿಯ ಗತಿಗಳನ್ನು ಅದಕ್ಕೆ ಪೋಲಿಸುವಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಈ ಸಾಹಿತ್ಯವನ್ನು ಕೇಳಲಿಕ್ಕೆ ಸಾಧ್ಯ ಉಂಟಂತ. ಸಂಗೀತದ ಮಹಿಮೆ ಅದು ಅಲ್ವಾ. ಸಾಹಿತ್ಯ ಯಾವುದು ಕೇಳಿ, ಮೆಟಲ್ ಸಾಂಗ್. ತರಣಿ ನನಿ ತನ್ನನಿ ನಾನ ತರಣಿ ತರಣಿ ನನಿ ನಾನ ತದರಿ ಲೋಹದ ಸಂಗೀತ, ಮೆಟಲ್ ಸಾಂಗ್. ಅಲ್ಯೂಮಿನಿಯಂ ತವರ ಬೆಳ್ಳಿ ಬಂಗಾರ, ಅಲ್ಯೂಮಿನಿಯಂ ತವರ, ಅಲ್ಯೂಮಿನಿಯಂ ತವರ ಬೆಳ್ಳಿ ಬಂಗಾರ, ಅಲ್ಯೂಮಿನಿಯಂ ತವರ. ಹಿತ್ತಾಳೆ ಹಿತ್ತಾಳೆ ಹಿತ್ತಾಳೆ, ತಾಮ್ರ 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 ಕಬ್ಬಿಣ ಕಂಚು ಕಬ್ಬಿಣ ಕಬ್ಬಿಣ ಕಂಚು ಕಬ್ಬಿಣ. ಹಿತ್ತಾಳೆ ಅಲ್ಯೂಮಿನಿಯಂ ತವರ ಬೆಳ್ಳಿ ಬಂಗಾರ, ಅಲ್ಯೂಮಿನಿಯಂ ತವರ. ಸೋಡಿಯಂ ಬೇರಿಯಂ ಅಬ್ರಕ ಕ್ಯಾಲ್ಸಿಯಂ, ಸೋಡಿಯಂ ಬೇರಿಯಂ ಅಬ್ರಕ ಕ್ಯಾಲ್ಸಿಯಂ. ಮೆಗ್ನೀಸಿಯಂ ಪಾದರಸ, ಮೆಗ್ನೀಸಿಯಂ ಪಾದರಸ. ಟಿನ್ 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 ಇನ್ನಂದ್ರೆ ಡಬ್ಬಿ. ಹಿತ್ತಾಳೆ 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 ಹಿತ್ತಾಳೆ, ತಾಮ್ರ 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 ಕಬ್ಬಿಣ ಕಂಚು ಕಬ್ಬಿಣ ಕಬ್ಬಿಣ ಕಂಚು ಕಬ್ಬಿಣ ಕಬ್ಬಿಣ ಕಂಚು ಕಬ್ಬಿಣ. ಹಿತ್ತಾಳೆ ಅಲ್ಯೂಮಿನಿಯಂ ತವರ ಬೆಳ್ಳಿ ಬಂಗಾರ, ಅಲ್ಯೂಮಿನಿಯಂ ತವರ. ಇದು ಮೆಟಲ್ ಸಾಂಗ್. ಎಲ್ಲ ಮೆಟಲ್ಗಳನ್ನು ಸೇರಿಸಿ ಒಂದು ಹಾಡಿನ ಸಾಹಿತ್ಯ ಮಾಡಿದರೆ ಅದಕ್ಕೂ ಸಂಗೀತ ಸೇರಿಸಿದಾಗ ಅದು ಕೇಳೋಣ ಅಥವಾ ಹಾಡೋಣ ಅನಿಸುವಂಥ ರೀತಿಯಲ್ಲಿ ನಾವು ಅದನ್ನು ರೆಡಿ ಮಾಡಬಹುದು. ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದರೆ ಒಂದು ರೀತಿಯಲ್ಲಿ ಪ್ರೇಕ್ಷಕರು ಇವತ್ತು ಬಹಳ ಒಳ್ಳೆಯ ಪ್ರೋತ್ಸಾಹಗಳನ್ನು ಇಂಥ ಕಲಾ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಿನಿಮಾ ನಿಂತಿದೆ, ಸಿನಿಮಾದ ವಿಶೇಷ ಕಾರ್ಯಕ್ರಮಗಳು, ಅದು ಶೂಟಿಂಗ್ ಇರ್ಬೋದು, ಅದರ ಶೋ ಇರ್ಬೋದು, ನಿಂತಿದೆ. ಆದರೂ ಕೂಡ ಅದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ. ಅಂಥ ಕೆಲಸಗಳನ್ನು ಅಂತೂ ಜನ ಸಮೂಹ ಸೇರಿದಾಗ ಅದಕ್ಕೆ ಸಮಸ್ಯೆ ಬರ್ತದೆ, ತೊಂದರೆ ಆಗ್ತದೆ. ಯಾರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬ ದೃಷ್ಟಿಯಲ್ಲಿ ಅದನ್ನೆಲ್ಲ ಹಿಂದೆ ಹಾಕಿದ್ದಾರೆ. ಶೂಟಿಂಗ್ ನಡೆಯುವಾಗ ಎಷ್ಟೋ ಜನ ಇವತ್ತು ಸಿನಿಮಾದಲ್ಲಿ ನಟಿಸಬೇಕು, ಒಂದಾದರೂ ಅವಕಾಶ ಸಿಗಬೇಕು, ಹಾಗೆ ಟೆಲಿಫಿಲ್ಮ್ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಧಾರಾವಾಹಿಯಲ್ಲಿ ಭಾಗವಹಿಸುವಂಥವರಿಗೂ ಸಮಸ್ಯೆ ಆಗಿದೆ. ಬಹಳ 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 ರೀತಿಯಲ್ಲಿ ನಮ್ಮೂರ ಕಡೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಒಮ್ಮೆ ನಾನು ಭಾಗವಹಿಸಬೇಕು, ಒಂದು ಸಣ್ಣ ರೋಲ್ ಆದರೂ ಮಾಡಬೇಕಂತೇಳಿ ಒಂದು ಸಣ್ಣ ಉದ್ಯೋಗ ಉಂಟು ಅವನಿಗೆ. ಪುನಃ ಉದ್ಯೋಗಕ್ಕೆ ರಜೆ ಹಾಕಿ ಬಂದಿದ್ದಾನಂತೆ. ಪ್ರೊಡ್ಯೂಸರ್ ಹತ್ರ ಮತ್ತು ಡೈರೆಕ್ಟರ್ ಹತ್ರ ದಮ್ಮ ಹಾಕಲಿಕ್ಕೆ ಒಂದು ಚಾನ್ಸ್ ಕೊಡಿ ಅಂತ. ಇವತ್ತು ಅವಕಾಶ ವಂಚಿತರಾದವರು ಎಷ್ಟು ಟ್ಯಾಲೆಂಟ್ ಇರ್ತದೆ, ಅವಕಾಶ ವಂಚಿತರು ಇರ್ತಾರೆ ನೋಡಿ. ಹಾಗಾಗಿ ಅವರನ್ನು ಪ್ರೋತ್ಸಾಹಿಸಬೇಕೆಂಬ ದೃಷ್ಟಿಯಲ್ಲಿ ಆಯ್ತಪ್ಪ ಪ್ರೊಡ್ಯೂಸರ್ ಅವರು ಒತ್ತಾಯ ಮಾಡ್ತಾನೆ ಅಂತೇಳಿ ಪ್ರೊಡ್ಯೂಸರ್ ಬರಲಿಕ್ಕೆ ಹೇಳ್ತಾನೆ, ಡೈರೆಕ್ಟರ್ ಕೂಡ ಬರಲಿಕ್ಕೆ ಹೇಳ್ತಾನೆ. ಅಂತೂ ರೋಲ್ ಡಿಸ್ಟ್ರಿಬ್ಯೂಟ್ ಆಗಿರುವುದಿಲ್ಲ, ಅದೆಲ್ಲ ಸೆಟ್ ಆಗಬೇಕು. ಆಮೇಲೆ ಲೊಕೇಶನ್ ಸಿದ್ಧ ಆಗಬೇಕು, ಮತ್ತು ಡೈಲಾಗ್ ಬರೀಬೇಕು, ರೋಲ್ ಕೆಲ ಕ್ರಿಯೇಟ್ ಆಗಲಿಕ್ಕೆ ಇರ್ತದೆ. ಇಂಥ ಸಂದರ್ಭದಲ್ಲಿ ಪಾಪ ಉದ್ಯೋಗಕ್ಕೆ ಒಂದು ತಿಂಗಳು ರಜೆ ಹಾಕಿ ಅವನು ಶೂಟಿಂಗಿನವರ ಹತ್ರ ಲೊಕೇಶನ್ ಸುತ್ತು ಬರ್ತಾ ಇದ್ದಾನಂತೆ. ಯಾವ ರೋಲೇ ಕೊಡಲಿಲ್ಲ ಅವನಿಗೆ. ಅಂಥ ರೋಲೇ ಕೊಡದಿರುವಂಥ ಸಂದರ್ಭದಲ್ಲಿ ಏನಾಯಿತು, ಸುತ್ತು ಬಂದ ಅವನ ರಜೆ ಎಲ್ಲ ಮುಗಿಯಿತು. ರಜೆ ಎಷ್ಟು ಮುಗಿಯಿತು? ಸಾಧಾರಣ 20 ದಿವಸ ಮುಗೀತು, ಇನ್ನೊಂದು 5 ದಿವಸ ಮುಗೀತು, ಇನ್ನೊಂದು 5 ದಿವಸ ಇದೆ. ಅಯ್ಯೋ, ಪ್ರೊಡ್ಯೂಸರು ಮಾತಾಡೋದಿಲ್ಲ, ಆಮೇಲೆ ಡೈರೆಕ್ಟರು ಮಾತಾಡೋದಿಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಆಲೋಚನೆ ಮಾಡ್ತಾ ಇರುವಾಗ ಒಂದು ದಿವಸ ಡೈರೆಕ್ಟರ್ ನೋಡು ಈ ಕೋಟ್ ಹಾಕು ಅಂತ ಹೇಳಿದ್ರು. ಒಂದು ಒಳ್ಳೆ ಕಪ್ಪು ಕೋಟ್ ಹಾಕಿದ್ರು ಅವನಿಗೆ. ಭಾಳ ಖುಷಿ ಆಯಿತು ಅವನಿಗೆ. ಇವತ್ತು ಲೊಕೇಶನ್ಗೆ ಒಂದು ಸಣ್ಣ ರೋಲ್ ಸಿಕ್ಕಿತ್ತು.
ಇಲ್ಲೋ ಮತ್ತೆ ನಾವು ಹೇಳ್ತೇವೆ ಅಂತ ಹೇಳಿ ಕೋಟ್ ಹಾಕಿಬಿಟ್ರು. ಹಾಗೆ ಇಡೀ ಕೋಟ್ ಹಾಕಿ ಮತ್ತೆ 2-3 ದಿವಸ ಹೋಯಿತು. ಏನು ಸುದ್ದಿ ಇಲ್ಲ, ಪ್ರೊಡ್ಯೂಸರ್ ಇದು ಸುದ್ದಿ ಇಲ್ಲ, ಡೈರೆಕ್ಟ್ರು ಕರೀತಾ ಇಲ್ಲ. ಕೋಟ್ ಹಾಕಿ ಮಲ್ಲ ಪ್ರೊಡ್ಯೂಸರ್ ಹತ್ರ ಹೋದಂತೆ, ಸ್ವಾಮಿ 20 ದಿವಸ ರಜೆ ಹಾಗೆ ಹೋಯಿತು, ಮತ್ತಿರುವಂಥ ಒಂದು 2-3 ದಿವಸದಲ್ಲಿ ಕೋಟ್ ಹಾಕಿಬಿಟ್ಟಿದ್ದಾರೆ. ನಿಮಗೆ ರೋಲ್ ಆಗಲಿಲ್ಲ, ಏನಾಗಲಿಲ್ಲ ಅಂತ ಪ್ರೊಡ್ಯೂಸರ್ ಕೇಳ್ತಾರಂತೆ. ಇಲ್ಲ, ಡೈರೆಕ್ಟ್ರ್ ಕರೆದಿದ್ದಾರೆ, ಈಗ ನಿನ್ನೆ ಕರೆದು ಕೋಟ್ ಹಾಕಿದ್ದಾರೆ, ಕೋಟ್ ಹಾಕಿ ಈಗ 3 ದಿವಸ ಆಯಿತು, ಏನು ನನಗೆ ಸುದ್ದಿ ಇಲ್ಲ, ನನಗೆ ಯಾವುದು ರೋಲ್ ಅಂತ ಗೊತ್ತಿಲ್ಲ ಅಂತ ಹೇಳುವಾಗ ಡೈರೆಕ್ಟರ್ನ ಕರೆದು ಏನ್ರಿ ಅವರಿಗೆ ಏನೋ ಇಲ್ವಾ ಅಂತ ಕೇಳಿದಾಗ ಅವ್ರಿಗೆ ನೋಡಬೇಕು ಅಂತ ಹೇಳಿದ್ರು. ಮತ್ತೆ ಅವರು ಕೋಟ್ ಕೊಟ್ಟಿದ್ರು. ಅದು ಕೋಟ್ ಅದು ಹ್ಯಾಂಗರ್ ಇರಲಿಲ್ಲ, ಅದಕ್ಕೆ ಬೇಕಾಗಿ ಅವ್ರಿಗೆ ಹಾಕಿದ್ದು ನಾವು ಅಂತ. ಏನು ವಸ್ತು ನೋಡಿ, ಹ್ಯಾಂಗರ್ ಇರಲಿಲ್ಲ ಅಂತ ಅವನಿಗೆ ಕೋಟ್ ಹಾಕಿ ಬಿಟ್ಟಿದ್ದಾರೆ. ಅವ ಕೋಟ್ ಹಾಕೊಂಡು 2-3 ದಿವಸ ಲೊಕೇಶನ್ ಸುತ್ತ ಬರ್ತಾ ಇದ್ದಾನೆ. ಅಂತೂ ಅವಕಾಶ ವಂಚಿತರು ಅಂತ ಹೇಳಿದರೆ ಈ ರೀತಿಯಲ್ಲೂ ಅವಕಾಶ ವಂಚಿತರಾಗವರು ಇರ್ತಾರೆ, ಏನು ಮಾಡಲಿಕ್ಕೆ ಆಗೋಲ್ಲ. ಅಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಂತ ಶಿಶುನಾಳ ಶರೀಫರ ಒಂದು ಗೀತೆಯನ್ನು ಕೇಳೋಣಂತೆ. ಬಹಳ ಒಳ್ಳೆಯ ರೀತಿಯಲ್ಲಿ ಸಾಹಿತ್ಯದ ಮೂಲಕವಾಗಿ ಮತ್ತು ಬಹಳ ತತ್ವಗೀತೆಗಳ ಮೂಲಕವಾಗಿಯೂ ಕೂಡ ಪ್ರಸಿದ್ಧಿಯಲ್ಲಿರ್ತಕ್ಕಂಥ ಮಹಾನ್ ಸಾಹಿತಿ ಶಿಶುನಾಳ ಶರೀಫರದು ಡಿ. ಕೊಡಗನ ಆ ಗೀತೆಯನ್ನು ಈಗ ನಾನು ಹಾಡುವುದರ ಮೂಲಕ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಕಾರ್ಯಕ್ರಮ ಮಾಡೋಣಂತೆ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣಾದ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣಾದ ನುಂಗಿ, ಆಡಲು ಬಂದ ಪಾತ್ರದವಳ ಮಕ್ಕಳು ನುಂಗಿತ್ತ, ಆಡಲು ಬಂದ ಪಾತ್ರದವಳ ಮಕ್ಕಳು ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗವಲಾಲಿಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವಲಾಲಿಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವಲಾಲಿ ನುಂಗಿ, ಮಗ್ಗದಲ್ಲಿರುವ ಅಣ್ಣನನ್ನು ಮಣಿಯು ನುಂಗುತ್ತ ತಂಗಿ, ಕೊಡಗನ ಕೋಳಿ ನುಂಗುತ್ತ, ಕೊಡಗನ ಕೋಳಿ ನುಂಗುತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗುತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ. ಒಂದ ಗುರುವಿನ ಬಾದ ನನ್ನನ ನುಂಗಿತ್ತ, ಒಂದ ಗುರುವಿನ ಬಾದ ನನ್ನನ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, 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 ಕೊಡಗನ ಕೋಳಿ ನುಂಗಿತ್ತ. ಈ ಥರದ ಅನೇಕ ಗೀತೆಗಳನ್ನು ಸಂದೇಶಾತ್ಮಕವಾಗಿ ವಿಡಂಬನಾತ್ಮಕವಾಗಿ ನಮ್ಮ ಸಂತ ಶಿಶುನಾಳ ಶರೀಫರು ಕೊಟ್ಟಿದ್ದಾರೆ. ಅಂತಹ ಸಾಹಿತಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ಬಹಳ
ಒಳ್ಳೆಯ ಸಾಂಸ್ಕೃತಿಕ ಕಲಾವಿದರಿರಬಹುದು, ರಂಗಭೂಮಿ ಕಲಾವಿದರಿರಬಹುದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇಂಥ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮಗಳು ನಡೆಸುವಂಥವನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಅನೇಕ ಸಂಘಟನೆಗಳು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಸಂಕಲ್ಪ ಬೆಂಗಳೂರು ಕೂಡ ಹೊರತಾಗಿಲ್ಲ. ಬಹಳ ಒಳ್ಳೆಯ ಆಯ್ದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದಲ್ಲಿ ನಿರಂತರವಾಗಿ ಆಯೋಜನೆ ಮಾಡುವುದರ ಮೂಲಕವಾಗಿ ಅವರು ಅವರ ಸದಸ್ಯರ ಮತ್ತು ಅವರಿಗೆ ಸಂಬಂಧಪಟ್ಟಂಥ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ. ಇಂತಹ ಕಾರ್ಯಕ್ರಮಗಳನ್ನು ಸದಾ ಅವರು ಮಾಡ್ತಾ ಇರಲಿ, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹಗಳು ಬರ್ತಾ ಇರಲಿ. ಸಹಕಾರ ಮಾಡಿ, ಅವರಿಗೆ ಪ್ರೋತ್ಸಾಹ ಮಾಡಿ, ಅನೇಕ ಮಂದಿ ಸದಸ್ಯರಾಗುವುದರ ಮೂಲಕ ಆ ಸಂಘಟನೆಯನ್ನು ಬೆಳೆಸಿ ಅಂತೇಳಿ ಹೇಳುತ್ತಾ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಆದರೂ ಕೂಡ ಕೆಲವೊಮ್ಮೆ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಬೇಕು ಅಂತ ಹೇಳುವಾಗ ನಿಲ್ಲಬೇಕಂತೆ. ಹಾಗಾಗಿ 6:15 7:30 ಆದರೂ ಕೂಡ ಇನ್ನು 6:15 6:45 ಬಂದು ಕೂತವರಿದ್ದಾರೆ. ಇದನ್ನು ನೋಡಬೇಕು, ಇದನ್ನು ಕೇಳಬೇಕು ಅಂತ ತಯಾರು ಮಾಡಲಿಕ್ಕೆ ಅಲ್ವಾ. ಯಾವ ರೀತಿಯಲ್ಲಿ ಬಂದು ಇದನ್ನು ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋದು ಹೇಗೆ, ಕೆಲವು ಯೂಟ್ಯೂಬ್ ನೋಡಬೇಕು, ಅದು ಸಿಕ್ಕಿತಾ ಇಲ್ವಾ ಲಿಂಕ್, ಅದು ಇದು ಅಂತೇಳಿ ಬೇರೆ ಬೇರೆ ಸಮಸ್ಯೆಗಳಿಂದ ಕೆಲವರಿಗೆ ವೀಕ್ಷಣೆ ವಿಳಂಬ ಆಗಿರ್ತದೆ ನೋಡುವಾಗ. ಅಯ್ಯೋ ನೀವು ಶುರು ಮಾಡಲಿಲ್ಲ, ಆಯ್ತು 3/4 ಗಂಟೆ ಪ್ರೋಗ್ರಾಮ್ ಆಯಿತು, ಇನ್ನು ಈಗ ನೋಡುವುದು ನೀವು ಅಂತೇಳಿ ಹೇಳುವಂಥ ಸಮಸ್ಯೆಗಳು ಬರ್ತದೆ. ಆ ಕಾರಣಕ್ಕೆ ನಾವು ಸ್ವಲ್ಪ ಹೊತ್ತು ಮುಂದುವರಿಸುವುದು ಅಷ್ಟೇ ದಿನ, ಇಲ್ಲದಿದ್ದರೆ 6:15 7:30 ಅಲ್ವಾ. ಹಾಗೆ ನಾವು ನಿಲ್ಲಿಸಲೇಬೇಕಾಗ್ತದೆ. ಕಾರ್ಯಕ್ರಮಗಳು ಚಿಕ್ಕದಾಗಿದ್ದರೆ ಮಾತ್ರ. ಕೆಲವು ಸರ್ತಿ ರಂಗಭೂಮಿ ಕಾರ್ಯಕ್ರಮಗಳಲ್ಲಿ ನಾವು ಓಪನ್ ಏರ್ನಲ್ಲಿ ಪ್ರೋಗ್ರಾಮ್ ಕೊಡಲಿಕ್ಕೆ ಹೋಗೋ ಆರ್ಗನೈಸರ್ ಹತ್ರ ಕೇಳ್ತೇವೆ ಒಂದೊಂದು ಸರ್ತಿ, ಸಾಧಾರಣ ಎಷ್ಟೊತ್ತಿನವರೆಗೆ ಪ್ರೋಗ್ರಾಮ್ ಮಾಡಬೇಕು ಅಂತ. ಆವಾಗ ಅವ್ರು ಕೇಳುವುದಲ್ಲ, ಅಲ್ಲ ನೀವು ಎಷ್ಟೊತ್ತು ಬೇಕಾದರೂ ಮಾಡ್ಬೋದು, ನಾವೆಲ್ಲ ಇಲ್ಲಿ 8 ಗಂಟೆ ಹೋಗ್ತೇವೆ ಅಂತ ಹೇಳ್ತಾರೆ ಅವರು. ಅಂದರೆ ಅವರು ಇದ್ರೆ ಅಲ್ವಾ, ಪ್ರೇಕ್ಷಕರು ನೋಡ್ತಾ ಇದ್ದರೆ ಕೇಳ್ತಾ ಇದ್ದರೆ ಮಾತ್ರ ಪ್ರದರ್ಶನ, ಇಲ್ಲದ ಸುಮ್ಮನೆ ಪ್ರದರ್ಶನ ಗ್ರಾಚಾರಕ್ಕಾಗಬಾರ್ದಲ್ವಾ. ಅಂಥ ದೃಷ್ಟಿಯಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ಚೊಕ್ಕದಾಗಿ ನಾನು ಆವಾಗಲೇ ಹೇಳಿದ ಹಾಗೆ ಪ್ರಾರ್ಥನೆ ಎಂಬುದು ಎಷ್ಟು ಚಿಕ್ಕದಾಗಿ ಆ ವೇದಿಕೆಯಲ್ಲಿ ಇರಬೇಕು. ಬೇರೆ ಸಂದರ್ಭದಲ್ಲಿ ಪ್ರಾರ್ಥನೆ ಎಷ್ಟು ಹೊತ್ತು ಭಜನೆ ಮಾಡಿ ಅದಲ್ಲ. ಅದೇ ರೀತಿಯಲ್ಲಿ ಒಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈಗ ಯಕ್ಷಗಾನವು ಕೂಡ ಕಾಲಮಿತಿಗೆ ಬಂದಿದೆ. ಹಾಗಾಗಿ ನಾಟಕಗಳು ಕೂಡ ಹಾಗೆ. ಒಂದು ಕಾಲದಲ್ಲಿ 4 ಗಂಟೆ ಅವಧಿಯ ನಾಟಕಗಳು ನಡೀತಾ ಇತ್ತು, ಈಗ 2 ಗಂಟೆ ಅವಧಿಗೆ ಅದು ಸೀಮಿತಗೊಳಿಸಿದ್ದಾರೆ. ಸಂಗೀತ ಕಾರ್ಯಕ್ರಮ ಕೂಡ ಯಾವುದೇ ರೀತಿಯಲ್ಲಿ ಎಷ್ಟು ದೊಡ್ಡ ಕಲಾವಿದನಾದರೂ ಕೂಡ ಅದರ ಅವಧಿ ಚೊಕ್ಕದಾಗಿದ್ದಾಗ ಅದು ಸ್ವಲ್ಪ ಸ್ವಾರಸ್ಯ ಆಗ್ತದೆ ಅಲ್ವಾ. ಅಂಥ ರೀತಿಯಲ್ಲಿ ನಾವು ನೋಡಬೇಕು. ಆ ಕಾರ್ಯಕ್ರಮ ಚಿಕ್ಕದಾಗಿ ಇರಬೇಕು, ಹೇಗೆ ಇರಬೇಕು ಅಂದರೆ ಕಥೆ ಆಗಲಿ, ಕವನ ಆಗಲಿ, ಭಾಷಣ ಆದರೂ ಅಷ್ಟೇ ಅಲ್ವಾ. ಭಾಷಣ ಮಾಡುವಾಗ ಎಷ್ಟೋ ಆಭಾಸಗಳನ್ನು ನೋಡ್ತೇವೆ ನಾವು ಅಲ್ವಾ. ಭಾಷಣ ಮಾಡುವಾಗ ಇನ್ನು ಕೆಲವರಿಗೆ ಯಾವುದೂ ಗೊತ್ತಿರುವುದಿಲ್ಲ, ನೆನಪಿಲ್ಲದೆ ಬಂದು ನುಗ್ಗಿಕೊಂಡು ಭಾಷಣ ಶುರು ಮಾಡ್ತಾರೆ. ಭಾಷಣ ಶುರು ಮಾಡಿ ಮುಖ್ಯ ಅತಿಥಿಗಳ ಹೆಸರೇ ಸರಿ ಗೊತ್ತಿರುವುದಿಲ್ಲ, ಬೇರೆ ಯಾವ್ದು ಗೊತ್ತಿಲ್ಲ, ಇಂಥದ್ದು ಗೊತ್ತಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯರಾದಂಥ ಅವರ ಹೆಸರೆಂತ ಅಂತೇಳಿ ಮತ್ತೆ ಅಂಶ ಅವ್ರ ಹತ್ರ ಕೇಳ್ತಾರೆ. ಈ ಥರದಲ್ಲಿ ಸಭಾ ಕಾರ್ಯಕ್ರಮ ಆಭಾಸಗಳಾಗೋದು ಉಂಟು. ಆಮೇಲೆ ಸಭಾ ಕಾರ್ಯಕ್ರಮದಲ್ಲಿ ಒಂದು ರೀತಿಯಲ್ಲಿ ಆದರೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಕಡಿಮೆಗೊಳಿಸುವುದು ಹೇಗೆ, ಆದಷ್ಟು ನಿರೂಪಣೆ ಇರ್ಬೋದು, ಅದನ್ನು ಕಡಿಮೆ ಮಾಡೋದು. ಹಾಡುಗಳ ಅವಧಿಗಳನ್ನು ಒಂದು 4 ಚರಣ ಇದ್ದರೆ 4ಅನ್ನೂ ಹಾಡಬೇಕೇ, ತಾಳ್ಮೆ ಪರೀಕ್ಷೆ ಮಾಡಬೇಕೇ ಆಡಿಯನ್ಸ್ ಇದ್ದು, ಇದು ಕೂಡ ಸಮಸ್ಯೆ. ಅಂಥ ರೀತಿಯಲ್ಲಿ ಈ ಉಪನ್ಯಾಸ ಇರ್ಬೋದು, ಭಾಷಣ ಇರ್ಬೋದು, ಬರೆಯುವಂಥ ಕಾದಂಬರಿಗಳೆಲ್ಲ ಒಂದು ಕಾಲದಲ್ಲಿ ಕಾದಂಬರಿ ಓದುವಂಥ ಹವ್ಯಾಸ ತುಂಬ ಮಂದಿಗಿತ್ತು, ಈಗ ಇದೆ, ಅದು ಅಂತೂ ಕಡಿಮೆ ಆಗಿದೆ. ಯಾಕಂದರೆ ಅಷ್ಟು ಉದ್ದ ಪೇಷನ್ಸ್ ಯಾರಿಗೂ ಇಲ್ಲ. ಯಾವುದೇ ದೀರ್ಘಕಾಲದ ಕಾರ್ಯಕ್ರಮ ನೋಡುವ ಕೇಳುವ ಒಂದು ಸಹನೆ ಇರುವುದಿಲ್ಲ. ಕಾರಣ ಕಥೆಗಳಂತ ನೀವು ಕೇಳಿರ್ಬೋದು. ಅಂದರೆ ಕತೆ ಓದಲಿಕ್ಕೆ ದೊಡ್ಡ ದಪ್ಪ ಪುಸ್ತಕದ ಕತೆ ಓದಲಿಕ್ಕೂ ಪೇಷನ್ಸ್ ಇಲ್ಲ ಅಂತ ಗೊತ್ತಾಗಿ ಕಾರ್ಡ್ ಕಥೆಗಳಂತ ಶುರುವಾಗಿತ್ತು. ಕಾರ್ಡ್ ಕಥೆ ಅಂದರೆ ಪೋಸ್ಟ್ ಕಾರ್ಡ್ನಲ್ಲಿ ಎಷ್ಟು ಜಾಗ ಉಂಟು ಅಷ್ಟೇ ಕತೆ ಬರೋದು, ಅದು ಕಾಂಪಿಟಿಷನ್, ಅದು ಶುರುವಾಗಿತ್ತು. ಅದು ಬಹುಮಾನ. ಅಂದರೆ ಅಷ್ಟೇ ಇರಲಿ, ಆರಂಭ ಆಗಬೇಕು ಕತೆ, ಎಂಡ್ ಆಗಬೇಕು ಅಲ್ವಾ, ಸ್ವಾರಸ್ಯ ಇರಬೇಕು. ಹಾಗೆ ಮೊನ್ನೆ ಇತ್ತೀಚೆಗೆ ಒಂದು ಕಡೆಯಲ್ಲಿ ಬಾಯಲ್ಲೇ ಹೇಳುವಂಥ ಕತೆ, ಅಂದರೆ ನಿರೂಪಿಸುವುದು, ಖಾಲಿ ನಿಂತುಕೊಂಡು ಭಾಷಣದ ಹಾಗೆ 3 ನಿಮಿಷ ಒಂದು ಕತೆಗೆ. 3 ನಿಮಿಷದಲ್ಲಿ ಕತೆ ಆರಂಭ ಆಗಬೇಕು, ಸ್ವಾರಸ್ಯವಾಗಿರಬೇಕು, ಪೂರ್ಣ ಆಗಬೇಕು. ಕಾಂಪಿಟಿಷನ್ ಅನೌನ್ಸ್ ಆಯಿತು, ಬಂದಾಯ್ತು, ಅದಕ್ಕೆಲ್ಲ ಜನ ಸೇರಿದರು. ಜನ ಸೇರಿದ ಕೂಡಲೇ ಎಲ್ಲರೂ ಸೇರಿದ ಕೂಡಲೇ ಎಲ್ಲ ಬಂದರು. ನೋಡಿ ಗೊತ್ತಲ್ಲ, ಎಲ್ಲ ನಿಯಮ ಎಲ್ಲ ಗೊತ್ತಾಯ್ತಲ್ಲ, ಜಡ್ಜರ್ಸ್ ಕೂತಿದ್ದಾರೆ, ಕತೆ 3 ನಿಮಿಷ. ಆವಾಗ ಒಬ್ಬ ಎದ್ದು ನಿಂತು ಕೇಳಿದಂತೆ, ಸ್ವಾಮಿ ನನ್ನ ಸ್ವಂತ ಕತೆ ಹೇಳ್ಬೋದಾ ಕೇಳಿದ. ಸ್ವಂತ ಕತೆ ಹೇಳು, ಯಾವುದು ಹೇಳು ಅಂತ 3 ನಿಮಿಷ. 3 ನಿಮಿಷದಲ್ಲಿ ಮುಗಿಬೇಕು, ಕತೆ ದೊಡ್ಡದಾಗಲಿಕ್ಕಿಲ್ಲ, ಶಾರ್ಟ್ ಸ್ಟೋರಿ ಕಾಂಪಿಟಿಷನ್. ಹಾಗಾಗಿ ಶುರು ಮಾಡಿದವ. ನಿಂದೆಂತ ಶುರು ಮಾಡ, ಬೆಲ್ಲ ಆಯಿತು, ಶುರು ಮಾಡಿದಪ್ಪ.
ಸ್ವಂತ ಕಥೆ. ನಾನು ಇಂಥ ಊರಿನಲ್ಲಿ ಇಂಥ ಸಮಯದಲ್ಲಿ ನಾನು ಜನಿಸಿದೆ, ಹುಟ್ಟಿದೆ. ತಂದೆ ತಾಯಿ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಸಾಕಿದರು. ಅಲ್ಲೇ ಒಂದು ಅಂಗನವಾಡಿ ಶಾಲೆಗೆ ನನ್ನನ್ನು ಹಾಕಿದರು. ಅಲ್ಲಿಂದ ನನ್ನನ್ನು ಪ್ರೈಮರಿ ಶಾಲೆಗೆ ಒಂದು ಸೇರಿಸಿದರು. ಆ ಪ್ರೈಮರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿದಾಗ ನನ್ನ ಹತ್ತಿರದಲ್ಲಿರ್ತಕ್ಕಂಥ ನನ್ನ ಮಾವನ ಮನೆಗೆ ಕಳಿಸಿದರು. ಅಲ್ಲಿ ಮಾವನ ಮನೆ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿದರು. ಆಮೇಲೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಸ್ವಲ್ಪ ದೂರ, ಅದು ದೊಡ್ಡದಾದ ಮೇಲೆ ಸ್ವಲ್ಪ ದೂರದಲ್ಲಿ ಕೂಡ ಹೋಗ್ತಾರೆ ಮಕ್ಕಳು, ಹಾಗೆ ಒಂದು ಕಾಲೇಜ್ ಇತ್ತು, ಡಿಗ್ರಿ ಕಾಲೇಜ್. ಅದು ಆ ಡಿಗ್ರಿ ಕಾಲೇಜಿಗೆ ಹೋದೆ. 3 ವರ್ಷ ಡಿಗ್ರಿ ಆದ ನಂತರ ಮತ್ತೆ ಮುಂದೆ ಕಲಿಬೇಕು ಅಂತ ಅನ್ನೋಷ್ಟು ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಇತ್ತು. ಆವಾಗ ನನಗೊಂದು ಕೆಲಸ ಸಿಕ್ಕಿತು. ಆ ಕೆಲಸ ಸಿಕ್ಕಿತು. ಒಂದು ಕೆಲಸದಲ್ಲಿ ಸಾಧಾರಣ 1 ವರ್ಷ 2 ವರ್ಷ 3 ವರ್ಷ ಆಗುವಾಗ ಸಾಧಾರಣ ಮಟ್ಟಿಗೆ ಸಂಬಳ ಸ್ವಲ್ಪ ಹೆಚ್ಚಾಗ್ತಾ ಬರುವಾಗ ಮತ್ತೆ ವಿದ್ಯಾಭ್ಯಾಸ ಬೇಕೋ ಬೇಡೋ ಅಂತ ಆಲೋಚನೆ ಮಾಡುವಾಗ ಒಂದು 26-27 ವರ್ಷ ಆಗುವಾಗ, ವಯಸ್ಸಾಗುವಾಗ ಅಪ್ಪ ಅಮ್ಮ ನನಗೊಂದು ಮದುವೆ ಮಾಡಿದರು. ಅಲ್ಲಿಗೆ ನನ್ನ ಕಥೆ ಮುಗಿಯಿತು. ಆವಾಗ ತೀರ್ಪುಗಾರ ಹೇಳ್ತಾರೆ, ಇಲ್ಲ ಇಲ್ಲ ಇನ್ನು 1 ನಿಮಿಷ ಇದೆ ಕಥೆ. ಇಲ್ಲ ಸ್ವಾಮಿ, 1 ನಿಮಿಷ ಬೇಕಾದ್ರೆ ನೀವು ಇಟ್ಕೊಳ್ಳಿ, ಮದುವೆ ಆದಲ್ಲಿಗೆ ನನ್ನ ಕಥೆ ಮುಗಿದಿದೆ ಅಂತ ಹೇಳ್ತಾನೆ. ಎಂಥ ಅವಸ್ಥೆ ನೋಡಿ. ಅಂದರೆ ಈ ರೀತಿಯಲ್ಲಿ ಕಥೆಯನ್ನು ಹೇಳುವವರು ಇದ್ದಾರೆ, ಶಾರ್ಟ್ ಸ್ಟೋರಿ ಅಂತೂ ಬೇಕೆನ್ನುವಾಗ ಒಂದು ಕಾರ್ಯಕ್ರಮ ನಿಲ್ಲಬೇಕು. ನಮ್ಮಲ್ಲಿ ಒಂದು ಸಂಗೀತ ಮಿಮಿಕ್ರಿಯನ್ನು ಮಾಡ್ತಾ ಇದ್ದೇನೆ ಈಗ ನಾನು. ಆ ಸಂಗೀತ ಮಿಮಿಕ್ರಿಯಲ್ಲಿ ಒಂದು ಸಾಹಿತ್ಯ ಯಾವ ಸಂಗೀತಗಾರರಿಗೆ ಕೊಟ್ಟಾಗ ಏನು ಯಾವ ರೀತಿಯಲ್ಲಿ ಅವರು ಹೇಳಬಹುದು ಅಂತಕ್ಕಂಥ ಒಂದು ಮಿಮಿಕ್ರಿ, ಅದು ಈಗ ಕೇಳೋಣ ಕೊನೆಯ ಹಂತದಲ್ಲಿ. ಬಹಳ ಹಿಂದೆ ಕರ್ನಾಟಕದ ಕನ್ನಡ ಪಠ್ಯಪುಸ್ತಕದಲ್ಲಿ ಒಂದು ಹಾಡಿತ್ತು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಪ್ರವಾಸವ ಮಾಡಿದವು ಎಂತಕ್ಕಂಥದ್ದು. ಆ ಗೀತೆಯನ್ನು ಯಾರ್ಯಾರ ಕೈಯಲ್ಲಿ ಕೊಟ್ಟರೆ ಯಾರ್ಯಾರು ಉಪಯೋಗಿಸಿದ್ರೆ ಹೇಗಿರ್ಬೋದು ಅಂತ ಒಂದು ನಾಟಕ, ಹಾಸ್ಯ ಮಿಮಿಕ್ರಿ, ಅದು ಕೇಳೋಣ. ಮೊದಲಿಗೆ ಅದೇ ಕ್ಲಾಸಿನ ಮಕ್ಕಳ ಕೈಯಲ್ಲಿ ಹಾಡಿಸಿದಾಗ ರಾಗಪೂರ್ಣವಾಗಿರುವುದಿಲ್ಲ, ಮಕ್ಕಳ ಹತ್ರ ಹಾಡಲಿಕ್ಕೆ ಹೇಳ್ತಾರೆ ಟೀಚರ್. ಹಾಗೆ ಹೇಳ್ತಾರೆ, ಏನಪ್ಪ ಹೇಗಪ್ಪ ಹಾಡು ಅಂತ ಹೇಳುವಾಗ ಆ ಮಕ್ಕಳು ಹೇಗೆ ಹಾಡ್ತಾರೆ ಅಂತ ಕೇಳೋಣ. ಆ ಮಕ್ಕಳು ಹಾಡುವಾಗ ಏನೋ ಶ್ರುತಿಗೀತೆ ಏನೂ ಇರುವುದಿಲ್ಲ ಅಂತ ಹೇಳಿಲ್ಲ. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು, ಮಂಗಗಳೆಲ್ಲ ಒಟ್ಟಿಗೆ ಸೇರುತ್ತ ಒಂದು ಪ್ರವಾಸ ಮಾಡಿದವು ಅಂತ ಎಂಜಲೆಲ್ಲ ನುಂಗಿಕೊಂಡು ಹೇಳಿಬಿಡ್ತಾರೆ ಮಕ್ಕಳು. ಮಂಗಳಿಗೆ ದಮ್ಮಿರುವುದಿಲ್ಲ ಮಕ್ಕಳಿಗೆ. ಅದೇ ಒಂದು ಕರ್ನಾಟಕ ಸಂಗೀತ ಸ್ಟೈಲಿಗೆ ಕೊಟ್ಟಾಗ ಅವರು ಹೇಗೆ ಅದನ್ನು ಯೂಸ್ ಮಾಡ್ಬೋದು ಅಂತ. ತರಣಿದ ತರಣಿದಾನ ತರಣಿದಾನ ತಾರಣಿದಾನ ತಾನನಾನನಾನ ತರಣೀನನ ತದರೇವ ತಾರವೇವ. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು, ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಪ್ರವಾಸವ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು. ಈ ರೀತಿಯಲ್ಲಿ ಆ ಗೀತೆ ಒಂದು ಸಂಗೀತ ಕರ್ನಾಟಕ ಸಂಗೀತ ಶೈಲಿಯಲ್ಲಿ ಒಂದು ಹಾಡಲಿಕ್ಕೆ ಹೋದರೆ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಿನಿಮಾ ಸ್ಟೈಲಿಗೆ ಇದನ್ನು ತಗೊಂಡೋಗೋದಾದರೆ ಇದನ್ನು ಹೇಗೆ ಅಂತ. ಬಾಳೆಯ ತೋಟದ ಪಕ್ಕದ ಕಾಡಲು ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು, ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿದ ಒಂದು ಪ್ರವಾಸವ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು ಅಂತ ಈ ಥರದಲ್ಲಿ ಆ ಒಂದು ಗೀತೆ ಸಿನಿಮಾ ಶೈಲಿಯಲ್ಲಿ ಹಾಡ್ತಾ ಹೋಗ್ಬೋದು. ಇದೇ ಬಾಳೆಯ ತೋಟದ ಪಕ್ಕದ ಕಾಡಲು ಎಂತಕ್ಕಂಥ ಈ ಗೀತೆ ಒಂದು ಹಿಂದೂಸ್ತಾನಿ ಗಾಯಕರ ಕೈಯಲ್ಲಿ ಕೊಟ್ಟಾಗ ಮೋಹನ
ತಾರೆ ನಿಧಾನ ತರ ಬಾಣಾದರಿದ ತಾರೇನ ಬಾಳೆಯ ತೋಟದ ಪಕ್ಕದ ಕಾಡುಗಳು. ಹಿಂದೂಸ್ತಾನಿ ಭಜನ್. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದರು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿದ ಒಂದು ಪ್ರವಾಸದ ಮಾಡಿದವು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿದ ಒಂದು ಪ್ರವಾಸದ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದರು ಮಂಗಗಳು. ಮಂಗಗಳು ಈ ಥರ ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡಿದರೆ, ಇದನ್ನು ನಮ್ಮ ಒಬ್ಬ ಹಿಂದೂ ಸಂಗೀತ ನಿರ್ದೇಶಕರು ಆರ್ ಡಿ ಬರ್ಮನ್, ಎಸ್ ಡಿ ಬರ್ಮನ್ ಶೈಲಿಯಲ್ಲಿ ಇದು ಹೇಗೆ ಹೋಗಬಹುದು ಅಂತಕ್ಕದ್ದನ್ನು ಕೇಳೋಣ. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದ ಮಂಗಗಳು, ಮಂಗಗಳೆಲ್ಲ ಒಟ್ಟಿಗೆ ಸೇರಿದ ಒಂದು ಪ್ರವಾಸ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡಲು ಇದು ಆರ್ ಡಿ ಬರ್ಮನ್, ಎಸ್ ಡಿ ಬರ್ಮನ್ ಶೈಲಿಯಲ್ಲಿ ಹೀಗಾದರೆ, ಇದೇ ಗೀತೆಯನ್ನು ನಮ್ಮ ಹರಿದಾಸರು ಯಾವ ಥರ ಉಪಯೋಗಿಸ್ಕೊಳ್ಬೋದು ಅಂತೇಳಿ ಕೇಳೋಣ. ಹರಿದಾಸರು ಚರಿತ್ರನೆನಬಹುದೇ ಹರಿದಾಸರ, ಸಿರಿವಂತರನಬಹುದೇ ಹರಿದ್ರೋಹಿಗಳ, ದಾಸರ ಮೇಲಿರ್ಪದಯ ಸಿರಿದೇವಿ ಬೇರಿಲ್ಲ, ಪುರಂದರ ವಿಠಲಗೆ ದಾಸರ ಮೇಲಿರ್ಪದಯ ಶ್ರೀದೇವಿ ಮೇಲಿ, ಪುರಂದರ ವಿಠಲಗೆ ಪಂಡರೀನಾಥ ಭಗವಾನ ಕೀ ಬಾಳೆಯ ತೋಟದ ಪಕ್ಕದ ಕಾಡೋಳು, ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಪ್ರವಾಸವ ಮಾಡಿದವು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಪ್ರವಾಸವ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು. ಲಕ್ಷ್ಮೀ ರಮಣ ಗೋವಿಂದ. ಈ ಥರ ಹರಿದಾಸರು ಉಪಯೋಗಿಸ್ಕೊಂಡ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಈ ಗೀತೆಯನ್ನು ಯಾವ ಥರ ಉಪಯೋಗಿಸ್ಕೊಳ್ಳಿ. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿದ ಒಂದು ಪ್ರವಾಸವ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡು ವಾಸಿಸುತ್ತಿದ್ದವು ಮಂಗಗಳು. ಈ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದರೆ, ಕೊನೆಯದಾಗಿ ಯಕ್ಷಗಾನದ ಭಾಗವತರಾದಂಥ ನಮ್ಮ ದಿವಂಗತ ಜಿ ಆರ್ ಕಾಳಿಂಗನ ಅವರ ಈ ಧ್ವನಿಯಲ್ಲಿ ಈ ಮಿಮಿಕ್ರಿ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಬಾಳೆಯ ತೋಟದ ಪಕ್ಕದ ಕಾಡಲ್ಲಿ ಬಾಳೆಯ ತೋಟದ ಪಕ್ಕದ ಕಾಡಲ್ಲಿ ವಾಸಿಸುತ್ತಿದ್ದ ಮಂಗಗಳು. ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತದೆ. ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿದ
ಒಂದು ಉಪವಾಸವ ಮಾಡಿದವು ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿದ ಒಂದು ಉಪವಾಸವ ಮಾಡಿದವು ಈ ಥರ ವಿಶೇಷವಾದಂಥ ಈ ಮಿಮಿಕ್ರಿ ಬೇರೆ ಬೇರೆ ಅಂದರೆ ಒಂದು ಹಾಸ್ಯ ಅಣಕ ಮಾತ್ರ, ಯಾರು ಕೂಡ ಅದನ್ನು ತಪ್ಪು ಎಣಿಸಬಾರದು. ಹಾಗೆ ವಿಭಿನ್ನವಾದ ರೀತಿಯಲ್ಲಿ ಈ ಸಂಗೀತ ಕಲೆಯನ್ನು ನಾವು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದಕ್ಕನ್ನು ಕೊಡುವಂಥದ್ದು ಒಂದು ವಿಶೇಷತೆ. ಹಾಗಾಗಿ ನಮ್ಮಲ್ಲಿ ಇಂಥ ಸಾಮರ್ಥ್ಯಗಳು, ಯಾಕಂದರೆ ಇವತ್ತು ಕೊರೋನಾ ಹೊತ್ತಿನಲ್ಲಿ ನಾವೆಲ್ಲ ಇದ್ದೇವೆ. ಈ ಕೊರೋನಾ ಹೊತ್ತು ಅಂತ ಹೇಳಿದರೆ ಬಹಳ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಭಾಸ್ಕರ ಕುಕ್ಕೋಳ್ಳಿ ಅಂತಕ್ಕಂಥ ಸಾಹಿತಿ ಒಬ್ಬರು ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಮನುಕುಲವನ್ನು ಕಂಗೆಡಿಸಿದೆ ಈ ರೋಗ ರುಜಿನ, ಮನುಕುಲವನ್ನು ಕಂಗೆಡಿಸಿದೆ ಈ ರೋಗ ರುಜಿನ, ವಿಶ್ವ ಸ್ವಾಸ್ಥ್ಯಕ್ಕಿದು ಸಂಚಕಾರವು ಮಹಾಮಾರಣ, ವಿಶ್ವ ಸ್ವಾಸ್ಥ್ಯಕ್ಕಿದು ಸಂಚಕಾರವು ಮಹಾಮಾರಣ, ಸ್ವಾರ್ಥ ಲಾಲಸೆ ಸ್ವೇಚ್ಛೆ ದ್ವೇಷ ಈರ್ಷೆಗಳೇ ಕಾರಣ. ಏನ್ ಕಾರಣ ಇದಕ್ಕೆ? ಸ್ವಾರ್ಥ ಲಾಲಸೆ ಸ್ವೇಚ್ಛೆ ದ್ವೇಷ ಈರ್ಷೆಗಳೇ ಕಾರಣ, ವಿದ್ವೇಷಗಳ ಎಲ್ಲ ನೀರು ಹರಿಯಿತು ಮುಗಿದ ಪ್ರಾಣ, ಹರಿಯಿತು ಮುಗಿದ ಪ್ರಾಣ. ಕೊರೋನಾ ಕೊರೋನಾ ಬಂದಿದೆ ಎಲ್ಲೆಡೆ ಕೊರೋನಾ, ಇರೋಣ ಇರೋಣ ನಾವು ಮನೆಯಲ್ಲೇ ಇರೋಣ. ಕೊರೋನಾ ಕೊರೋನಾ ಬಂದಿದೆ ಎಲ್ಲೆಡೆ ಕೊರೋನಾ, ಇರೋಣ ಇರೋಣ ನಾವು ಮನೆಯಲ್ಲೇ ಇರೋಣ. ಜಾತಿ ಮತ ಪಕ್ಷ ಒಂದಿನಿತು ಮರೆಯೋಣ, ಜಾತಿ ಮತ ಪಕ್ಷ ಒಂದಿನಿತು ಮರೆಯೋಣ, ಜೀವವಿದ್ದರೆ ಜೀವನ ಈ ಸತ್ಯವನ್ನು ಅರಿಯೋಣ. ಜೀವವಿದ್ದರೆ ಜೀವನ ಈ ಸತ್ಯವನ್ನು ನಾವು ಅರಿಯೋಣ ಅಂತಕ್ಕಂಥ ಒಂದು ಸಂದೇಶ ಗೀತೆಯನ್ನು ಅವರು ಬರೆದಿದ್ದಾರೆ. ಹಾಗಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಈಗ ಮುಕ್ತಾಯಗೊಳಿಸ್ಬೋದು. ಯಾಕಂದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಮ್ಮೆ ಯಾರಾದರೂ ಬಂದು ಸಿಗ್ನಲ್ ಕೊಡ್ತಾರೆ, ಇನ್ನು ಮಹಾಪೂಜೆ ಉಂಟು, ರಂಗಪೂಜೆ ಉಂಟು, ನಿಮ್ಮ ಕಾರ್ಯಕ್ರಮ ಮುಗಿಸಿ ಮತ್ತು ನಮ್ಮದು ಬೇರೆ 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 ರೀತಿಯ ಹಾಗೆ ಎಲ್ಲ ಕೆಲವರು ಸಿಗ್ನಲ್ ಕೊಡ್ತಾರೆ, ಒಂದು ಚೀಟಿ ಬರ್ತದೆ. ಹಾಗಾಗಿ ಇವತ್ತು ಸಂಕಲ್ಪದವರ ಸದಸ್ಯರು ಚೀಟಿ ತರಲಿಕ್ಕೆ ಯಾರಿಲ್ಲ. ಹಾಗಾಗಿ ನಾವು ನಮ್ಮಷ್ಟಕ್ಕೆ ನಾವು ಮುಗಿಸುವುದು ಸ್ವಲ್ಪ ಹೆಚ್ಚು, ಬೇರೆ ಸ್ವಲ್ಪ ಲೇಟಾಗಿ ಇದನ್ನು ಯೂಟ್ಯೂಬ್ ನೋಡಲಿಕ್ಕೆ ಆರಂಭಿಸಿದವರಿಗೆ ಬೇಕಾಗಿ ನಾವು ಸ್ವಲ್ಪ ಉದ್ದ ಮಾಡಿರ್ಬೋದೇನೋ ಗೊತ್ತಿಲ್ಲ. ಅಂತೂ ಈಗ ಮುಕ್ತಾಯದಲ್ಲಿದ್ದೇವೆ. ಬೇರೆ ಬೇರೆ ಕಾರಣದಿಂದ ಒಂದೊಂದು ಪ್ರೋಗ್ರಾಮ್ ಸ್ವಲ್ಪ ಉದ್ದ ಹೋಗಿ, ಈಗ ನಡೆದ ಕಾರಣ ನಾನು ಒಂದು ಹೇಳಿದರೆ, ಒಂದು ಸರ್ತಿ ನಾವೊಂದು ಕಾರ್ಯಕ್ರಮ ಕೊಡಲಿಕ್ಕೆ ಹೋದಾಗ 10ವರೆಯಿಂದ 12ವರೆಗೆ ಒಂದು ಕಾರ್ಯಕ್ರಮ ಆಗಬೇಕು, ಭಕ್ತಿ ಸಂಗೀತ ಅಂತ ಹೇಳಿದರು. ಒಂದು ಕಡೆಯಲ್ಲಿ ಬಹಳ ಒಳ್ಳೆಯ ಸತ್ಯನಾರಾಯಣ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಬಹಳ ವಿಶೇಷ ಜನ ಸೇರಿದ್ದಾರೆ. ಆಮೇಲೆ ಅವರಿಗೆ ರಂಗಪೂಜೆ ಉಂಟು, ಮಹಾಪೂಜೆ ಉಂಟು, ಅನ್ನಪ್ರಸಾದ ದಾನದ ವ್ಯವಸ್ಥೆಗೆಲ್ಲ ಬೇರೆ ತಡೆಯಲ್ಲಿ ಒಂದು ಮೈದಾನದಲ್ಲಿ ಪಾಪ ಅಲ್ಲಿ ಅಡುಗೆ ಮಾಡಲಿಕ್ಕೆ ಆಗ್ತದೆ, ಯಾರಿಗೆಲ್ಲ ಹೇಳಿದ್ದಾರೆ ಕ್ಯಾಟ್ರಿಂಗ್ನವರಿಗೆಲ್ಲ. ಅಂತೂ ಅಲ್ಲಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ 10ವರೆ ಶುರು ಮಾಡಿದೆವು, 12ವರೆ ಆಗುವಾಗ ನಿಲ್ಲಿಸಲೇಬೇಕಲ್ಲ ನಾವು. 12 ಆಗುವಾಗ ಒಬ್ಬರು ಬಂದರು, ಇನ್ನೊಂದು ಪದ್ಯ ಹೇಳಿ ಅಂತ. ಒಬ್ಬರು ಶಾಲೆ ಹಾಕ್ಕೊಂಡು ಬಹುಶಃ ಸಂಘಟಕರು ಯಾರೋ ಇರ್ಬೋದು ಅಂತೇಳಿ ನಾವು ಆಯಿತು ಒಂದು ಪದ್ಯ ಅಂತ ಹಾಕಿ, ಆಮೇಲೆ ಪುನಃ ಅದೇ ಜನ ಈ ಬದಿಯಲ್ಲಿ ಬಂತು, ಇನ್ನೊಂದು ಪದ್ಯ ಅಂತ ಆಯಿತು, ಇನ್ನೊಂದು ಪದ್ಯ, ಮತ್ತೊಂದು ಪದ್ಯ ಅಂತೇಳಿ 3 ಪದ್ಯ ಆಗುವಾಗ ಅದಕ್ಕೆ 15-20 ನಿಮಿಷ ಹೋಯಿತು ಅಲ್ವಾ MCCರು. ಈ ಸಂದರ್ಭದಲ್ಲಿ ಅಂಥ ಒಂದು ಒಂದು ಕಾರ್ಯಕ್ರಮ ಉದ್ದ ಹೋಗುವಂಥ ಸಂದರ್ಭದಲ್ಲಿ ಹೇಗಪ್ಪ ಇದನ್ನು ಮುಗಿಸೋದು ಹೇಗೆ ಅಂತೆಲ್ಲ ಆಲೋಚನೆ ಮಾಡುವಾಗ 1 ಗಂಟೆ ಆಯಿತು ಮೀರಿತ್ತಲ್ವ. ಆವಾಗ ಏನಾಯಿತು, ಎಲ್ಲ ಮುಗಿಸಿಬಿಟ್ಟಿತ್ತು. ಹೇಗಾದರೂ ಮುಗಿಸುವಾಗ ಮತ್ತು ಅದೇ ಜನ ಬಂದು ಹೇಳಿತ್ತು ನಮಗೆ ಏನಂತ ಹೇಳಿದ್ರೆ, ಇನ್ನು ಸಾಕು ನಿಲ್ಲಿಸಿ ಅಂತೇಳಿ. ಅದಕ್ಕೆ ನಿಂತು ನಾವು ಕಾರ್ಯಕ್ರಮ ಮುಗಿಸಿತ್ತು. ಆಮೇಲೆ ನಾವು ಎಲ್ಲ ಪೆಟ್ಟಿಗೆ ಕಟ್ಟುವಾಗ ಸಂಘದ ಅಧ್ಯಕ್ಷರು ಬಂದರು, ಸ್ವಾಮಿ ನಿಮ್ಮ ಹತ್ರ ಹೇಳಿದಲ್ವಾ 10 ಶುರು ಮಾಡಿ 12ವರೆ ಮುಗಿಸ್ಬೇಕಂತ ಹೇಳಿದ್ದೇವೆ ನಾವು, ನೀವು ಯಾಕೆ ಪುನಃ ಅರ್ಧ ಗಂಟೆ ಜಾಸ್ತಿ ಮಾಡಿದ್ದು ಅಂತ. ಆವಾಗ ಅಲ್ಲ ಅದು ನಿಮ್ಮ ಜನ ಅಲ್ವಾ, 2 ಸರ್ತಿ ಬಂತು, ಇಲ್ಲಿ ಬಂದು ಕೇಳಿತು ಇನ್ನೊಂದು ಪದ್ಯ ಹಾಡಿ, ಇಲ್ಲೊಂದು ಬಂದು ಇನ್ನೊಂದು, ಯಾರು ಹೇಳಿದ್ದು ಅಧ್ಯಕ್ಷರು ಕೇಳಲಿಕ್ಕೆ ಶುರು ಮಾಡಿದ್ರು. ಅಲ್ಲಿದ್ದಾರೆ ನೋಡಿ, ಅವ್ರು ಆಚೆ ಹೋಗ್ತಾ ಇದ್ದಾರೆ, ಅವ್ರು ಹೇಳಿದ್ದಂತ. ಹೌದಾ, ಅವರು ಕ್ಯಾಟ್ರಿಂಗ್ನವರು ಸ್ವಾಮಿ, ಅವರು ಸಾಂಬಾರು ಡ್ರಮ್ ಬಿಟ್ಟು ಬಂದಿದ್ದಾರೆ.
ಅದಕ್ಕೆ ಟೆಂಪೋ ಕಳಿಸಿದ್ದಾರೆ ಅವರು. ಆ ಟೆಂಪೋದಲ್ಲಿ ಸಾಂಬಾರು ಡ್ರಮ್ ಬರುವವರೆಗೆ ಊಟ ಬಡಿಸ್ಲಿಕ್ಕೆ ಆಗುದಿಲ್ಲ, ಮತ್ತು ಅವ್ರಿಗೆ ಬೈತಾರಲ್ಲ. ಅದಕ್ಕೆ ಬೇಕಾಗಿ ಅವರು ನಿಮ್ಮ ಹತ್ರ ಪದ್ಯ ಮುಂದೆ ಯಾವ ನಮೂನೆಯಲ್ಲಿ ಕಾರ್ಯಕ್ರಮ ಮುಂದುವರಿಸ್ತದೆ ಅಂತೇಳಿ ಅವ್ರಿಗೆ ಮತ್ತೆ ಗೊತ್ತಾಯ್ತು ಅಷ್ಟೇ, ವಿನಃ ನಮ್ಗೆ ತಪ್ಪಲ್ಲ. ಅಂತೂ ಇಂತೂ ಇಂಥ ಕಾರ್ಯಕ್ರಮಗಳನ್ನು ಬೇಕೆನ್ನುವಾಗ ನಿಲ್ಲಿಸಬೇಕು, ಸ್ವಲ್ಪ ಉದ್ದವಾದರೆ ಕ್ಷಮಿಸಬೇಕು. ಅದೇ ರೀತಿಯಲ್ಲಿ ಕೂಡ ನೀವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಆಸ್ವಾದಿಸಿದ್ದೀರಿ ಅಂತ ನಮ್ಮ ಒಂದು ನಂಬಿಕೆ. ಅಂತಹ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ ಯಾರು? ನಮ್ಮ ಸಂಕಲ್ಪ ಕನ್ನಡ ಬಳಗ ಬೆಂಗಳೂರಿನವರು. ಹಾಗೆ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶುಭಾ ಮಂಜುನಾಥ್, ಖಜಾಂಚಿಯಾಗಿ ಶ್ರೀಮತಿ ಜ್ಯೋತಿ ಉಮೇಶ್ ಅವರು, ಆಮೇಲೆ ಕಾರ್ಯದರ್ಶಿಯಾಗಿ ರಘುವೀರ್ ಇವರು ಬಹಳ ಒಳ್ಳೆಯ ಸಂಘಟನಾತ್ಮಕವಾಗಿ ಚಟುವಟಿಕೆಯನ್ನು ಆಯೋಜನೆಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರೆಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅವಕಾಶ ಕೊಟ್ಟದ್ದಕ್ಕಾಗಿ. ಅದೇ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಜಾಲತಾಣದಲ್ಲಿ ವೀಕ್ಷಣೆ ಮಾಡತಕ್ಕಂಥ ಅವರ ಎಲ್ಲ ಸದಸ್ಯರಿಗೆ ನಮ್ಮ ವಂದನೆಗಳು. ಅದರ ಜೊತೆಗೆ ಅವರ ಸ್ನೇಹಿತ ಬಳಗದ ಪ್ರೇಕ್ಷಕ ವರ್ಗಕ್ಕೂ ಕೂಡ ನಮ್ಮ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಜಾಲತಾಣದಲ್ಲಿ ಇಂಥದ್ದು ಬೇಕು. ಜಾಲತಾಣವನ್ನು ಸುಮ್ಮನೆ ಏನಾದರೂ ಉಪಯೋಗಿಸುವುದಲ್ಲ. ಎಷ್ಟೋ ಮಂದಿ ಇವತ್ತು ಇಷ್ಟು ಮರಣ ಆಯಿತು ಅಷ್ಟು ಮರಣ ಆಯಿತು ಅಂತ ಹೇಳುವುದಿಲ್ಲ. ಎಲ್ಲಿ ಆಕ್ಸಿಡೆಂಟ್ ಆದವರು ದಾರಿಯಲ್ಲಿ ತಲೆ ತಿರುಗಿ ಬಿದ್ದವನದ್ದು ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು. ಅಷ್ಟೊತ್ತಿಗೆ ಅವನು ಸತ್ತು ಹೋಗ್ತಾನೆ ಆಸ್ಪತ್ರೆಗೆ ಹೋಗುವಾಗ. ಮೊದಲು ಅವನನ್ನು ಎತ್ತಿಕೊಂಡು ಹಾಸ್ಪಿಟ್ಲಿಗೆ ಹಾಕಬೇಕೇ ವಿನಃ ಈ ಜಾಲತಾಣದಲ್ಲಿ ಅವನು ಎಲ್ಲಿ ಹೇಗೆ ಅಲ್ಲಿ ನೋವಾಗಿದೆ, ಅವನಿಗೆ ಎಲ್ಲಿ ಎಷ್ಟು ರಕ್ತ ಬರ್ತಾ ಉಂಟು ಅದನ್ನೇ ವೈರಲ್ ಮಾಡ್ತಾ ಹೋಗುವುದಲ್ಲ. ಈ ಜಾಲತಾಣದ ಉಪಯೋಗ ಹೇಗೆ ಗೊತ್ತಿರಬೇಕು ಅಂಥದ್ದು ಒಳ್ಳೆ ಈ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ಇದನ್ನು ಬೇರೆ ಬೇರೆ ರೀತಿಯ ತಾಂತ್ರಿಕ ಈ ವಿಜ್ಞಾನಗಳು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ಈ ರೀತಿಯಲ್ಲಿ ಉಪಯೋಗಿಸಿದಂಥ ಆ ಸಂಕಲ್ಪ ಬಳಗಕ್ಕೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಇದನ್ನು ಹೊಸಕುರಲ್ ಅಂದರೆ ಹೊಸ ಕದಿರು ಎಂತಕ್ಕಂಥ ಒಂದು ಸಂಘಟನೆ ಇದೆ. ಇಲ್ಲಿ ಒಂದು ಸುದ್ದಿವಾಹಿನಿ, ಇದರ ಮುಖ್ಯಸ್ಥರು ಶ್ರೀಯುತ ವಿದ್ಯಾಧರ್ ಶೆಟ್ಟಿ, ಅದರ ಜೊತೆಗೆ ಆಸಿಫ್ ಅವರು, ಶಿವಾನಂದ್ ಅವರು, ಅವರಿಗೆ ಪ್ರತ್ಯೇಕವಾದಂಥ ವಂದನೆಗಳು. ರವಿಗೆಟ್ಟಿಯವರು ಧ್ವನಿವರ್ಧಕದಲ್ಲಿ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹಿಮ್ಮೇಳದಲ್ಲಿ ನಮ್ಮ ಸತೀಶ್ ಶೋತ್ಕಲ್ ಮತ್ತು ದೀಪಕ್ ರಾಜ್ ಉಳ್ಳಾಲ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ, ಪ್ರತ್ಯಕ್ಷ ಪರೋಕ್ಷವಾಗಿ. ಮತ್ತು ಇದಕ್ಕೆ ವಿಶೇಷವಾದಂಥ ಇನ್ನೂ ಸಹಕಾರ ನೀಡಿದಂಥ ಹೊಸಕೋರಲ್ ಬಳಗದ ಎಲ್ಲ ತಾಂತ್ರಿಕ ವರ್ಗದವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ ವೀಕ್ಷಕರಿಗೆ ವಂದಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು.